Now the point will be shown here. ಅಂಕಗಳ ಮುನ್ನಡೆಯನ್ನು ಸ್ಪರ್ಧಾಟದಲ್ಲಿ ಖಾತ್ರಿಪಡಿಸಿಕೊಂಡಿದ್ದಾರೆ. ಎಸ್.ಎಂ. ಶಿಲ್ಲಾಲು ಆಯೋಜಿಸಿದಂತಹ ಈ ದಿನದ 50 ಕೆಜಿ ವಿಭಾಗದ ಕಬಡ್ಡಿ ಪಂದ್ಯಾಟ ಅತ್ಯಂತ ಯಶಸ್ವಿಯಾಗಿ ಪಂದ್ಯಕೂಟ ಮುಂದುವರಿತಾ ಇದೆ. ಈ ಕೂಟದಲ್ಲಿ ಬಹಳಷ್ಟು ಕೆಜಿ ವಿಭಾಗದ ಲಾಸ್ಟ್ 3 ಮಿನಿಟ್ಗೂ ಅಂತಿಮ 3 ನಿಮಿಷದ ಅವಧಿ ಬಾಕಿ ಇದೆ. 12-2 ಪಂದ್ಯ 12-2 ಮತ್ತೆ ಅಂಕ ಗಳಿಕೆಯಾಗಿದೆ ಶಿಲ್ಲಾಲು ತಂಡಕ್ಕೆ. 13-2 ಪಂದ್ಯ. ಮುಕ್ತ ವಿಭಾಗದ 50 ಕೆಜಿ ವಿಭಾಗದ ಈ ಕಬಡ್ಡಿ ಪಂದ್ಯದಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ತಂಡಗಳು ಆಗಮಿಸಿವೆ. ಬಹಳಷ್ಟು ತಂಡಗಳು ಈ ಕೂಟದಲ್ಲಿ ಈ ಒಂದು ಕ್ರೀಡಾಂಗಣದಲ್ಲಿ ತಮ್ಮ ಸೆಣಸಾಟವನ್ನು ಮುಂದುವರಿಸಿಕೊಂಡು ತಮ್ಮ ಪ್ರದರ್ಶನವನ್ನು ತೋರ್ಪಡಿಸಿಕೊಂಡಿದ್ದಾರೆ. ಇಲ್ಲಿ ಮತ್ತೆ ಹಿಡಿತಕ್ಕೆ ಒಳಗಾಗಿದ್ದಾರೆ. ಟೈಮ್ ಔಟ್ ಫಾರ್ ಎಸ್.ಎಂ. ಶಿಲ್ಲಾಲ್ 14-2 14-2 ಪಂದ್ಯ. ಬನ್ನಿ ಅಲ್ಲಿ ಯೋಗೇಶ್ ಸವಣಾಲು ಯೋಗೇಶ್ ಕೀರ್ತನ್ ಟಿಂಬರಡೆ ಕಡಪಳ್ಳಿ ಬಲಿ ಪ್ರವೇಶವಾಗಿ ಬಲಿ. ಎಸ್ ಓಕೆ. ಕೊನೆಯ 2 ನಿಮಿಷ, ಲಾಸ್ಟ್ 2 ಮಿನಿಟ್ಸ್ ಫುಲ್ ಟೈಮ್. 14-2 14-2. And the next match, ಯುವಕೇಸರಿ ಸಮಡಾಲು ವರ್ಸಸ್ ಶಿವಾಜಿ ಫ್ರೆಂಡ್ಸ್ ಕುಂದಾಪುರ. ಅಣ್ಣ ಕುಂದಾಪುರ ತಂಡ ಪ್ರವೇಶದವರೆಗೆ ಬನ್ನಿ. ಮತ್ತೊಂದೆಡೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಎಸ್.ಎಂ. ಶಿಲ್ಲಾಲು ತಂಡದ ಬಲಿಷ್ಠತೆಯನ್ನದ ಅದ್ವಿತೀಯ ದಾಳಿಗಾರ ತಂಡದ ಪ್ರಮುಖ ತಾರೆ ಪ್ರಸ್ತುತ ಒಳಾಂಗಣದಲ್ಲಿ ದಾಳಿಯಲ್ಲಿ ಕಾಣ್ತಾ ಇದ್ದಾರೆ. ಕೊನೆಯ 1 ನಿಮಿಷ, ಕಟ್ಟ ಕಡೆಯ 60 ಸೆಕೆಂಡ್ಗಳು. ಮತ್ತೆ ನಾನು 16-4 ಎಸ್ ಪಂದ್ಯ ಮುಕ್ತಾಯಗೊಂಡಿದೆ. ಇದರೊಂದಿಗೆ ಈ ಸ್ಪರ್ಧೆಯಲ್ಲಿ ಎಸ್.ಎಂ. ಶಿಲ್ಲಾಲು ತಂಡ ವಿಜಯಿಯಾಗಿದೆ. ಹಾರ್ದಿಕ ಅಭಿನಂದನೆಗಳು ತಂಡದವರಿಗೆ. ಅಣ್ಣ ಬಲೆ ಅಲ್ಪ ಯೋಗೇಶ್ ಸವಣಾಲು ಶಿವಾಜಿ ಫ್ರೆಂಡ್ಸ್ ಕುಂದಾಪುರ ಬಲೆನ 47ನೇ ಸ್ಪರ್ಧೆ. ಬನ್ನಿ ಒಳಬನ್ನಿ ಯೋಗೇಶ್ ಸವಣಾಲು ಎಸ್ ಕಿಂಬರಡೆ ಕೀರ್ತನ್ ಬಲೆ ಎಸ್ ಯುವಕೇಸರಿ ಸವಣಾಲು ತಂಡ ಒಳ ಬರ್ತಾ ಇದೆ. ಅದೇ ರೀತಿ ವಿರುದ್ಧವಾಗಿರತಕ್ಕಂಥ ತಂಡ ಶಿವಾಜಿ ಫ್ರೆಂಡ್ಸ್ ಕುಂದಾಪುರ.
ಫ್ಯಾನ್ಸ್ ಕುಂದಾಪುರ ಬನ್ನಿ ಬನ್ನಿ ಎಸ್ ಬರ್ತಾ ಇದೆ ದ್ವಿತೀಯ ತಂಡ ಶಿವಾಜಿ ಫ್ಯಾನ್ಸ್ ಕುಂದಾಪುರ. ಎಸ್ ವೀಕ್ಷಕರೇ, ಇದೀಗ ಫೋಟೋ ಎಲ್ಲ ಇಲ್ಲತ್ತ ಆನೆ ಆನೆ ಆಡೋಣ ಎಸ್ ರೆಡಿ ಆಗ್ಬಿಟ್ಟು ಉಂಟವೆ ಲೈವ್ ಲಿಂಕ್ ಮಾಡುದು ಶೇರ್ ಮಾಡು. ಫೋಟೋಗ್ರಾಫರ್ ಅಣ್ಣ ಏನು ಮೊಬೈಲ್ ಫೋಟೋ ತೆಗಿತೀನಿ ಫೋಟೋಗ್ರಾಫರ್ ಕಾಸು ಕೊಡ್ತೀವಿ ಸರ್ ಬೇಗ ನೀ ಆಡಿತೀನಿ ಕಾರ್ತಿಕ ಮೊಬೈಲ್ ಆಯ್ನ ಈ ಕೂಡಲೇ ಮುಂದಿನ ಸ್ಪರ್ಧೆಗೆ ಕರೆಯನ್ನು ರವಾನಿಸ್ತಾ ಇದ್ದೇವೆ. ಕ್ಯಾಪ್ಟನ್ ಟಾಸ್ಪಿನ್ಗೆ ಬರಬೇಕಾಗಿದೆ. ಎಂಎಸ್ಸಿ ಸುಲ್ಕೇರಿ ವಿರುದ್ಧವಾಗಿ ಎಸ್ಎಂಕೆ ಕಿಲ್ಲರ್ ಅಬಿ ಕ್ಯಾಪ್ಟನ್ಸ್ ಟಾಸ್ಪಿನ್ಗೆ ಬನ್ನಿ. ಬೋತ್ ಕ್ಯಾಪ್ಟನ್ಸ್ ಟಾಸ್ಪಿನ್ಗೆ ಬನ್ನಿ. ಎಂಎಸ್ ಮಹಾಮಾಯಿ ಸ್ಪೋರ್ಟ್ಸ್ ಕ್ಲಬ್ ಸುಲ್ಕೇರಿ, ಮಹಾಮಾಯಿ ಸ್ಪೋರ್ಟ್ಸ್ ಕ್ಲಬ್ ಸುಲ್ಕೇರಿ ವರ್ಸಸ್ ಎಸ್ಎಂಕೆ ಕಿಲಾರ ಅಂಡಿಂಜೆ ರಾಜೇಶ್ ಕ್ಯಾಪ್ಟನ್ ಗಡಪುಳ್ಳಿ. ಎಸ್ ಬನ್ನಿ ಟಾಸ್ ಬನ್ನಿ. ಯೋಗಿ ನೋಡಿ, ಎಂಎಸ್ಸಿ ಸುಲ್ಕೇರಿ ತಂಡಕ್ಕೆ ಒಂದು ಟೆಕ್ನಿಕಲ್ ಅಂಕ. ದಯವಿಟ್ಟು ಗಮನಿಸಿಕೊಳ್ಳಿ. ಎಂಎಸ್ಸಿ ಸುಲ್ಕೇರಿ ಯುವ ಕೇಸರಿ ಸಮನಾಲು ತಂಡಕ್ಕೆ ಆಯೋಜಕರ ತೀರ್ಮಾನವಾಗಿದೆ. ಆ ನಿಟ್ಟಿನಲ್ಲಿ ತಂಡವನ್ನು ಹೊರ ಹಾಕ್ತಾ ಇದ್ದಾನೆ. ಅನಗತ್ಯವಾಗಿ ತಂಡ ಸೇರ್ಪಡೆಯಾಗಿದೆ ಹೊರ ಹಾಕ್ತಾ ಇದ್ದಾರೆ. ಬನ್ನಿ ಎಂಎಸ್ಸಿ ಸುಲ್ಕೇರಿ ಬನ್ನಿ ಬನ್ನಿ ಬೇಗ.
SMK ಕಿಲಾರ ಅಂಡಿಂಜೆ ಕಿಲಾರ ಅಂಡಿಂಜೆ ದಕ್ಲಣ್ಣ ಬಲೆ ಸುಲ್ಗೇರಿ ಅಣ್ಣ MSC ಸುಲ್ಗೇರಿ ಬಲೆ ಬಲೆ ನೋಡಿ ನೀವು ಆಗ ಗೆದ್ದವರು ನಿಮ್ಗೇನು ಹೊಸತಲ್ಲ ಇಲ್ಲಾಂದ್ರೆ ಮೂರೇ ನಿಮಿಷ ಆಡಿಸ್ತೇನೆ ನಾನೀಗ ನೋಡಿ MSC ಸುಲ್ಗೇರಿ ತಮ್ಮನ್ನ ಕಾಯುವ ಹಾಗಿಲ್ಲ ದಯವಿಟ್ಟು MSC ಸುಲ್ಗೇರಿ ಬೇಗ ಬರೋಣ ಬೇಗ ಬರೋಣ ಬೇಗ ಬೇಗ ಸರಿ ಓಕೆ ಇದು ಬನ್ನಿ SMK ಕಿಲಾರ ಅಂಡಿಂಜೆ ಕಿಲಾರ ರಾಜೇಶ್ ಟೀಮ್ ಬರೋಣ ಪಂದ್ಯಾಟ ಗೊಬ್ಬನ ಜಿತ್ತಿನ ತಂಡದ ಪುನರ್ಲೇನೆ ಲೆಪ್ಪುನಾಗ ನಿಗೆ ಮುಲ್ಪ ತಯಾರಾದಿಪ್ಪಡು ಇದರಿಂದ ನನಗೆ ಪಂದ್ಯಾಟ ಆಡದೆ ಕೈ ಬಿಡೋಣಾಪಡು ಒಂದು ಸಂಘ ಸಂಘದ ತೀರ್ಮಾನ ಅಂತಿಮ ತೀರ್ಮಾನ ಬೇದಿದೆ ಗೊಬ್ಬನ ಜಿತ್ತಿನ ತಂಡಲಿನ ಗಮನಗೂ ನಿಗಲ ಪುನರ್ ಲೆಪ್ಪುನಾಗ ನಿಗಲು ತಯಾರಾದಿಪ್ಪಡು ಇದರಿಂದ ನಿಗಲ ತಂಡನ ಪಂದ್ಯಾಟ ಆಡದೆ ಕೈ ಬಿಡಪ ಫಸ್ಟ್ ಅವರ ಮಾತು ಟೈಮು ಒಂದು ನಿಮಿಷ ಹೇಳಂడి ಹೇಳು ಪ್ರವೀಣ್ ಬಲಿಗುಡ್ಡೆ ಕರುಗಾರು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿಕೊಂಡಿಲ್ಲರಿ ಇರಗಲ ಕಾರ್ಯಕ್ರಮದ ಪರವಾಗಿ ಅಭಿನಂದನೆ ಸಲ್ಲಿಸುವುದಿಲ್ಲ ಕಬಡ್ಡಿ ಕ್ರೀಡಾಕೂಟದ ಅಭಿಮಾನಿಗಳು ಈ ಪುತ್ತೂರು ಭಾರಿ ಪರ್ಲದ ಕಬಡ್ಡಿ ಪಂದ್ಯಾಟನು ವೀಕ್ಷಣೆ ಮಾಡ್ತೊಂದಿಲ್ಲರಿ ಪುಲ್ಪುರದ ಪಂಚಾಯತ್ ಸಹಕಾರ ಮತ್ತೊಂದು ಮಕ್ಕಳ ಚಿತ್ತನ ಊರ್ದ ಪರ ಊರ್ದ ಮಾತ ಕ್ರೀಡಾಭಿಮಾನಿಗಳಿಗೆ ಉಡಲದೀಜ ಸನ್ಮಾನ ಸಂದಾಯಿತ ಮಾತೊಂದಿಲ್ಲ ಅದ್ಭುತವಾಗಿತ್ತು ದಾಳಿಯ ಸಂಘಟನೆಯಲ್ಲಿ ಮತ್ತೆ ದಾಳಿಗಾರ ಹೊರಾಂಗಣಕ್ಕೆ ಪ್ರಸ್ತುತ ದಾಳಿಯಲ್ಲಿ SMK ಕಿಲಾರ ಅಂಡಿಂಜೆ ತಂಡದ ದಾಳಿಗಾರ ಎದುರಾಳಿ MSC ಸುಲ್ಕೇರಿ ಅಂಕಣದ ಒಳಭಾಗದಲ್ಲಿ ಚುರುಕಿನ ಪ್ರಯತ್ನವನ್ನ ದಾಳಿಯ ಅಂಚಿನಲ್ಲಿ ಕಾಣುತ್ತಾ ಇದೆ ಮರಳಿ ಅಂಕಣಕ್ಕೆ ಈಗ ಮತ್ತೆ ದಾಳಿಯಲ್ಲಿ ಜರ್ಸಿ ನಂಬರ್ 22 MSC ಸುಲ್ಕೇರಿ ತಂಡದ ಪರವಾಗಿ ವಿಘ್ನೇಶ್ ದಾಳಿಯಲ್ಲಿ MSC ಥರ್ಡ್ ರೌಂಡ್ ಹವಾಯಲ್ಲ ಯೋಗಿಸಿ ಹೆಡ್ ಹಾಟ್ಸ್ಪಾಟ್ ಆಯ್ತು ಡಿಸ್ಕಷನ್ ಹೋಗೋ ಡಿಸ್ಕಷನ್ ಹೆಡ್ ಎಸ್ ಇಲ್ಲಿ ಮತ್ತೆ MSC ಸುಲ್ಕೇರಿ ಅದೇ ರೀತಿ ಈ ಭಾಗದ ಸ್ಥಳೀಯ ತಂಡಗಳು SMK ಕಿಲಾರ ಅಂಡಿಂಜೆ ತಂಡಗಳ ಮಧ್ಯೆ ಸ್ಪರ್ಧೆ ಮುಂದುವರಿತಾ ಇದೆ. ನೋಡಿ ಆ ಬಳಿಕ ಮುಂದಿನ ಸ್ಪರ್ಧೆಗೆ ಸಿದ್ಧರಿರಬೇಕಾದ ಜೊತೆಗೆ ತಂಡದ ನಾಯಕರು ಮ್ಯಾನೇಜ್ಮೆಂಟ್ಗೆ ಬನ್ನಿ. ನೇ ಸ್ಪರ್ಧೆ ಸ್ವಾಮಿ ಕೊರಗಜ್ಜ ಫ್ರೆಂಡ್ಸ್ ಕಡತಲಬೆಟ್ಟು ವಿರುದ್ಧವಾಗಿ SSS ಕೊಕ್ಕಡ ಬಿ. ದಯವಿಟ್ಟು ಎರಡೂ ತಂಡದ ನಾಯಕರು ಮ್ಯಾನೇಜ್ಮೆಂಟ್ಗೆ ಬನ್ನಿ. ಕ್ಯಾಪ್ಟನ್ಸ್ ಟಾಸ್ ಬಲೆನ ಟಾಸ್ ಬನ್ನಿ.
ಎಸ್ ಸ್ವಾಮಿ ಕೊಡಗಿದ್ದ ಫ್ರೆಂಡ್ಸ್ ಕರ್ತಲ್ ಬಿಟ್ಟು ಅಣ್ಣ ಕ್ಯಾಪ್ಟನ್ ಬಲಣ್ಣ ಕರ್ತಲ್ ಬಿಟ್ಟು ಟಾಸ್ ಬಲೆ ಅದೇ ರೀತಿ ಎಸ್ ಕೊಕ್ಕಡ ಎಸ್ ಕೊಕ್ಕಡ ಬ್ಯೂಟಿಫುಲ್ ಅದ್ಭುತವಾಗಿದ್ದ ದಾಳಿ ಕಾರ್ನರ್ ವಿಭಾಗದ ದಾಳಿಗೆ ಮತ್ತೆ ಒಂದು ಅಂಕವನ್ನು ಗಳಿಸಿಕೊಂಡಿದ್ದಾರೆ ಇಲ್ಲಿ ಎಂಎಸ್ಸಿ ಸುಲ್ಕೇರಿ ತಂಡ ಎಸ್ ಬೋನಸ್ ಅಂಕಗಳನ್ನು ಪ್ರಾಪ್ತಿಗೊಂಡಿದೆ ಇಲ್ಲಿ ಅದ್ಭುತ ರೀತಿಯ ದಾಳಿಯ ಅಂಚಿನಲ್ಲಿ ಬೋನಸ್ ಅಂಕ ಪ್ರಾಪ್ತಿ ರಚಿತ್ ಕುರುಮಜಲು ಯುವಜ ಕ್ರೀಡಾಕೂಟದ ವೀಕ್ಷಣೆ ಮತ್ತೊಂದಿಲ್ಲರೆ ರಂಜಿತ್ ಕುರ್ಮಜಲು ಈ ಒಂದು ಕಾರ್ಯಕ್ರಮವನ್ನು ಭಾಗವಹಿಸಿದವರಿಗೆ ಕಾರ್ಯಕ್ರಮದ ಪರವಾದ ವಿನಂತಿ ಸ್ವಲ್ಪ ನಡೆಸಿದ ಆಯ್ತು ಮತ್ತೊಂದಲ್ಲ ಅಂಜನೇ ಸುರೇಶ್ ಪುರವರು ಬೆಲ್ಲ ಈ ಒಂದು ಕಾರ್ಯಕ್ರಮವನ್ನು ಭಾಗವಹಿಸಿದವರಿಗೆ ವಿನಂತಿ ಸ್ವಲ್ಪ ಸಂದಾಯಕ ಮತ್ತೊಂದಲ್ಲ ಎರಡು ತಂಡಗಳ ಸಿದ್ಧಾಸಿದ್ಧನ ಪೈಪೋಟಿಯಲ್ಲಿ ಅಂಕವು ಸಮಬಲದ ಹೋರಾಟದಲ್ಲಿ ಮುಂದುವರಿತಾ ಇದೆ. ರಂಜಿತ್ ಸುರೇಶ್ ಹರೀಶ್ ಮಿತ್ರ ಬಿಟ್ಟು ಬೆಲ್ಲ ವೇದಿಕೆಗೆ ಬರಲು ವಂಚನೆ ಸಂದೇಶ್ ನಂತರ ವಿರಾಮದ ವೇಳೆಯಲ್ಲಿ ಅಂಕಗಳು ಸಮಬಲದ ಹೋರಾಟ. ಮಾಜಿ ಆಟಗಾರ ಸುರೇಶ್ ಅವರು ಕಬಡ್ಡಿ ಆಟಗಾರರೇ ಸಂದೇಶ್ ಕುಲಾರ್ ಆಟಗಾರ ಸುಗಸ್ತದ ಕಬಡ್ಡಿ ಆಟಗಾರ ಸಂದೇಶ್ ಬೆಲ್ಲ ವೇದಿಕೆ ಬರಲು ಕನ್ನಡ ವಿನಂತಿ ಮತ್ತೊಂದಿಲ್ಲ. 3-3 ಪಂದ್ಯ ಈಕ್ವಲ್ ಪಾಯಿಂಟ್ಸ್. ಮಾರಾವಿ ಈ ಭಾಗದ ವಲಯ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಆಡಿದಂತಹ ಆಟಗಾರರು 50 kg ವಿಭಾಗದಲ್ಲಿ ಇಂದಿನ ಕಬಡ್ಡಿ ಅದ್ಭುತವಾಗಿತ್ತು. ಆಟೋ ರಿಕ್ಷಾ ಚಾಲಕ ಮಾಲೀಕ ಸಂಘದ ಸದಸ್ಯರು ರಫೀಕ್ ಕಳಂಬಾರು ವಾಲಿಬಾಲ್ ಪಂದ್ಯಾಟದ ಆಟಗಾರರಾದ ಇತನರು ಮಾಜಿ ವಾಲಿಬಾಲ್ ಆಟಗಾರ ರಫೀಕ್ ಬೆರ್ಲಯ್ಯಂಜಿ ಪಂದ್ಯಾಟದ ವೀಕ್ಷಣೆ ಮತ್ತೊಂದಿಲ್ಲರೆ ಬೆಲ್ಲ ವೇದಿಕೆ ತಡೆಗೋಡು ಬಂದಿಡ ವಿನಂತಿ ಮತ್ತೊಂದಿಲ್ಲ. Super tackle is on. ನೇರವಾಗಿ ಕಾರ್ನರ್ ವಿಭಾಗದ ಆಟಕ್ಕೆ ಗುರಿಯಾಗಿಸಿಕೊಂಡಿದ್ದಾರೆ ಇರಾಳಿಗೆ ಮತ್ತೆ ಒಂದು ಅಂಕ ಗಳಿಕೆಯಾಗಿದೆ. 5-4 ಪಂದ್ಯ ಚುರುಕಿನ ದಾಳಿಯ ಅಂಚಿನಲ್ಲಿ ಪ್ರಸ್ತುತ ಒಳಾಂಗಣದಲ್ಲಿ ಕಿಲಾರ SNK ಕಿಲಾರ ತಂಡದ ದಾಳಿಗಾರ ಜಸ್ಟ್ ನಂಬರ್ 3 Yes. ಬ್ಯೂಟಿಫುಲ್ ಅದ್ಭುತವಾಗಿತ್ತು. 50 kg ವಿಭಾಗದ ಅದ್ಭುತ ದಾಳಿಗಾರ ಇಲ್ಲಿ ಅಂಕ ಗಳಿಕೆಯಾಗಿದೆ. 6-4 in favor of MSC Sulkeri. ಔಟ್ ಮುಖೇನ ಮತ್ತೆ ತಂಡ ಒಳಾಂಗಣಕ್ಕೆ ಇಲ್ಲಿ 9-4 ಪಂದ್ಯ ಕಾಣುತ್ತಾ ಇದೆ. ಲಾಸ್ಟ್ 3 minutes to go. Yes.
9-4 9-4 9-4 ಪಂದ್ಯ ಇದೆ. ಚುರುಕಿನ ಪ್ರಯತ್ನದೊಂದಿಗೆ ಪ್ರಸ್ತುತ ದಾಳಿಯಲ್ಲಿ SCK ಕಿಲಾರ ಅಂಡಿಂಜಿ ತಂಡದ ದಾಳಿಗಾರ MK ರೈಟ್ ಮುರಳಿ ಎತ್ತನಿಕೆ. ಟೈಮ್ ಔಟ್ ಫಾರ್ MSC ಸುಲ್ಕೇರಿ. ಗ್ರಾಮ ಪಂಚಾಯತದ ಅಧ್ಯಕ್ಷರಾದ ಚಿತ್ತನ ಕರಗಪ್ಪ ಅಂದರೆ ಏಜು ಪಂದ್ಯಾಟದ ವೀಕ್ಷಣೆ ಮತ್ತೊಂದರಲ್ಲಿ ಗ್ರಾಮ ಪಂಚಾಯತಿಯ ಸದಸ್ಯರ ನೆಚ್ಚಿನ ಕರಗಪ್ಪ ಮೇರೆಗೆ ಕಾರ್ಯಕ್ರಮದ ಪರವಾದ ಉಡಲ್ತಿಸಲು ಮತ್ತೊಂದಿಲ್ಲ. ಲಾಸ್ಟ್ 2 ಮಿನಿಟ್ಸ್ ಫುಲ್ ಟೈಮ್. 9-4 9-4 ಪಂದ್ಯ ಇದೆ. ಇಲ್ಲಿ ಮತ್ತೆ ಅದ್ಭುತವಾಗಿರ್ತಕ್ಕಂಥ ಹಿಡಿತ ಜೊತೆಗೆ ದಾಳಿಗಾರ ಕೊನೆಯ 1 ನಿಮಿಷ ಗಂಟೆ ಕಡೆಯ 60 ಸೆಕೆಂಡ್ಗಳು ಮಾತ್ರ ಬಾಕಿ ಇದೆ. ಸ್ಪರ್ಧೆಯಲ್ಲಿ 14 ಅಂಕಗಳ ಸ್ಪರ್ಧಾ ಕಣದಲ್ಲಿ ನಾವು ಈ ಸ್ಪರ್ಧೆಯನ್ನು ವೀಕ್ಷಣೆ ಮಾಡ್ತಾ ಇದ್ದೇವೆ. 14 ಇನ್ ಫೇವರ್ ಆಫ್ MSC ಸುಲ್ಕೇರಿ. ಬಂದ ಇಲ್ಲಿ ಬರಲಿ. ಕಡ್ತಲ ಬಿಟ್ಟು ಬಲಣ್ಣ. ಎಸ್ ಪಂದ್ಯ ಮುಕ್ತಾಯಗೊಂಡಿದೆ. ಇದರೊಂದಿಗೆ MSC ಸುಲ್ಕೇರಿ ತಂಡ ವಿಜಯಿಯಾಗಿದೆ. ಹಾರ್ದಿಕ ಅಭಿನಂದನೆಗಳು. ಬನ್ನಿ ಸ್ವಾಮಿಗಳಿಗೆ ಫ್ರೆಂಡ್ಸ್ ಕಡ್ತಲ ಬಿಟ್ಟು ಅದೇ SSS ಕೊಕ್ಕಡ ಬಲಿ ಬುಲೆ ಬಲಿ ಟಿಂಬರ್ 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 ಬುಲೆ ಬಲಿ. ಎಸ್ ಬುಲೆ ಬಲಿ SSS ಕೊಕ್ಕಡ. ಹಾಡುವಾರದ ಬಾಲಕಿಯರಿ ಈ ಕಬಡ್ಡಿ ಪಂದ್ಯಾಟವನ್ನು ವೀಕ್ಷಣೆ ಮಾಡ್ಕೊಂಡಿದ್ದೀರಿ. ದಯದಿದೆ ತೃಪ್ತಿ ಹಾಡುವಾರದ ಬಾಲಕಿಯರಿ ದಯದಿದೆ ವೇದಿಕೆ ತಡೆಗೋಡು ಬಂದಿರಣ ವಿನಂತಿ ಮತ್ತೊಂದಿಲ್ಲ.
ಬುದ್ಧಿ ಹಾರ್ಡ್ವೇರ್ದ ಮಾಲಕೇರಿನ ಚಿತ್ರ ಯೋಗೀಶ್ವರಿ ಇವಚ್ಚಿ ಪುರ್ಲಕಂಠದ ಕಾರ್ಯಕ್ರಮಗಳು ಭಾಗಿಯಾದರೆ ಕ್ರೀಡಾಭಿಮಾನುಡು ಪುರ್ಲದ ಕಾರ್ಯಕ್ರಮಗಳು ಕ್ರೀಡೆಯನ್ನು ವೀಕ್ಷಣೆ ಮಾತೊಂದಿಲ್ಲ ಇದಕ್ಕೆ ಕಾರ್ಯಕ್ರಮದ ಪರವಾದ ಬಿಡೋದಿಂದ ಸ್ವಲ್ಪ ವೇದಿಕೆ ನಡೆಕೊಂಡು ಬಂದಿರ ವಿನಂತಿ ಮಾತೊಂದಿಲ್ಲ ಡಿಸ್ಪ್ಲೇ ಭೂಮಿ ಅಡ್ಡ ಬಂದಾಗ ಮಲ್ತೆಗೆ ಪ್ರಶಾಂತ್ ಮಲ್ತೆರಿಗೆ ಎಸ್ ಈಗ ಸ್ವಾಮಿ ಕೊರಗಜ್ಜ ಫ್ರೆಂಡ್ಸ್ ಕಡ್ತಲ ಬಿಟ್ಟು ಅದೇ ರೀತಿ SSS ಕೊಂಕಣ ತಂಡಗಳ ಮಧ್ಯೆ ಸ್ಪರ್ಧೆ ಆರಂಭಗೊಂಡು ಸ್ಪರ್ಧೆಯಲ್ಲಿ ಅಂಕವು ಇನ್ನೂ ಕೂಡ ಆರಂಭಗೊಂಡಿಲ್ಲ. ಏಜು ಕಾರ್ಯಕ್ರಮದ ಯಶಸ್ವಿ ಮಲ್ಪರ ವಜಾತಿ ಜನ ಸಹಕಾರ ಮತದಾರ ಎಣಿಕೆಯ ಸಹಕರಣ ನೆನಪತಿ ಒಂದಿಲ್ಲ ಪುರ್ಲಗಡ್ಡದ ಕಾರ್ಯಕ್ರಮನ ಬಲ್ಪುರ್ದು ಈತ ಪುರ್ತು ಮುಟ್ಟ ಈ ಊರ್ದ ಪರ ಊರ್ದ ಮಾತ ಕ್ರೀಡಾಭಿಮಾನಿಲು ತೋದು ಪ್ರೋತ್ಸಾಹ ಮಾಡ್ತಿದ್ದಾರೆ ನಿಖಿಲಗಳ ಉಡಲ್ ಸ್ವಲ್ಪ ಸದ್ದ ಆಯ್ತು ಮಾತೊಂದಿಲ್ಲ ಶ್ರೇಯಸ್ ಫೈಸಲ್ ಶರ್ಲಾಲು ಬೆಲ್ಲ ಏಜಿ ಕಾರ್ಯಕ್ರಮದ ಭಾಗಿಯಾಗ್ತಾರೆ ಬೇಗಲ ಕಾರ್ಯಕ್ರಮದ ಪರವಾದಿ ಉಡಲ್ದಿಂದ ಸ್ವಲ್ಪ ಸಂದಾಯ್ತ ಮಾತೊಂದಿಲ್ಲ ಸತೀಶ್ ನೆಲ್ಲಿಗುಡ್ಡೆ ಸಂಘಟಕರೇ ನಮ್ಮನ ಕಾರ್ಯಕ್ರಮಕ್ಕೆ ಭಾರಿ ಮಟ್ಟದ ಸಹಕಾರ ಮಾಡ್ಕೊಂಡಾರಿ ಸಹಕಾರ ಮಾಡ್ಕೊಂಡ ಸತೀಶ್ ನಮ್ಮ ಕಾರ್ಯಕ್ರಮ ಏಜ್ ಕಬಡ್ಡಿ ಪಂದ್ಯ ಆಟದ ವೀಕ್ಷಣೆ ಮಾಡ್ಕೊಂಡಿಲ್ಲ ದಯದಿಂದ ಸತೀಶ್ ಏಜ್ ಕಾರ್ಯಕ್ರಮದ ವೇದಿಕೆಗೆ ಬರಡು ಪಂದ್ಯಡ ವಿನಂತಿ ಮಾಡ್ಕೊಂಡಿಲ್ಲ. ಎಸ್ ಅದೇ ರೀತಿ ಈ ಪಂದ್ಯಾಕೂಟದ ಮುಂದಿನ ಮುಖಾಮುಖಿಗೆ ಕರೆಯನ್ನು ರವಾನಿಸ್ತಾ ಇದ್ದೇವೆ. ನೆಕ್ಸ್ಟ್ ಮ್ಯಾಚ್ ಈ ಕೂಟದ 50ನೇ ಸ್ಪರ್ಧೆ ಟೀಮ್ ಎಸ್ಕೆ ವಿರುದ್ಧವಾಗಿ ಬೆಳಾಲು ಫ್ರೆಂಡ್ಸ್ ತಂಡಗಳ ಮಧ್ಯೆ ಪಂದ್ಯ ಮುಂದಿನ ಮುಖಾಮುಖಿ ನಡೆಯಲಿಕ್ಕಿದೆ. ದಯವಿಟ್ಟು ಎರಡೂ ತಂಡದ ನಾಯಕರು ತಕ್ಷಣ ನಾನಿಚಿಮಿಗೆ ಬನ್ನಿ. ಕ್ಯಾಪ್ಟನ್ಸ್ ಟಾಸ್ವಿನಿಗೆ ಬನ್ನಿ ಅಲ್ಲಿ ಟೀಮ್ ಎಸ್ಕೆ ಕ್ಯಾಪ್ಟನ್ ಬನ್ನಿ. ಅದೇ ರೀತಿ ಬೆಳಾಲು ಫ್ರೆಂಡ್ಸ್ ಕ್ಯಾಪ್ಟನ್ ಟಾಸ್ವಿನಿಗೆ ಬನ್ನಿ. ಲೈವ್ ಬಿಡೋದಿಲ್ಲ ಯಾವ ಅದೇ ರೀತಿ ನಮ್ಮ ಇವತ್ತಿನ ಈ ಒಂದು ಕಬಡ್ಡಿ ಪಂದ್ಯಾಟವನ್ನ ಲೈವ್ ಮುಖಾಂತರವಾಗಿ ನೇರ ಪ್ರಸಾರವಾಗಿ ಯೂಟ್ಯೂಬ್ ಚಾನೆಲ್ ಅಲ್ಲಿ ಕೂಕಾ ಡೈರಿ ಅನ್ನುವಂತ ಯೂಟ್ಯೂಬ್ ಚಾನೆಲ್ ಅಲ್ಲಿ ಈ ಪಂದ್ಯಾಕೂಟದ ನೇರ ಪ್ರಸಾರವನ್ನ ತೋರಿಸಿಕೊಳ್ತಾರೆ. ಮೊನ್ನೆ ವಿಜಯ್ ಅತ್ತಾಜೆ ಇವರು ಪಂದ್ಯಾಕೂಟದ ನೇರ ಪ್ರಸಾರವನ್ನ ತೋರಿಸಿಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಯೂಟ್ಯೂಬ್ ಲೈವ್ ಆ ಒಂದು ಕೂಕಾ ಡೈರಿ ಅನ್ನುವಂತ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಕ್ಯಾಪ್ಟನ್ಸ್ ಟಾಸ್ವಿನಿಗೆ ಬನ್ನಿ. ಆಮೇಲೆ ಟೀಮ್ ಎಸ್ಕೆ ಕ್ಯಾಪ್ಟನ್ ಓಲರ್ ಅಣ್ಣ ಟೀಮ್ ಎಸ್ಕೆ ತಂಡದ ನಾಯಕ ನಂದಿಸಿಮಿಗೆ ಬನ್ನಿ. ನೋಡಿ ನಿಮ್ಮನ್ನ ಕಾಯಲಿಕ್ಕಿಲ್ಲ, ದಯವಿಟ್ಟಲ್ಲಿ ಪ್ರತಿ ಬಾರಿ ಕರೆಯುವ ಹಾಗೆ ಅವಕಾಶ ಮಾಡಿಕೊಡಬೇಡಿ. ಟೀಮ್ ಎಸ್ಕೆ ಬನ್ನಿ, ಕ್ಯಾಪ್ಟನ್ ಟಾಸ್ಕ್ ಬನ್ನಿ. ಅದೇ ರೀತಿ ಬೆಳಾಲ್ ಫ್ರೆಂಡ್ಸ್ ಕ್ಯಾಪ್ಟನ್ ಅಣ್ಣ ಬೆಳಾಲ್ದ ಕ್ಯಾಪ್ಟನ್ ಟಾಸ್ಕ್ ಬನ್ನಿ. ವಿಜಯ್ ಅತ್ತಾಜೆ ಈ ಕಾರ್ಯಕ್ರಮದ ಭಾಗಿಯಾಗ್ತಾರೆ. ಅದ್ಭುತ ನಿರೂಪಕರು ಅವೇತು ಪಂದ್ಯಾಟ ಕಾರ್ಯಕ್ರಮದ ನಿರೂಪಕರಾದ ಕೆಲಸ ಮಾಡಿದ ಚಿತ್ರನ ಅನುಭವಿ ವಿಜಯ್ ಅತ್ತಾಜೆ ನಮ್ಮ ಈ ಕಾರ್ಯಕ್ರಮದ
ಕಾರ್ಯಕ್ರಮನ ಪೂರ್ಣ ಮಾಡ್ಕೊಳ್ಳೋಸ್ಕರ ನಮ್ಮೊಟ್ಟಿಗೂ ಇದ್ದುಕೊಂಡು ಕಾರ್ಯಕ್ರಮ ಭಾಗಿಯಾಗ್ತೀರಿ. ಅರಗೆ ನಮ್ಮನ ಕಾರ್ಯಕ್ರಮದ ಪರವಾದ ಪ್ರೀತಿಪೂರ್ವಕವಾದ ಕುಡರ ಅಭಿನಂದನೆ ಸಲ್ಲಿಸುವುದಿಲ್ಲ. ಕಾರ್ಯಕ್ರಮದ ಮಂಚಾತು ಮೇರೆಗೂ ನಮ್ಮನ ಅದ್ಭುತ ಪ್ರತಿಭೆ ಇದೆಲ್ಲ ಅದ್ಭುತ ನಿರೂಪಕರು ಈ ಒಂದು ಕಾರ್ಯಕ್ರಮದ ಪಂದ್ಯಾಟದ ನಿರೂಪಕರಾದ ಕೆಲಸ ಮಾಡಿಲ್ಲ ಪಂದ್ಯಾಟದ ಪರವಾದ ಅಭಿನಂದನೆ ಸಲ್ಲಿಸುವುದಿಲ್ಲ. ಎಸೆದಿದೆ ಪ್ರಥಮಾರ್ಧ ಮುಕ್ತಾಯಗೊಂಡರೂ ಕೂಡ ಇನ್ನೂ ಕೂಡ ಎರಡು ತಂಡದ ಖಾತೆ ಆರಂಭಗೊಂಡಿಲ್ಲ. ಯಾವುದೇ ಅಂಕಗಳು ಪ್ರಾಪ್ತಿಯಾಗಿಲ್ಲ. ಇನ್ನೂ ಕೂಡ ಅಂಕಪಟ್ಟಿಯಲ್ಲಿ ಕಡತಲು ಬಿಟ್ಟು ಅದೇ ರೀತಿ ವಿರುದ್ಧವಾಗಿ ಕುಕ್ಕಡ SSS ಕುಕ್ಕಡ ತಂಡಗಳ ಮಧ್ಯೆ ಸ್ಪರ್ಧೆ ಬಹಳಷ್ಟು ಪೈಪೋಟಿಯನ್ನು ಕಾಣ್ತಾ ಇದ್ದಾವೆ. ಕೊನೆ 4 ನಿಮಿಷ, ಲಾಸ್ಟ್ 4 ಮಿನಿಟ್ ಗೋ. 1-0 in favor of SSS ಕುಕ್ಕಡ. ಮತ್ತೆ ಬಂಧನವಾಗಿದೆ. ಇಲ್ಲಿ ದಾಳಿಗಾರನ ಬಂಧಿಸಿದ್ದಾರೆ. ಮತ್ತೆ ಅಲ್ಲೇ ಕ್ರಿಕೆಟ್ ಅರ್ಬುಂಡೆ ಸ್ವಲ್ಪ ಸೌಂಡ್ ಹೋಯ್ನಿ ಅವ್ಳು ಶಾಲೆ ಶಾಲೆ ಬಜಾರ ಬಂದಿರ್ತಲ್ಲ ಗೊತ್ತಾಗ ಅಪ್ಪ ಈಗಿನ ಗೋಪಾಲಕೃಷ್ಣ ಎಲ್ಲರ ಕ್ರಿಕೆಟ್ ಹೋಗ್ಬೋದು ಮೀ ಇದು ಬೆಸ್ಟ್ ತಲೆ ಕ್ರಿಕೆಟ್ ಹೋಗ್ತೀನಿ ಮೀನು ಬರ್ತೀನಿ ಆಯ್ತು ದಿನ ಯಾವ್ಯಾವ ನೋಡ್ತೀವಿ ಲಾಸ್ಟ್ 3 ಮಿನಿಟ್ ಕೊನೆಯ 3 ನಿಮಿಷ ಅವಧಿ ಬಾಕಿ ಇದೆ. ದಾಳಿಗಾರ ಶತ ಪ್ರಯತ್ನವನ್ನು ಮಾಡಿದ್ರು, ಆದ್ರೆ ಮತ್ತೆ ಹಿಡಿತಕ್ಕೆ ಇಲ್ಲಿ ಬಲಿಯಾಗಿದ್ದಾರೆ. ಕೊನೆ 2 ನಿಮಿಷ, ಲಾಸ್ಟ್ 2 ಮಿನಿಟ್ಗೂ 5-0 ರೈಡರ್ ಔಟ್. 3 ಅಂಕಗಳು ಅಂಕಪಟ್ಟಿಯಲ್ಲಿ ಪ್ರಾಪ್ತಿಗೊಳ್ಳುತ್ತಂತೆ. 9-0 in favor of SSS ಕುಕ್ಕಡ. SSS ಕುಕ್ಕಡ ತಂಡ ಅಂಕಗಳ ಮುನ್ನಡೆಯಲ್ಲಿದೆ. 9-0 ಮಾದರಿ ಪಂದ್ಯ ಇದೆ.
ಕೊನೆಯ 1 ನಿಮಿಷ, ಕಟ್ಟಗಡೆಯ 1 ನಿಮಿಷದ ಅವಧಿ ಸ್ಪರ್ಧೆ ಮಾತ್ರ ಬಾಕಿ ಇದೆ. ಅಂಕಗಳು ಈ ರೀತಿ ಇವೆ: 10-1, 10-1. ಎಸ್ ತಂಡ ಬರಬೇಕಲ್ಲಿ. ಬನ್ನಿ ಟೀಮ್ ಎಸ್ಗೆ ಇಲ್ಲಿದೆ ಅಣ್ಣ. ಟೀಮ್ ಎಸ್ಗೆ ಬನ್ನಿ, ಟೀಮ್ ಬರಲಿ. ಟೀಮ್ ಎಸ್ಗೆ ತಂಡ ಬರಲಿ, ಪ್ರವೇಶ ದ್ವಾರಕ್ಕೆ ಬನ್ನಿ. ಅದೇ ರೀತಿ ಬೆಳಾಲ್ ಫ್ರೆಂಡ್ಸ್ ಅಣ್ಣ, ಬೆಳಾಲ್ ತಂಡ ಎಲ್ಲಿದೆ? ಬೆಳಾಲ್ ಫ್ರೆಂಡ್ಸ್ ಪ್ರವೇಶ ದ್ವಾರಕ್ಕೆ ಬನ್ನಿ. ಎಸ್, ಓಕೆ, ಎಸ್, ಥ್ಯಾಂಕ್ ಯು. ಬೆಳಾಲ್ ತಂಡದವರಿಗೆ ಹಾರ್ದಿಕ ಅಭಿನಂದನೆಗಳು. ಸಮಯಕ್ಕೆ ಸರಿಯಾಗಿ ತಂಡವು ಪ್ರವೇಶ ದ್ವಾರದ ಬಳಿ ಬಂದಿದೆ. ಅದೇ ರೀತಿ ಟೀಮ್ ಎಸ್ಗೆ ತಂಡದವರು ಅಶ್ವಥ್ ಅಣ್ಣ, ಅಶ್ವಥ್ ಟೀಮ್ ಬರ್ಡ್ ಅಣ್ಣ, ಲೆದೊಂದು ಬಲೆ ಟೀಮ್ ಬರ್ಡ್. ಸ್ಪರ್ಧೆ ಮುಕ್ತಾಯಗೊಂಡಿದೆ. ಇದೀಗ ನಡೆದ ಸ್ಪರ್ಧೆಯಲ್ಲಿ SSS ಕೊಕ್ಕಡ ತಂಡ ವಿಜಯಿಯಾಗಿದೆ. ಹಾರ್ದಿಕ ಅಭಿನಂದನೆಗಳು ತಂಡದವರಿಗೆ. ಉಮೇಶ್ ದೇವಾಡಿಗ ಅದ್ಭುತ ಕಬಡ್ಡಿ ಆಟಗಾರ. ಎಂಜಿ ಕಬಡ್ಡಿ ಪಂದ್ಯಾಟವನ್ನು ವೀಕ್ಷಣೆ ಮಾತೊಂದಿಲ್ಲರೆ ಇರೆಗಳ ಕಾರ್ಯಕ್ರಮದ ಪರವಾದ ಪ್ರೀತಿಪೂರ್ವಕವಾದ ಅಭಿನಂದನೆ ಸಲ್ಲಿಸುವುದಿಲ್ಲ. ಅದ್ಭುತ ಪ್ರತಿಭೆ ಅವೇಂದು ಪಂದ್ಯಾಟದ ಗೊಪ್ಪಿನ ಚಿತ್ತನ ಅನುಭವ ಇಪ್ಪನ ಚಿತ್ತನ ನಮ್ಮ ಮೋಕ್ಯದ ಉಮೇಶ್ ಅರೆಗೊಂಚ ಎಂತ ಪುದರುಂಟು ಅದು ಪಂಪಿನ ಹೊಡಿಚಿಂದ ಅವನು ಹೆಂಗೆ ಪರವಾಗಿಲ್ಲ ಏನು ಫ್ರೆಂಡ್ಸ್ ಆಗಿ ಮಾಡೋದಿಲ್ಲ ಸ್ವಲ್ಪ ಆತ್ಮೀಯರೇ, ಈ ಪಂದ್ಯಾಟದ ಮುಂದಿನ ಸ್ಪರ್ಧೆಗೆ ಕರೆಯನ್ನು ರವಾನಿಸ್ತಾ ಇದ್ದೇವೆ. ಇದೀಗ ಪ್ರಸ್ತುತ ಟೀಮ್ ಎಸ್ಕೆ ಹಾಗೂ ಬೆಳಾಲ್ ಫ್ರೆಂಡ್ಸ್ ತಂಡಗಳ ಮಧ್ಯೆ ಪಂದ್ಯ ಮುಂದುವರಿಯುತ್ತಾ ಇದೆ. ಆ ಬಳಿಕ ಮುಂದಿನ ಮುಖಾಮುಖಿ
ಶೈನ್ ಸ್ಪೋರ್ಟ್ಸ್ ಕ್ಲಬ್ ವಾಮದ ಪದವು. ಶೈನ್ ಸ್ಪೋರ್ಟ್ಸ್ ಕ್ಲಬ್ ವಾಮದ ಪದವು ವಿರುದ್ಧವಾಗಿ ಬ್ಲಡ್ ಲೈನ್ ಬ್ರದರ್ಸ್ ಮಡಂತ್ಯಾರು. ದಯವಿಟ್ಟು ಎರಡೂ ತರದ ನಾಯಕರು ತಕ್ಷಣ ಅನಿಸಿಕೆ ಬನ್ನಿ. ಕ್ಯಾಪ್ಟನ್ಸ್, ಬೋತ್ ಕ್ಯಾಪ್ಟನ್ಸ್ ಪ್ಲೀಸ್ ಕಮ್. ಸ್ಪೋರ್ಟ್ಸ್ ಕ್ಲಬ್, ಶೈನ್ ಸ್ಪೋರ್ಟ್ಸ್ ಕ್ಲಬ್ ವಾಮದ ಪದವು. ಎಸ್, ಅದೇ ರೀತಿ ಬ್ಲಡ್ ಲೈನ್ ಬ್ರದರ್ಸ್ ಮಡಂತ್ಯಾರು ಒಳ ಬನ್ನಿ ಕ್ಯಾಪ್ಟನ್ಸ್. ಬನ್ನಿ ಶೈನ್ ಸ್ಪೋರ್ಟ್ಸ್ ಕ್ಲಬ್ ವಾಮದ ಪದವು ಕ್ಯಾಪ್ಟನ್ ಬನ್ನಿ. ಟಾಸ್ ಸ್ಪಿನ್ನಿಂಗ್ ಬನ್ನಿ ಒಳ ಬನ್ನಿ. ಲೈನ್ ಸ್ಪೋರ್ಟ್ಸ್ ಆರ್ಎಸ್ ಚಿಕನ್ ಸೆಂಟರ್ ಮಾಲಕೆರೆ ಜನ ಲೋಕೇಶ್ ಕಲ್ಲಾಜ್ ನಮ್ಮ ಕ್ರೀಡಾಕೂಟದ ಯುವಜಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದರೆ ಇವರಿಗೆ ಮಾಲಮಟ್ಟದ ಮಾತದ ಪರವಾದ ಪ್ರೀತಿಪೂರ್ವಕವಾದ ಸಭೆಗೆ ಸ್ವಾಗತ ಮಾಡೋದಿಲ್ಲ. ಲೋಕೇಶ್ ಕಲ್ಲಾಜ್ ನಮ್ಮ ಮಾತ ಕಾರ್ಯಕ್ರಮಗಳ ಮಲ್ಲಮಟ್ಟದ ಸಹಕಾರ ಮಾಡ್ಕೊಂಡಾರೆ. ಪ್ರಕಾಶ್ ಹೆಗ್ಡೆ ನಮ್ಮ ಗ್ರಾಮ ಪಂಚಾಯತಿದ ಸದಸ್ಯರು ಜಯದೀದಿರು ವೇದಿಕೆ ತಡೆ ಬರಲು ಬಂದಿದ್ದ ವಿನಂತಿ ಮಾಡೋದಿಲ್ಲ. ನಮ್ಮ ಗ್ರಾಮ ಪಂಚಾಯತಿದ ಸದಸ್ಯರು ಪ್ರಕಾಶ್ ಹೆಗ್ಡೆ ಈ ಬರ್ದುಗೂ ಕಾರ್ಯಕ್ರಮ ಭಾಗವಹಿಸಿದರೆ ಬಾರಿ ಮಲ್ಲ ಕಬಡ್ಡಿ ಕ್ರೀಡಾಕೂಟದ ಅಭಿಮಾನಿ ಇವತ್ತು ಬರ್ದು ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಿದರೆ ಬೇರೆ ಪ್ರವೀಣರೇ ಭೂಗೋಳದ ಗೌರವಿಸಾದಿಲ್ಲ. ನನ್ನ ತುಂಬುಗಳ ಸಹಕಾರ ಈ ಒಂದು ಸಂಘಟನೆ ಮಿತಿಂಚನೆ ಕೂಡ ಬಂದಿಲ್ಲ ವಿನಂತಿ ಮಾಡೋದಿಲ್ಲ. ಬಲ್ಪುರದಕ್ಕ ಹೋಯ್ತು ಎಸ್, ಸಹಾಯಕ ಹಸ್ತಮಂತ್ರ ಚಿತ್ರ ಮಾತನಾಡಿದ ಉಳ್ಳರೆ ನಿಖಿಲಕ್ಕೆ ಮಾತನಾಡಿದ ಕುಡರ ಕಾರ್ಯಕ್ರಮದ ಪರವಾದ ಉಡಲ್ ತಿಳಿಸಲು ಸಂತಾಯಿತ ಮಾತಾಡಲ್ಲ. ಎಸ್, ಆತ್ಮೀಯ ಕ್ರೀಡಾಭಿಮಾನಿಗಳೇ, ಇದೊಂದು ಕಬಡ್ಡಿ ಪಂದ್ಯಾಟದ ಪ್ರಕಟಣೆ ಇದೆ. MH ಫ್ರೆಂಡ್ಸ್ ಹುರುಪಿದೊಟ್ಟು ಶಿಲ್ಲಾಲು ಬೆಳ್ತಂಗಡಿ ತಾಲೂಕು ಇದರ ಆಶ್ರಯದಲ್ಲಿ, ಅದೇ ರೀತಿ ಬೆಳ್ತಂಗಡಿ ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇದರ ಸಹಭಾಗಿತ್ವದಲ್ಲಿ MH ಫ್ರೆಂಡ್ಸ್ ಹುರುಪಿದೊಟ್ಟು ಶಿಲ್ಲಾಲು ಇವರು ಆಯೋಜಿಸುತ್ತಿರತಕ್ಕಂತಹ ಹೊನಲು ಬೆಳಕಿನ ವಲಯ ಮಟ್ಟದ ಈ ಭಾಗದ ವಲಯ ಮಟ್ಟದ ಮ್ಯಾಟ್ ಕಬಡ್ಡಿ ಪಂದ್ಯಾಟ, ಅದೇ ರೀತಿ ಮುಕ್ತ ವಿಭಾಗದ 550 kg ವಿಭಾಗದ 7 ಜನರ ಡ್ರಿಪ್ ಮಾದರಿಯ ಹಗ್ಗ ಜಗ್ಗಾಟ ಸ್ಪರ್ಧೆ ಇದೇ ಬರುವ ದಿನಾಂಕ 17/12/2022 ಶನಿವಾರದಂದು ರಾತ್ರಿ 8 ಗಂಟೆಗೆ ಸರಿಯಾಗಿ ಆ ಒಂದು ಪಂದ್ಯಾಟದ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಮೂಲ್ಯರ್ಯಾನೆ ಕೊಲಾಲ ಸಂಘ ರಿಜಿಸ್ಟರ್ಡ್ ಶಿಲ್ಲಾಲು ಆ ಒಂದು ಒಟ್ಟಾರದಲ್ಲಿ ಆ ಒಂದು ಪಂದ್ಯಾಕೂಟ ನಡೆಯಲಿಕ್ಕಿದೆ. MH ಫ್ರೆಂಡ್ಸ್ ಹುರುಪಿದೊಟ್ಟು ಶಿಲ್ಲಾಲು ಇವರು ಆಯೋಜಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಮ್ಮೆಲ್ಲರನ್ನ ಆ ಒಂದು ಪಂದ್ಯಾಕೂಟಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ, ಆಮಂತ್ರಿಸುತ್ತಿದ್ದೇವೆ, ಬರಮಾಡಿಕೊಳ್ತಾ ಇದ್ದೇವೆ. ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. ಶ್ರೀರಾಮ್ ಫ್ರೆಂಡ್ಸ್ ಆಡಳಿತ ಮಾಲಕೆರೆ ಬಕ 3D ಗ್ರೂಪದ ಮಾಲಕೆರೆ ಆಯ್ನ ಪ್ರಕಾಶ್ ಕಟ್ರಬೈಲು ಈ ಬರ್ತಡ ಕಾರ್ಯಕ್ರಮ ಭಾಗವಹಿಸಿದರೆ ಅದಕ್ಕೆ ಮಾತನ್ನ ಪರವಾದ ಪ್ರೀತಿಪೂರ್ವಕವಾದ ಕಾರ್ಯಕ್ರಮಕ್ಕೆ ಮೋಕೆಡೆ ಎದುಕೊಳ್ಳುವುದಿಲ್ಲ. ವಿಜಯ್ ಕುಮಾರ್ ಹೆಡೆದಡ್ಡ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರೇ ಅವತ್ತು ಸಂಘಟನೆಯಲ್ಲಿ ಕೆಲಸ ಮಾಡ್ತಿನ ಚಿತ್ರ ಅನುಭವಿ ಉದುವೆ ಮೈದಾನ ಕೃಷ್ಣ ಜನ್ಮಾಷ್ಟಮಿ ಅಂಚಿನ ಕಾರ್ಯಕ್ರಮ ಬಂದ ಚಿಂತನ ಅನುಭವ ಇದ್ದಾರೆ. ಶ್ರೀರಾಮ್ ಫ್ರೆಂಡ್ಸ್ ಸದಸ್ಯರಾದ ಕೆಲಸ ಮಾಡ್ತಿದ್ದಾರೆ. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಚಿಂತನ ವಿಜಯ್ ಕುಮಾರ್ ಹೇಳಿದಡ್ಡ ದಯದಿದ್ದೀರಿ ವೇದಿಕೆ ದಡ್ಡ ಬರಡು ಪಂದಿರಡ ವಿನಂತಿ ಮಾಡ್ತಿದ್ದ. ಹೊರಲಗಂಡಿನ ಕಾರ್ಯಕ್ರಮಕ್ಕೆ ಭಾಗವಹಿಸಿದರೆ ನಮ್ಮನ ಸುರೇಶ್ ಕಂಪ್ಲದಡ್ಡ ಪೇಂಟರ್
ಗುತ್ತಿಗೆದಾರರು ದಯದಿದ್ದೀರಿ ವೇದಿಕೆ ತಡೆ ಹೊರಡು ಬಂದಿಡ ವಿನಂತಿ ಮತ್ತೊಂದಿಲ್ಲ. ಕಲ್ತ ಸಮಯಕ್ಕೆ ಬಾರಿ ಬೋರ್ಲದ ಪೈಂಟಿ ಮತ್ತು ಕೊಲ್ಪನ ಚಿಂತನ ಅನುಭವಿ ಕ್ರೀಡಾಭಿಮಾನಿ ಸುರೇಶ್ ಕುಲಾಲ್ ಪೇಂಟರ್ ಕಮಲದಡ್ಡ ಅಂದರೆ ವೇದಿಕೆಗೆ ಹೊರಡು ಬಂದಿಡ ವಿನಂತಿ ಮತ್ತೊಂದಿಲ್ಲ. ಪರ್ಲಕಂಠದ ಕಾರ್ಯಕ್ರಮನೆ ಆಯೋಜನೆ ಮಂದಿರ ಚಿಂತನ ಎಚ್ಚರಿತ ಮಾತು ಜವನರಿಗ ಮಲ್ಲ ಮಟ್ಟದ ಉಡಗುಂಜಿ ಸಂಭ್ರಮ ಸಂದಾಯ ಬಂದಿಲ್ಲ. ಅವೇತ ಯುವ ಪ್ರತಿಭೆಗೆ ಗೊಬ್ಬರ ಚಿಂತನ ಅವಕಾಶ ಕಲ್ಪಿಸಿಕೊಳ್ಳುವ ಚಿಂತನ ಈ ಒಂದು ಪರ್ಲ ವೇದಿಕೆಗೆ ಸಹಕಾರ ಬಂದಿದ್ದಾರೆ. ಎಚ್ಚರಿಸಲಾಲು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಂದಿರ ಮಲ್ಲ ಮಟ್ಟದ ಸಹಕಾರ ಬಂದಿದ್ದಾರೆ. ಸುರೇಶ್ 13-1 in favor of Team SK. ಕಮಲದಡ್ಡ ಸುರೇಶ್ ಅವರ ವೇದಿಕೆಗೆ ಬರೋದಿಲ್ಲ. ಎರಡನೇ ಕಾರ್ಯಕ್ರಮ ಮೋಕೆಡೆ ಎದುಕೊಂಡಿಲ್ಲ. ಮಿತ ಚಾವಡಿಗೆ ಬರಡು ಬಂದಿಡ ವಿನಂತಿ ಮಾತಾಡಿಲ್ಲ. ಹಳಂಕಾರ್ತಿ ಸಂಘದ ಅಧ್ಯಕ್ಷರಾದ ಚಿಂತನ ವಿಜಯ್ ಕುಮಾರ್ ಹೇಳಿದಡ್ಡ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾದ ಬೆನ್ನಿ ಬೆತ್ತಿನಾರು ದಿನೇಶ್ ಕರ್ದಟ್ಟು ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಇವೆಲ್ಲ ಈ ಕಾರ್ಯಕ್ರಮ ಉಪಸ್ಥಿತರಿಲ್ಲರೆ ಬೇರೆಗಳ ಉಡಲಿ ಸನ್ಮಾನ ಸಂದಾಯ ಮಾತೊಂದಿಲ್ಲ. ಸದಸ್ಯರು ಭೂಕೋರ್ತ ಗೌರವ ಸೌಡ ಬಂದಡ ವಿನಂತಿ ಮಾತೊಂದಿಲ್ಲ. ಸುರೇಶ್ ಕಮಲದಡ್ಡ ಬೆರಣಿ ಅಂಚನೆ ವಿಜಯ್ ಕುಮಾರ್ ಬೆರಣಿ ಭೂಕೋರ್ತ ಗೌರವ ಸಾಧನೆ ಮಾತನಾಡ ಸಹಕಾರದಟ್ಟಗೂ ಹೆಚ್ಚು ಮಲ್ಲ ಮಟ್ಟದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಪರ್ಲಗಂಡದ ಕಾರ್ಯಕ್ರಮ ಮಾತನಾಡ ಸಹಕಾರ ಮುಖ್ಯ. ಈ ಸಹಕಾರನೇ ಕೊಡ್ತಾರೆ ಪಂಪಣ ಚಿಂತನ ವಿಶ್ವಾಸದೊಟ್ಟಗೂ ಶೈನ್ ಸ್ಪೋರ್ಟ್ಸ್ ಒಳಬನ್ನಿ. ಮೊಹಮ್ಮದ್ ಬದು ಒಳಬನ್ನಿ. ಸತೀಶ್ ಅವರ ತಂಡ ಶೈನ್ ಸ್ಪೋರ್ಟ್ಸ್ ಮೊಹಮ್ಮದ್ ಬದು ತಂಡ ಒಳಬಂದಿದೆ. ಅದೇ ರೀತಿ ಬ್ಲಡ್ ಲೈನ್ ಬ್ರದರ್ಸ್ ವಡಂತ್ಯ ಬ್ಲಡ್ ಲೈನ್ ಎಲ್ಲಿದ್ದೀರಿ? ಬ್ಲಡ್ ಲೈನ್ ಬನ್ನಿ ಒಳಬನ್ನಿ. ನೋಡಿ ಮಡಂತ್ಯರು ಬ್ಲಡ್ ಲೈನ್ ಕಂಡು ಹೋಗೋಣ. ಬಲೆ ಬೇಗ ಬಲೆ ಟೀಮ್ ಬಲೆ ಉಲೈ ಬಲೆ. ಎಸ್ ವೀಕ್ಷಕರೇ, ಇದೀಗ ಶೈನ್ ಸ್ಪೋರ್ಟ್ಸ್ ಕ್ಲಬ್ ಮೊಹಮ್ಮದ್ ಮಧು ಅದೇ ರೀತಿ ಬ್ಲಡ್ ಲೈನ್ ಬ್ರದರ್ಸ್ ಮಡಂತ್ಯಾಲ್ ತಂಡಗಳ ಮಧ್ಯೆ ಸ್ಪರ್ಧೆ ಆರಂಭಗೊಳ್ತಾ ಇದೆ. ಪಂದ್ಯ ಆರಂಭಗೊಂಡಿದೆ. ಪ್ರಸ್ತುತ ದಾಳಿಯಲ್ಲಿ ಉದಯೋನ್ಮುಖ ಪ್ರತಿಭೆ ಮೊಹಮ್ಮದ್ ಮಧು ಶೈನ್ ಸ್ಪೋರ್ಟ್ಸ್ ತಂಡದ ಪರವಾಗಿ ಕಳೆದ ಪಂದ್ಯದಲ್ಲಿ ಅದ್ಭುತವಾಗಿ ದಾಳಿಯನ್ನ ಸಂಘಟಿಸಿದ್ದಾರೆ. ಮತ್ತೆ ಮರಳಿ ಅಂಗಡಕ್ಕೆ ಇದೀಗ ಬ್ಲಡ್ ಲೈನ್ ಬ್ರದರ್ಸ್ ಮಡಂತ್ಯಾಲ್ ತಂಡದ ಪರವಾಗಿ ದಾಳಿ. ಜೆಸ್ ನಂಬರ್ 6 ತಂಡದ ಪ್ರಬುದ್ಧ ದಾಳಿಗಾರ ಯಾವುದೇ ಅಂಕಗಳು ಪ್ರಾಪ್ತಿಗೊಂಡಿಲ್ಲ. ಮತ್ತೆ ದಾಳಿಯಲ್ಲಿ ಜೆರ್ಸಿ ನಂಬರ್ 2 ತಂಡದ ಪ್ರಮುಖ ತಾರೆ ಪ್ರಸ್ತುತ ಒಳಾಂಗಣದಲ್ಲಿ ಎದುರಾಳಿ
ಬ್ಲಡ್ ಲೈನ್ ಬ್ರದರ್ಸ್ ಮಡಚ್ಯಾರು ಅಂಕಣದ ಒಳಭಾಗದಲ್ಲಿ ಚುರುಕಿನ ಪ್ರಯತ್ನ ಕಾಣ್ತಾ ಇದೆ. ಎಸ್, ಈ ಕೂಟದ ಮುಂದಿನ ಮುಖಾಮುಖಿ ಕೆಕೆ ಅಟ್ಯಾಕರ್ಸ್ ವಿರುದ್ಧವಾಗಿ ಫ್ರೆಂಡ್ಸ್ ಪಡಂಗಡಿ. ಕೆಕೆ ಅಟ್ಯಾಕರ್ಸ್ ವರ್ಸಸ್ ಫ್ರೆಂಡ್ಸ್ ಪಡಂಗಡಿ. ದಯವಿಟ್ಟು ಎರಡೂ ತಂಡ ನಾಯಕರು ನನ್ನ ಸೈಡ್ ಬನ್ನಿ. ಫ್ರೆಂಡ್ಸ್ ಪಡಂಗಡಿ, ಅದೇ ರೀತಿ ಕೆಕೆ ಅಟ್ಯಾಕರ್ಸ್ ಕ್ಯಾಪ್ಟನ್ಸ್ ಟಾಸ್ಗೆ ಬನ್ನಿ. ವಾಟರ್ ಫೈನಲ್ ఇది వర్మ మ్యాచ్ ఉందా అన్న ఎన్మ మ్యాచ్ ఉందా ಈಗ ಮತ್ತೆ ದಾಳಿಯಲ್ಲಿ అవుడు ಅವು ಲೋಕನಾಥೇಶ್ವರ ಲಾಸ್ಟ್ ಬತ್ತಿಯಾರ ಅನ್ಕೊಂಡೆ ಇಲ್ಲೊಂದು ಹಂಚಿನ ಸ್ವಲ್ಪ ಅವು ಆಯ್ತು ಅನೌನ್ಸ್ ಹಗ್ಗ ಜಗ್ಗಾಟ ಬೇಕು అని ఒక ఏగడ్ మ్యాచ్ అదా ఆమద బదో 1 లక్ష ప్రైజ్ ಅವು ఉందది ಗ್ರಾಮ ಅತ್ತ ಇಂದು ಪ್ರೋ ಕಬಡ್ಡಿ ಪ್ಲೇಯರ್ಸ್ ಅವರು ಅಲ್ಲ ಡಿಸೆಂಬರ್ 17 ಇದು ಪ್ರೋ ಕಬಡ್ಡಿ ಈ ತಿಂಗಳು ಮುಗಿಯುತ್ತೆ ಅವು ಇಟ್ಟೆ ಅದೇ ರೂಮು ವ್ಯವಸ್ಥೆ ಬರೋ ಮಂದಿ ಟ್ರೈನ್ದ ಸ್ಪಾನ್ಸರ್ ಇತ್ತು ಅಣ್ಣ ಕೆಕೆ ಅಟ್ಯಾಕರ್ಸ್ ಅದೇ ರೀತಿ ಫ್ರೆಂಡ್ಸ್ ಪಡಗಡಿ ಕ್ಯಾಪ್ಟನ್ ಟಾಸ್ಗೆ ಬನ್ನಿ ಕ್ಯಾಪ್ಟನ್ ಕೆಕೆ ಅಟ್ಯಾಕರ್ಸ್ ಕ್ಯಾಪ್ಟನ್ ಬನ್ನಿ. ಸರ್ ಇಂಡಿಯಾ ಪುಣೇರಿ Here is official timeout. ಬ್ಯಾಂಗ್ಳೂರು ಹುಡುಗರ నరగుండల పోలితే ಎಸ್, ಆತ್ಮೀಯ ಕ್ರೀಡಾಭಿಮಾನಿಗಳೇ, ಇದೊಂದು ಪಂದ್ಯಾಕೂಟದ ಕಬಡ್ಡಿ ಪಂದ್ಯಾಕೂಟದ ಪ್ರಕಟಣೆ. ಆತ್ಮೀಯರೇ, ಮಹಮಾಯಿ ಸ್ಪೋರ್ಟ್ಸ್ ಕ್ಲಬ್ ಸುಲ್ಗೇರಿ ರಿಜಿಸ್ಟರ್ಡ್ MSC ಸುಲ್ಗೇರಿ ಇದರ ಆಶ್ರಯದಲ್ಲಿ ಬೆಳ್ತಂಗಡಿ ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಭಾಗಿತ್ವದಲ್ಲಿ 10ನೇ ವರ್ಷದ ವಿಜೃಂಭಣೆಯ ವಲಯ ಮಟ್ಟ ಹಾಗೂ 65 kg ವಿಭಾಗದ ಪುರುಷರ ಮುಕ್ತ ವಿಭಾಗದ ಹೊನಲು ಬೆಳಕಿನ ಪ್ರೋ ಮಾದರಿಯ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಇದೇ ಬರುವ ದಿನಾಂಕ 31 ಶನಿವಾರ, ಡಿಸೆಂಬರ್ 31 ಶನಿವಾರ, ಸ್ಥಳ ಮಹಮಾಯಿ ಶ್ರೀ ಮಹಮಾಯಿ ವೇದಿಕೆ ಭಂಡಾರಿಗೋಳಿ ಮೈದಾನದಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಎತ್ತರದ 7 ಫೀಟ್ ಎತ್ತರದ ಟ್ರೋಫಿಯನ್ನ ಆ ದಿನದ ಕಬಡ್ಡಿ ಪಂದ್ಯಾಟದಲ್ಲಿ MSC ಸುಲ್ಗೇರಿ ಪಂದ್ಯಾಕೂಟದ ಆಯೋಜಕರು ಟ್ರೋಫಿಯನ್ನ ನೀಡಲಿಕ್ಕಿದ್ದಾರೆ. ಎತ್ತರದ 7 ಫೀಟ್ ಎತ್ತರದ ಟ್ರೋಫಿ ಆ ದಿನದ ಕಬಡ್ಡಿ ಪಂದ್ಯಾಟದಲ್ಲಿ ಇದೆ. ಹಾಗಾಗಿ ಎಲ್ಲ ತಂಡಗಳಿಗೆ ಪ್ರೀತಿಯ ಆಹ್ವಾನವನ್ನು ನೀಡ್ತಾ ಇದ್ದೇವೆ, ಆಮಂತ್ರಣ ನೀಡ್ತಾ ಇದ್ದೇವೆ. 65 kg ವಿಭಾಗದ ಪ್ರವೇಶ ಶುಲ್ಕ 800 ರೂಪಾಯಿ, ಪ್ರಥಮ 10,010, ದ್ವಿತೀಯ 7,010, ತೃತೀಯ 4,010, ಚತುರ್ಥ 4,010. ಅದೇ ರೀತಿ ವಲಯ ಮಟ್ಟದ ಪ್ರಥಮ 7,010, ದ್ವಿತೀಯ 5,010, ತೃತೀಯ 3,010 ಹಾಗೂ ಚತುರ್ಥ 3,010 ಹಾಗೂ ಇನ್ನಿತರ ವೈಯಕ್ತಿಕ ಬಹುಮಾನಗಳನ್ನು ನೀಡಿ ಗೌರವಿಸಲಿಕ್ಕಿದ್ದಾರೆ ಆಯೋಜಕರು. ಹಾಗಾಗಿ ತಮ್ಮೆಲ್ಲರನ್ನ ಇದೇ ಬರುವ ದಿನಾಂಕ 31 ಡಿಸೆಂಬರ್ 31 ಶನಿವಾರದಂದು
ಮಹಮಾಯಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಸುರ್ಕೇರಿ ಅವರು ಆಯೋಜಿಸುತ್ತಿರತಕ್ಕಂತಹ ಅದ್ದೂರಿ ಕಬಡ್ಡಿ ಪಂದ್ಯಾಟಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ, ಆಮಂತ್ರಿಸುತ್ತಿದ್ದೇವೆ, ಬರಮಾಡಿಕೊಳ್ತಾ ಇದ್ದೇವೆ. ಪ್ರಥಮಾರ್ಧ ಮುಕ್ತಾಯಗೊಂಡಿದೆ. ಮಧ್ಯಂತರ ವಿರಾಮದ ವೇಳೆಯಲ್ಲಿ 2-1 in favor of Shine Sports Vamanpadu. ಇದೀಗ ಮತ್ತೆ ದಾಳಿಯಲ್ಲಿ ಜೆರ್ಸಿ ನಂಬರ್ 19 ಮರಳಿ ಅಂಕಣಕ್ಕೆ ಸೇರಿಕೊಂಡಿದ್ದಾರೆ. ಈ ಬಾರಿ ಮತ್ತೆ ಶೈನ್ ಸ್ಪೋರ್ಟ್ಸ್ ಕ್ಲಬ್ ವಾಮದಪದವು ತಂಡದ ಪರವಾಗಿ ಪ್ರಸ್ತುತ ದಾಳಿಯಲ್ಲಿ ಜೆರ್ಸಿ ನಂಬರ್ 2, ಅದೇ ರೀತಿ ಈ ಪಂದ್ಯಾಕೂಟಕ್ಕೆ ಇದೀಗ ತಾನೇ ಆಗಮಿಸಿದರೆ ಮಾನ್ಯ ಸಚಿನ್ ಪುಣ್ಕೆದಡಿಯವರು ಆಗಮಿಸಿದ್ದಾರೆ. ಸಚಿನ್ ಪುಣ್ಕೆದಡಿ ಇವರನ್ನ ಈ ಪಂದ್ಯಾಕೂಟದ ಆಯೋಜಕರು ಗುರುತಿಸಿಕೊಂಡಿದ್ದಾರೆ. ಪ್ರೀತಿಯ ಸ್ವಾಗತವನ್ನು ನಮಗೆ ಅರ್ಪಿಸ್ತಾ ಇದ್ದಾರೆ. ದಯಮಾಡಿ ಸಚಿನ್ ಪುಣ್ಕೆದಡಿ ಇವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾರೆ. ಸಂತೋಷ್ ಹಳದಂಗಡಿ, ಸಿಎ ಬ್ಯಾಂಕ್ ಹಳದಂಗಡಿ ಸಿಬ್ಬಂದಿ ಸಂತೋಷರು ಈ ಕಾರ್ಯಕ್ರಮದ ಭಾಗಿಯಾದರು. ಎರಗಲ ಈ ಪಂದ್ಯಾಟದ ಪರವಾದ ಪ್ರೀತಿಪೂರ್ವಕವಾದ ಲಾಸ್ಟ್ 4 minutes of full time. 3-2 in favor of Shine Sports Vamanpadu. ಅದೇ ರೀತಿ ನೋಡಿ, ಮುಂದಿನ ಸ್ಪರ್ಧೆಗೆ ತಂಡ ಪ್ರಕಾಶ್ ಪುತ್ರ ಬಯಲು ಸಿದ್ಧರಾಗಿರ್ಬೇಕಾಗಿದೆ. ಕ್ರೀಡಾಕೂಟಗಳು ಭಾಗವಹಿಸಿದರೆ ಎರಗೆಲ ಕಾರ್ಯಕ್ರಮದ ಪರವಾದ ಪ್ರೀತಿಪೂರ್ವಕವಾದ ಸನ್ಮಾನ ಸಂದಾಯಿತ ಮತ್ತೊಂದಿಲ್ಲ. ಪ್ರಕಾಶ್ ಪುತ್ರ ಬಯಲು ಬೇದಿದ್ದೀರಿ ವೇದಿಕೆ ನಡೆ ಬೋರ್ಡು ಬಂದಿಲ್ಲ ಗ್ರಂಥಿ ಬಂದೊಂದಿಲ್ಲ. ಕೊರ್ಲಗಂಡದ ಕಾರ್ಯಕ್ರಮನ ಯಶಸ್ವಿ ಮಂತರ ಇವರದ ಕ್ರೀಡಾಭಿಮಾನಿಗಳು ಪರವರ್ತ ಕ್ರೀಡಾಭಿಮಾನಿಗಳು ಎಡ್ಡ ರೀತಿಯ ಸಹಕಾರ ಮತ್ತು ಕೊಡ್ತಾರೆ. ಕ್ರೀಡಾಪಟುಲು ಬಾರೆಡ್ಡರು ಈ ಕಾರ್ಯಕ್ರಮವನ್ನು ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಿಕ್ಕೆ ಮಾತ್ರ ಸಹಕಾರ ಮಾಡಿದ್ದಾರೆ. ನಿಖಿಲಗಳ ಕುಡರ ಕೂಡಲಿನ ಸನ್ಮಾನ ಸಂದರ್ಭ 3-2 ಪಂದ್ಯ. 3-2 in favor of Shine Sports Vamanpadu. ರಾಷ್ಟ್ರೀಯ ಮಟ್ಟದ ತೀರ್ಪುಗಾರರು, ರಾಜ್ಯ ಮಟ್ಟದ ತೀರ್ಪುಗಾರರಾದ ಇವತ್ತು ಪಂಚಾಯತದ ತೀರ್ಪುಗಾರರ ಕೆಲಸ ಮಾಡಿಕೊಂಡಿದ್ದಾರೆ. ಬಾರಿ ಪುರ್ಲುಡು ಅಚ್ಚುಕಟ್ಟಾದ ಯೋಜಿ ಪಂಚಾಯತನೇ ಅಡಪಾಡಿಕೊಂಡಿದ್ದಾರೆ. ಮಾತ್ರ ತೀರ್ಪುಗಾರನ ಕೊಡರ ಈ ಪೊರ್ತೋಡು ಅಭಿನಂದನೆ ಸಲ್ಲಿಸುವುದಿಲ್ಲ. Two in favor of Shine Sports Vamanpadu. Shine Sports 4, yes, 4-2. ಕೊನೆ 2 ನಿಮಿಷ, ಲಾಸ್ಟ್ 2 ಮಿನಿಟ್, ಕೊನೆ 2 ನಿಮಿಷ. 4-2. ಪ್ರಭಾಕರ್ ಕುಲಾಲ್ ಶ್ರೀಸಾಯಿ ಶಾಮಿಯಾನದ ಮಾಲಕರು ಯೋಜಿ ಕಾರ್ಯಕ್ರಮದ ಬಲಮಟ್ಟದ ಸಕಾಯದ ಬಲ್ಪನ್ನು ಕೊಡುವುದಿಲ್ಲ. ಬೇರೆಗಳ ಉಡಜಿನ ಸಭೆಯಲ್ಲಿ ಸಿದ್ಧಾಂತ ಮತ್ತೊಂದಿಲ್ಲ.
ಎಸ್ ಮತ್ತೆ ದಾಳಿಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಾರ ಸಹಕಾರ ಮಂದಿರಾಜನಗಲಿ ಮಸ್ತ್ ಜನ ಧನ ಸಹಾಯ ಮಾಡಿದ ಸಹಕಾರ ಮಾಡಿದರೆ ನವನ ಮಾಜಿ ಕ್ರಿಕೆಟ್ ಆಟಗಾರ ತೀರ್ಪುಗಾರರಾದ ಭಾಗವಹಿಸಿದ ಚಿತ್ರ ಸವಿ ನೆನಪು ಶಿವಯ್ಯನ ಮೊದಲ ಪಾಲಿಕೆ ಎಂದರೆ ನಮ್ಮನ ಈ ಕಾರ್ಯಕ್ರಮ ಆಗಮಿಸಿದ ಮೇರೆಗೆ ಕಾರ್ಯಕ್ರಮದ ಪರವಾದ ಪ್ರೀತಿಪೂರ್ವಕವಾದ ಉಡಂದಿನಿ ಸರ್ಕಾರ ಸಂದಾಯಿತ ಮತ್ತೊಂದು ಲಂಚನೆ ನಮ್ಮ ಕಾರ್ಯಕ್ರಮದ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರ ಕರಗಪ್ಪ ಬೆಲ್ಲ ಕಾರ್ಯಕ್ರಮದ ಭಾಗವಹಿಸಿದ ಮೇರೆಗೆ ಉಡಂದಿನಿ ಸರ್ಕಾರ ಸಂದಾಯಿತ ಮತ್ತೊಂದಿಲ್ಲ ಮಲಮಠದ ಕಾರ್ಯಕ್ರಮ ಈ ಹೆಚ್ಚಿ ಭಾಗವಹಿಸಿದ ಲಂಚನ ಶಿವಣ್ಣ ಬಗ್ಗೆ ಕೊರಗಪ್ಪ ಬೇರೆ ಪ್ರೀತಿಪೂರ್ವಕವಾದ ವೇದಿಕೆಗೆ ಎದುಕೊಳ್ಳುವುದಿಲ್ಲ ಶೈನ್ ಸ್ಪೋರ್ಟ್ಸ್ ಭಾರತದ ಅಂಕಗಳ ಮುನ್ನಡೆಯೇನಿದೆ 5 ಕ್ರಿಕೆಟ್ ಪಂದ್ಯಾಟದ ಅದ್ಭುತ ಆಟಗಾರೆ ಅವೇತ ಪಂದ್ಯಾಟದ ತೀರ್ಪುಗಾರರಾದ ಭಾಗವಹಿಸಿದ ಚಿತ್ತನ ನೆನಪು 6-2 ಗುರುತಿಸುವ ಕೆಲಸ ಮಾಡಿದ ಮೊದಲ ಪಾಲಿಕೆ ಬಗ್ಗೆ ಕೊರಗಪ್ಪ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರೇ ಪರ್ಲಗಂಡದ ಈ ಹೆಚ್ಚು ಮೈದಾನ ನಮ್ಮ ಗ್ರಾಮ ಪಂಚಾಯತ್ ಒಟ್ಟಾರೆ ಪಂಚಾಯತ್ ಮಲ್ಪರ ಅವಕಾಶ ಮಾತು ಕೊಡ್ತಾರೆ ಪಂಚಾಯತ್ ಮಾತ ಸಿಬ್ಬಂದಿ ವರ್ಗದವರಿಗೆಲ್ಲ ಅಂಜನೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸರ್ವ ಸದಸ್ಯರಿಗೆಲ್ಲ ಉಡದಿನ ಸನ್ಮಾನ ಸಂದಾಯ ಮಾತಲ್ಲ ಕೊಡದ ಈ ಹೆಚ್ಚು ಕಾರ್ಯಕ್ರಮ ಪೂರ್ಣ ಮಲ್ಪರ ಪರೋಕ್ಷವಾದ ಪ್ರತ್ಯಕ್ಷವಾದ ನಿಮಗೆ ಮಾತ್ರಗಳ ಉಡದಿನ ಸನ್ಮಾನ ಸಂದಾಯ ಮಾತಲ್ಲ ಎಸ್ ಪಂದ್ಯ ಮುಕ್ತಾಯಗೊಂಡಿದೆ. ಈ ಸ್ಪರ್ಧೆಯಲ್ಲಿ ಶೈನ್ ಸ್ಪೋರ್ಟ್ಸ್ ಕ್ಲಬ್ ವಾಮದ ಪದವು ತಂಡ ವಿಜಯಿಯಾಗಿದೆ. ಮುಂದಿನ ಸುದ್ದಿಗೆ ಅರ್ಹತೆಯನ್ನು ಪಡೆದುಕೊಳ್ಳುತ್ತಾ ಇದೆ. ಅಭಿನಂದನೆಗಳು. ಎಸ್ ಬನ್ನಿ ಬನ್ನಿ ಅಲ್ಲಿ ಬನ್ನಿ ಮುಂದಿನ ಸ್ಪರ್ಧೆ ಬನ್ನಿ. KK ಅಟ್ಯಾಕರ್ಸ್ ಅದೇ ರೀತಿ ಫ್ರೆಂಡ್ಸ್ ಬಡಗಲಿ ಒಲೆಗಲಿ KK ಅಟ್ಯಾಕರ್ಸ್ ಫ್ರೆಂಡ್ಸ್ ಬಡಗಲಿ ಅಣ್ಣ ಫ್ರೆಂಡ್ಸ್ ಬಡಗಲಿ ಅದು ಬೇಗ ಬರೋಣ ಬೇಗ ಬರಲಿ KK ಅಟ್ಯಾಕರ್ಸ್ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ನಮ್ಮನ ಕಬಡ್ಡಿ ಪಂದ್ಯಾಟದ ಮಾಜಿ ಆಟಗಾರ ಸಂಘಟಕರಾದ ಅಶೋಕ್ ಬುಡಂಗಟ್ಟು ಬ್ರಹ್ಮಶ್ರೀ ಅವೇದು ಕಬಡ್ಡಿ ಪಂದ್ಯಾಟದ ಮಾತ್ರ ಚಿತ್ರನ ಸಂಘಟಕ್ಕೆ ಅಶೋಕ್ ಬುಡಂಗಟ್ಟು ಈ ಒಂದು ಪಂದ್ಯಾಟದ ಭಾಗವಹಿಸಿದ್ದಾರೆ. ಕ್ರೀಡಾಕೂಟಗಳು ಭಾಗವಹಿಸಿದರೆ ಎರಗೆ ಉಡದಿನ ಸೊನ್ನೆರಡು ಸದಾಯಿತ ಮಾಡೋದಿಲ್ಲ. ಅಶೋಕ್ ಬುಡಂಗಟ್ಟು ಬ್ರಹ್ಮಶ್ರೀ ವೇದಿಕೆ ನಡೆಬರು ಬಂದಿಡ ಮತ್ತೊಂದಿಲ್ಲ. ಕಬಡ್ಡಿ ಕಟ್ಟಿನ ಅನುಭವ ಅಂಚನೆ ಕಾರ್ಯಕ್ರಮ ಸಂಘಟನೆ ಮಂತ್ರ ಅಂಚಿನ ಅನುಭವಿ ಅಶೋಕ್ ಬ್ರಹ್ಮಶ್ರೀ ಬಡಕೊಟ್ಟೊಂದರೆ ವೇದಿಕೆ ನಡೆಬರು ಬಂದಿಡ ವಿನಂತಿ ಮತ್ತೊಂದಿಲ್ಲ. ಆರಂಭಗೊಂಡಿದೆ. KK ಅಟ್ಯಾಕರ್ಸ್ ಅದೇ ರೀತಿ ಫ್ರೆಂಡ್ಸ್ ಗಡಗಡಿ ತಂಡಗಳು ಸ್ಪರ್ಧೆ ಆರಂಭಗೊಂಡಿದೆ. ಗಾಡಿಯಲ್ಲಿ ಜೆರ್ಸಿ ನಂಬರ್ 4 ಬ್ಯೂಟಿಫುಲ್ ರೈಡ್ ಅದ್ಭುತವಾಗಿತ್ತು ಫ್ರೆಂಡ್ಸ್ ಗಡಗಡಿ ತಂಡ. ಕಬಡ್ಡಿ ಪಂದ್ಯಾಟದ ಆಯೋಜನೆ ಮಾಡಿದ ಚಿತ್ರ ಅನುಭವಿ ಅವೇದ ಯುವ ಪ್ರತಿಭೆಗೆ ಗೊಬ್ಬರ ಚಿತ್ರ ಅವಕಾಶ ಮಾಡಿಕೊಂಡ ಚಿತ್ರನ ಪ್ರತಿಭೆ ವಿದ್ಯಾರ್ಥಿ ಜೀವನದ ಗೊಬ್ಬರ ಚಿತ್ರನ ಅನುಭವದೊಟ್ಟಿಗೂ ಅಶೋಕ್ ಕೊಟ್ಟು ಬೇರೆ ಕಾರ್ಯಕ್ರಮದ ಭಾಗವಹಿಸಿದರೆ ಬೆಳಗ್ಗೆ ಉಡಂದಿನ ಸನ್ಮಾನ ಸಂದಾಯಿತ ಮತ್ತೊಂದಿಲ್ಲ. ಹೇಗಿದ್ದೀರಿ ವೇದಿಕೆ ವಿನಂತಿ ಮತ್ತೊಂದಿಲ್ಲ. ನಮನ
ಎಸ್ಎಫ್ಎ ಶಿರ್ಲಾಲ್ ನೇತ ಸದಸ್ಯರ ನೆಚ್ಚಿನ ಅದ್ಭುತವಾಗಿತ್ತು. ತಡೆಯನ್ನು ನೀಡಿದ್ದಾರೆ ಇಲ್ಲಿ ಫ್ರೆಂಡ್ಸ್ ಪಡಗಡಿ ತಂಡದ ಆಟಗಾರರು ಮತ್ತೆ ಅಂಕ ಗಳಿಕೆಯಾಗಿದೆ. ಫ್ರೆಂಡ್ಸ್ ಪಡಗಡ ತಂಡದ ಕಂಡದ್ದು ವಜ್ರಾದ ಸಮಯ ಕಬಡ್ಡಿ ಟೂರ್ನಮೆಂಟ್ ಮಾತ್ರ ಅನುಭವಿ ಅಶೋಕ್ ಬೇರೆ ಕಾರ್ಯಕ್ರಮಕ್ಕೆ ಭಾಗವಹಿಸಿದರೆ ಬೇರೆಗಳ ಉಳಿದಿರಿಸುವುದರಲ್ಲಿ ಸದ್ದಾಯ್ತ ಮಾಡ್ಕೊಟ್ಟಿಲ್ಲ. ಎಸ್, ಅದೇ ರೀತಿ ಈ ಪಂದ್ಯಾಟದ ಮುಂದಿನ ಸ್ಪರ್ಧೆಗೆ ಕರೆಯನ್ನು ರವಾನಿಸ್ತಾ ಇದ್ದಾರೆ. ದ ನೆಕ್ಸ್ಟ್ ಮ್ಯಾಚ್ ವಿಲ್ ಬಿ ಪ್ಲೇಡ್ ಇನ್ ಬಿಟ್ವೀನ್ ಫ್ರೆಂಡ್ಸ್ ಲಕ್ಷ್ಮೀನಗರ ಬಜ್ರೆ ವರ್ಸಸ್ ಸ್ಪೋರ್ಟ್ಸ್ ಕ್ಲಬ್ ಶೈನ್ ಸ್ಪೋರ್ಟ್ಸ್ ಕ್ಲಬ್ ವಾಮನಪುರ. ಮುಂದಿನ ಸ್ಪರ್ಧೆಗೆ ದಯಮಾಡಿ ಸಿದ್ಧರಿರಬೇಕಾಗಿದೆ. ಫ್ರೆಂಡ್ಸ್ ಲಕ್ಷ್ಮೀನಗರ ಬಜ್ರೆ ವರ್ಸಸ್ ಶೈನ್ ಸ್ಪೋರ್ಟ್ಸ್ ಕ್ಲಬ್ ವಾಮನಪುರ. ಕ್ಯಾಪ್ಟನ್ಸ್ ಟಾಸ್ ಇದೀಗ ತಾನೇ ಆಡಿದಂತಹ ತಂಡ ಶೈನ್ ಸ್ಪೋರ್ಟ್ಸ್ ಕ್ಲಬ್ ವಾಮನಪುರ. ಕ್ಯಾಪ್ಟನ್ ಮ್ಯಾನೇಜ್ಮೆಂಟ್ಗೆ ಬನ್ನಿ ಅಣ್ಣ, ಕ್ಯಾಪ್ಟನ್ ಬರಬೇಕು ಬೇಗ. ಅದೇ ರೀತಿ ಫ್ರೆಂಡ್ಸ್ ಲಕ್ಷ್ಮೀನಗರ ಬಜ್ರೆ ಕ್ಯಾಪ್ಟನ್ ಬರೋಣ ಬೇಗ ಟಾಸ್ ಬಲೆ. ಎರಡೂ ತರದ ನಾಯಕರು ತಕ್ಷಣ ಮ್ಯಾನೇಜ್ಮೆಂಟ್ ಬರಬೇಕು. ಫೈನಲ್ ಮ್ಯಾಚ್ ಸೇರಿದು ಏತಾವುಂಡು ಮ್ಯಾಚ್ ಒಟ್ಟಿಗೆ ಮ್ಯಾಚ್ ಏತಾವುಂಡು ಫೈನಲ್ ಸೇರಿದು ಇತ್ತೇನ ಅಜಿಪ್ಪಾಬಡೆ ಇತ್ತೇತ್ತ ಮ್ಯಾಚ್ ಹೋಗುದು ನಾನು ಹೆಣ್ಮ ಮ್ಯಾಚ್ ಪುನ್ನ ಈ ಒಂದು ಪಂದ್ಯಾಟಗ ದೂರ ತನ್ನ ಪಂದ್ಯಾನ ಕಟ್ಟೊಂದು ಎಡ್ಡೆ ಟೀಮನ್ನು ಕಟ್ಟೊಂದು ಪಕ್ಕನ ಚಿತ್ರ ಮಾತ ಆಟಗಾರರಿಗೆ ಕೊಡದ ಉಣದಿಂದ ಸನ್ಮಾನ ಸಂದಾಯ ಮಾಡ್ಕೊಂಡಿಲ್ಲ. ಈ ಕಾರ್ಯಕ್ರಮ ಯಶಸ್ವಿ ಅವರ ನಿಖಲ ವಜ್ರೀತದ ಮಲ್ಲಮಠದ ಸಹಕಾರ ಕೊಡ್ತಾರೆ. ನಿಖಲಗೆಲ್ಲ ಈ ಪೊರ್ತೋಡು ಉಡದಿಂದ ಸನ್ಮಾನ ಸಂದಾಯ ಮಾಡ್ಕೊಂಡಿಲ್ಲ. ನೋಡಿಯಲ್ಲಿ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ. ಶೈನ್ ಸ್ಪೋರ್ಟ್ಸ್ ಕ್ಲಬ್ ವಾಮನಪುರ ಅಣ್ಣ, ಶೈನ್ ಸ್ಪೋರ್ಟ್ಸ್ ಕ್ಲಬ್ ವಾಮನಪುರ ನೋಡಿ. ಶೈನ್ ಸ್ಪೋರ್ಟ್ಸ್ ಕ್ಲಬ್ ವಾಮನಪುರ ಅಣ್ಣ, ಟೀಮ್ ಬರ್ಲಪ್ಪ. ಶೈನ್ ಸ್ಪೋರ್ಟ್ಸ್ ಕ್ಲಬ್ ಕ್ಯಾಪ್ಟನ್ ಬನ್ನಿ. ಬದಿತಾರ ಅನ್ನು ನನಗೆ ಇರ್ತಾರದ ಸೆಮಿ ಮ್ಯಾಚ್ ಎಡ್ಡೆತ್ತು ಮಡ್ಡಿತ ಗೊಬ್ಬು ಜರಿ ಜಾಸ್ತಿ ಓಡಡ್ಡ ಉಂಟಾರೆ ಅಣ್ಣ ಮಡ್ಡಿತ ಗೊಬ್ಬು ಜರಿ ಮ್ಯಾಟ್ ಗೊಬ್ಬು ಐಟ ಅಭ್ಯಾಸ ಕೊಡ್ತೀರಿ. ವರ್ಮ ಮ್ಯಾಚ್ ಜನ ಇರ್ತಾನೆ ಹೆಂಗಿಲ್ಲ ನಂಗೆ ಖುಷಿ ಆಗ್ಬೋದು. ಜನ ಜನ ಬೋರಿಂಗ್ ನಾಯ್ದೆ ಬೊಬ್ಬೆ ಏನ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ದಾರ ಯೂಟ್ಯೂಬ್ ಸೂಪರಾ ಲೈವ್ ಖರಾಬ್ ಅಣ್ಣ ಲಕ್ಷ್ಮೀನಗರ ಬಜ್ರೆ ಅಣ್ಣ ಗೋಬಿಜಾರನಿಗಳು ಲಕ್ಷ್ಮೀನಗರ ಫ್ರೆಂಡ್ಸ್ ಲಕ್ಷ್ಮೀನಗರ ಬಜ್ರೆ ಕ್ಯಾಪ್ಟನ್ ಟಾಸ್ ಬರೋಣ. ಟಾಸ್ ಬರೋರ ಬೇಗ ಬನ್ನಿ. ಟಾಸ್ ವಿನ್ ಬನ್ನಿ ಬನ್ನಿ. ಶೈನ್ ಸ್ಪೋರ್ಟ್ಸ್ ಕ್ಲಬ್ ಕ್ಯಾಪ್ಟನ್ ಶೈನ್
ಸ್ಪೋರ್ಟ್ಸ್ ಕ್ಲಬ್ ವಾಮನ ಮಧು ಕ್ಯಾಪ್ಟನ್ ಪಾಸಿಂಗ್ ಲಾಸ್ಟ್ 4 ಮಿನಿಟ್ ಕೊನೆಯ 4 ನಿಮಿಷ 13-1 ಹಲೋ 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 ನೋಡಿ ಶೈನ್ ಸ್ಪೋರ್ಟ್ಸ್ ಕ್ಲಬ್ ಕ್ಯಾಪ್ಟನ್ ಎಲ್ಲಿದ್ದೀರಿ ಅಣ್ಣ ಇವರು ಬತ್ತು ಕೊಡಬೇಕು ಬನ್ನಿ ಬನ್ನಿ ಶೈನ್ ಸ್ಪೋರ್ಟ್ಸ್ ಕ್ಲಬ್ ಕ್ಯಾಪ್ಟನ್ ಕಾಸ್ಮಿಕ್ ಬನ್ನಿ ಬೇಗ ಬೇಗ ಬರಬೇಕು ಬನ್ನಿ ಬನ್ನಿ ಹಲೋ ಹೆಂಗಿನ ಯಾವ ಬರ್ಬಾರ ಎಸ್ ಅದೇ ರೀತಿ ಮಾಡ್ತಿದ್ದೆ ಇದಲ್ಲಿ ಬರಲ್ಲ ಸರಿಯಾದ ಜನ ఉంది ಅಪ್ಪ ಪುಟ್ಟ ಆದಿತ್ಯ ಬರ ಹೋಟೆಲ್ ಥ್ಯಾಂಕ್ಸ್ ಅಣ್ಣ ಆಯ್ತು ಬನ್ನಿ ಹೊರಡಿ ಬರ್ತೇನೆ ನಾನು ಕರ್ಕೊಂಡು ಬರ್ಲಿಕ್ಕೆ ಅದೇ ರೀತಿ ಹಲೋ ಇದ್ದಾರೆ ಬರ್ತೇನೆ ಇದ್ದಾರೆ ಫೋನ್ ಮಾಡ್ಬೇಕು ಬ್ಯೂಟಿಫುಲ್ ಅದ್ಭುತವಾಗಿತ್ತು ದಾಳಿ ಮತ್ತೆ ಆಹಾ 5 ನಿಮಿಷ ಬೇಡ ಸೂಪರ್ ರೈಡ್ ಮೂಲಕ ಅಂಕವು ಪ್ರಾಪ್ತಿಗೊಂಡಿದೆ ಇಲ್ಲಿ ಅಂಕಪಟ್ಟಿಯಲ್ಲಿ ಕಾಣುತ್ತಾ ಇದೆ 15-5 ಇನ್ ಫೇವರ್ ಆಫ್ ಫ್ರೆಂಡ್ಸ್ ಪಡಗಡೆ ಅದ್ಭುತ ವಾಲಿಬಾಲ್ ಪ್ಲೇಯರ್ ಮಾಜಿ ಪ್ಲೇಯರ್ ಸಿದ್ದಿಕ್ ಕಲಂಬಾರು ವೇದಿಕೆ ನಡೆಬಾರದು ಪಂದ್ಯಗಳ ವಿನಂತಿ ಮಾಡ್ತಿಲ್ಲ ಅದ್ಭುತ ಆಟಗಾರ ವಾಲಿಬಾಲ್ ಪ್ಲೇಯರ್ ಸಿದ್ದಿಕ್ ಕಲಂಬಾರು ವಿನಂತಿ ಮಾಡ್ತಿಲ್ಲ ಕೊನೆ 2 ನಿಮಿಷದ ಅವಧಿ ಲೋಕೇಶ್ ಆಲ್ರೌಂಡರ್ ಕಬಡ್ಡಿ ಕ್ರಿಕೆಟ್ ವಾಲಿಬಾಲ್ ಬಾರಿ ಮಲ್ಲ ಮಟ್ಟದ ಸಹಕಾರ ಮಾಡ್ತಿದ್ದಾರೆ ಇವತ್ತು ಪುರ್ತೂಡರಿಗೆ ಕಾರ್ಯಕ್ರಮದ ಪರವಾಗಿ ಅಭಿನಂದನೆ ಸಲ್ಲಿಸುವುದಿಲ್ಲ ನಿಖಿಲ ಸಹಕಾರ ದೊಡ್ಡಗೂ ಈ ಕಾರ್ಯಕ್ರಮ ಪೂರ್ಣ ಮಾಡ್ತಾರ ಸಹಕಾರ ಆಗುಂಡು ನಿಖಿಲಕ್ಕೆ ಮಾತ್ರಗಳ ಮಲ್ಲ ಮಟ್ಟದ ಹುಡುಗರಿಗೆ ಸ್ವಲ್ಪ ಸದ್ದಾಯ್ತ ಮಾತಾಡಿಲ್ಲ ಈ ಊರ್ದ ಮಾತ್ರ ಕ್ರೀಡಾ ಅಭಿಮಾನಿಲೆ ಈ ಒಂಜಿ ಪೋರ್ಲ ಗಂಡದ ಕಾರ್ಯಕ್ರಮ ಮಲ್ಪರ ಆಯೋಜನೆ ಮಲ್ಪರ ನಿಖಿಲ ಮಾತ್ರ ಒಂದು ರೀತಿಯ ಸಹಕಾರ ಮಾಡಿದ್ದಾರೆ ನಿಖಿಲಗೆ ಮಾತ್ರಗಳ ಮಲ್ಲ ಮಟ್ಟದ ಒಂಜಿ ಅಭಿನಂದನೆ ಸಲ್ಲಿಸುವುದಿಲ್ಲ ಈ ಒಂಜಿ ಸಂಘಟನೆ ಮಿತ್ರ ನಡೆದುಂಬುಲ್ಲ ನಿಖಿಲ ಸಹಕಾರ ಪಡೆ ಬಂದಿರಿಗಳ ವಿನಂತಿ ಮತ್ತೊಂದಿಲ್ಲ ಎಸ್ ಅದೇ ರೀತಿ ಸ್ಪರ್ಧೆ ಮುಕ್ತಾಯದ ಹಂತಕ್ಕೆ ಬರ್ತಾ ಇದೆ. ದಮಡಿಯಲ್ಲಿ 2 ತಂಡಗಳು ಪ್ರವೇಶದವರೆಗೆ ಬನ್ನಿ. ಫ್ರೆಂಡ್ಸ್ ಲಕ್ಷ್ಮೀನಗರ ಭಜನೆ, ಅದೇ ರೀತಿ ಶೈನ್ ಸ್ಪೋರ್ಟ್ಸ್ ಕೊನೆಯ 1 ನಿಮಿಷ, ಲಾಸ್ಟ್ 1 ಮಿನಿಟ್ ಫಾರ್ ಫುಲ್ ಟೈಮ್. ಗೊತ್ತಿತ್ತು ವಾಕ್ ಮಾಡತ್ತ ಗೊತ್ತಿತ್ತು ವಾಕ್ಲಿಗೆ ನಿಸಾರ ಗೊತ್ತಿತ್ತು ನಿಸಾರಕ್ಕೆ ರೆಡ್ ಮ್ಯಾಚ್ ವಿನ್ ಆಯ್ತು ವಾಕರ ಅಂದು ಒಂಜಿ ಪ್ಲೇ ಕಣಪಡಿ ಪ್ಲೇಯರ್ ಚೇಂಜ್ ಪ್ಲೇಯರ್ ಸ್ಕೇಲ್ ಡೈರೆಕ್ಟ್ ఆయన ಗೊಬ್ಬರ ಸ್ಕೇಲ್ ಸೀಲ್ ಹೋಗ್ತಿದೆ ಸ್ಕೇಲ್ ಆಗ್ತದೆ ఆయన ಗೊಬ್ಬರ ಸೊ ಈಗ ಆರ್ಗನೈಸರ್ ಡಿಸಿಷನ್ ಒಂದು ಟೀಮ್ ಅವು ಟೀಮೇ ವಾಕವರು ಆರ್ಗನೈಸರ್ ಡಿಸೈಡ್ ಆರ್ಗನೈಸರ್ ತೀರ್ಮಾನ ಮಾಡಿ ಅಫಿಷಿಯಲ್ ಅತ್ತ ಆರ್ಗನೈಸರ್ ಮಾಡ್ತಾರೆ ಡೈರೆಕ್ಟ್ ಅಟ್ಲೇ ಬಂದಿರ ಆಯೋಜಕರು ಬಂದಿರ ಒಂದು ವಿಷಯ ಅಂದ್ರೆ ಬಟ್ ಮುಂದೆ ಆರ್ಗನೈಸರ್ ಅಂತ ಡಿಸಿಷನ್ಗೆ ತೊಗೊಂಡೆ
ಸರಿ ಸರಿ ಹಾಂ ಓಕೆ ಅಲ್ಲೇ ನಾನಾ ನಿಖಲ ಊರ್ದ ಇರ್ತಾರೆ ಉಜಿರದ ಕುಂದಾಪುರ ಉದಾರ ಹೊಡ್ತು ಕುಂದಾಪುರ ಟೀಮ್ ಹೆಂಗೆ ಮುರುಡೇಶ್ವರ ಬನ್ನ ಹೆಂಗೆ ಕನ್ಫ್ಯೂಷನ್ ಕುಂದಾಪುರದ ಬರ್ತಾರೆ और फिर कंडीशन मंदिर ऑर्गेनाइजर सरी लास्ट फ्री क्वार्टर नेक्स्ट सेमी ಇಲ್ಲ ಗೋಪುರ ಫುಲ್ ಬಲ ಎಸ್ ಓಕೆ ಪಂದ್ಯ ಮುಕ್ತಾಯಗೊಂಡಿದೆ ಬನ್ನಿ ಅಲ್ಲಿ ಫ್ರೆಂಡ್ಸ್ ಲಕ್ಷ್ಮೀನಗರ ಅದರಿದೆ ಶೈನ್ ಸ್ಪೋರ್ಟ್ಸ್ ಕ್ಲಬ್ ಹೋಗೋದು ಬಲು ಅಣ್ಣ ಶೈನ್ ಸ್ಪೋರ್ಟ್ಸ್ ಕ್ಲಬ್ ಹೋಗೋದು ಬಲು ಬಲೆ ಎಸ್ ಬರ್ತಾ ಇದೆ ಮುಂದಿನ ಸ್ಪರ್ಧೆಗೆ ಫ್ರೆಂಡ್ಸ್ ಲಕ್ಷ್ಮೀನಗರ ಲಕ್ಷ್ಮೀನಗರ ಅದರಲ್ಲಿ ಶೈನ್ ಸ್ಪೋರ್ಟ್ಸ್ ಕ್ಲಬ್ ಹೋಗೋದು ಬಲು ಯಾರು ಅದ ವಿಶೇಷ ಈಗ ಒಬ್ಬ ಜನ ಅಲ್ಲ ಜನ ಆರ್ಗನೈಸರ್ ಹೆಂಗೆ ಒಬ್ಬ ಮತ್ತೆ ಮೇಲಾಗ ಏನ ಅರವಿಂದ್ ಬೋಲರ್ಗೆ ಎಣ್ಣ ಮ್ಯಾಚ್ ಆಮೇಲೆ ಕೊಡುದು ಹೆಂಗೆ ಒಬ್ಬ ಈ ಏರಿಯಾದ ಏನ್ರ ಹಾಂ ಅಂಜಾಮ ಬರೀ ದಾಲಾವಜಿ ಅನ್ನ ಎರಡು ಬುಡು ಹದಿನೇಳಕ್ಕೆ ವಾಮದ ಬರೋಣ ಅಡಿಪ್ಪಲ್ಲಿ ಮ್ಯಾಚ್ ಆಫ್ पूरा प्रो कबड्डी पूरा ಅದರ ಟೀಮ್ ಲೀಗ್ ಮ್ಯಾಚ್ ಅದರ ಬಗ್ಗೆ ಎಸ್ ವೀಕ್ಷಕರೇ ಎಸ್ಎಫ್ ಫ್ರೆಂಡ್ಸ್ ಶಿರ್ಲಾಲು ಆಯೋಜಿಸಿದಂತಹ 50 ಕೆಜಿ ವಿಭಾಗದ ಕಬಡ್ಡಿ ಪಂದ್ಯಾಕೂಟದ ಈ ಕೂಟದ ಪ್ರಥಮ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ಕರೆಯನ್ನು ರವಾನಿಸ್ತಾ ಇದ್ದೇವೆ. The first quarter final match will be played in between SMK Kilara Andinje versus yes Kokada. ದಯವಿಟ್ಟು ಎರಡೂ ತಂಡದ ನಾಯಕರು ತಕ್ಷಣ ನಾಲಿಶಿಗೆ ಬನ್ನಿ. SMK Kilara Andinje ವಿರುದ್ಧವಾಗಿ SSS ಕೊಕ್ಕಡ. ದಯವಿಟ್ಟು ಕ್ಯಾಪ್ಟನ್ ಟಾಸ್ನಿಗೆ ಬನ್ನಿ. ಈ ಪಂದ್ಯ ಮುಗಿದ ತಕ್ಷಣ ನಾವುಗಳು ಪ್ರಥಮ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ಹೆಜ್ಜೆ ನೀಡುತ್ತಾರೆ. SMK Kilara Andinje ಮೊಬೈಲ್ ಕಮಲ ಆಗ್ತದೆ ಆಯ್ತಾ ಫಿನಿಶಿಂಗ್ ಇತ್ತು ಅಷ್ಟು ಸೆಕೆಂಡ್ ಪತಾಕ ಇದೀಗ ಬಜಿಯ ತಂಡದ ಪರವಾಗಿ ದಾಳಿ. ಲಕ್ಷ್ಮೀನಗರ ಬಜಿಯ ತಂಡದ ಪರವಾಗಿ 50 ಕೆಜಿ ವಿಭಾಗದ ಅದ್ಭುತ ಪ್ರತಿಭೆ ಪ್ರಸ್ತುತ ಚುರುಕಿನ ದಾಳಿಯಲ್ಲಿ ಕಾಣ್ತಾ ಇದ್ದಾರೆ. ಫ್ರೆಂಡ್ಸ್ ಲಕ್ಷ್ಮೀನಗರ ಬಜಿಯ ತಂಡದ ಪರವಾಗಿ
ಎಂಟಿ ರಾಯ್ ಮರಳಿ ಅಂಕಣಕ್ಕೆ. ಎಸ್, ಇದೀಗ ತಂಡದ ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಂಡಂತಹ ತಂಡದ ಆಟಗಾರ ಜೊತೆಗೆ ತಂಡದ ನಾಯಕ ಇದೀಗ ದಾಳಿಯಲ್ಲಿ ಶೈನ್ ಸ್ಪೋರ್ಟ್ಸ್ ಕ್ಲಬ್ ವಾಮದ ಪದವು ತಂಡದ ಪರವಾಗಿ ಫೈನಲ್ ಭಾರಿ ಫಿನಿಶಿಂಗ್ ಮಾಡ್ತೀವಿ. ಫೈನಲ್ ಇದು ಪೂರ್ವ ಕಾರ್ಯಕ್ರಮ ಮಲ್ಪರ ನಮ್ಮ ಮಾತಲ್ಲ ನಮಗೆ ಮಾತಲ್ಲ ಮಲ್ಲ ಮಟ್ಟದ ಸಹಕಾರ ಮಾಡ್ತಿದ್ದಾರೆ. ತುಂಬತ್ತಾದನೆಗಳ ಸಹಕಾರಗಳು ಮಲ್ಲ ಮಟ್ಟದ ಸ್ವಲ್ಪ ಸಂದಾಯಿತ ಮಾತೊಂದಿಲ್ಲ. ಈ ಪೊರ್ತುಡ ನಿಗಲ ಮಾತಾರಿಲ್ಲ, ನೋಕೆಡೆ ಎತ್ಕೊಳ್ಳೋದಿಲ್ಲ ಮಾತಾರಿಲ್ಲ. ಈ ಒಂಜಿ ಕ್ರೀಡಾಭಿಮಾನನು ಈ ಒಂದು ಮಲ್ಲ ಮಟ್ಟದ ಕಾರ್ಯಕ್ರಮಕ್ಕೆ ಸಹಕಾರ ಮಾಡ್ತಿದ್ದಾರೆ. ನಿಗಲಿನ ಮಾತಾರಿಲ್ಲ, ಉಡಲದಿಂದ ಸ್ವಲ್ಪ ಸಂದಾಯಿತ ಮಾತೊಂದಿಲ್ಲ. ಮಾತಾ ಕ್ರೀಡಾಭಿಮಾನಿಗಳು ಧನ ಸಹಾಯ ಮಲ್ಪನದ ಮೂಲಕ ಬ್ಯೂಟಿಫುಲ್ ರೈಡ್, ಅದ್ಭುತವಾಗಿದ್ದು ದಾಳಿ, ಮತ್ತೆ ಸೂಪರ್ ಡೂಪರ್ ರೈಡ್. ಸೂಪರ್ ರೈಡ್ ಮೂಲಕ 3 ಅಂಕಗಳು ಅಂಕಪಟ್ಟಿಯಲ್ಲಿ ಅಂಕವು ಪ್ರಾಪ್ತಿಗೊಳ್ಳುತ್ತಾ ಇದೆ. 3-0 3-0. ಈ ದಾಳಿಯಲ್ಲಿ ಸೂಪರ್ ರೈಡ್ನೊಂದಿಗೆ ತಂಡದ ಖಾತೆ ಇಲ್ಲಿ ಆರಂಭವನ್ನುಗೊಳಿಸಿದ್ದಾರೆ. ಇಲ್ಲಿ ಶೈನ್ ಸ್ಪೋರ್ಟ್ಸ್ ಕ್ಲಬ್ ವಾಮದ ಪದವು ತಂಡದ ದಾಳಿಗಾರ. ಇಲ್ಲಿ 3-0 ಮೊದಲು ಪಂದ್ಯ ಇದೆ. ಚುರುಕಿನ ಪ್ರಯತ್ನ. ಪ್ರಥಮಾರ್ಧ ಮುಕ್ತಾಯಗೊಂಡಿದೆ. ಮಧ್ಯಂತರ ವಿರಾಮದ ವೇಳೆಯಲ್ಲಿ ಅಂಕಗಳು ಈ ರೀತಿ ಇವೆ. 3-0 3-0 ಇನ್ ಫೇವರ್ ಆಫ್ ಶೈನ್ ಸ್ಪೋರ್ಟ್ಸ್ ಕ್ಲಬ್ ವಾಮದ ಪದವು. ಶೈನ್ ಸ್ಪೋರ್ಟ್ಸ್ ಕ್ಲಬ್ ವಾಮದ ಪದವು ತಂಡ ಅಂಕಗಳಿದೆ. ಕೆಲವು ಟೂರ್ನಮೆಂಟ್ ಗೊಬ್ಬದ ಅಭ್ಯಾಸ ಲೆಕ್ಕದ ಬಾಡಿ ಸೆಟ್ ಗೊತ್ತಲ್ಲ. ಮುಂದಿನ ವೀಕ್ಷಕ ವಿವರಣೆಯಲ್ಲಿ ಶ್ರೀಯುತ ಪ್ರಸಾದ್ ಇವರು ನಿಮ್ಮ ಮುಂದೆ ಕಾರ್ಯಕ್ರಮದ ನಿರೂಪಣೆಯನ್ನ ಮಾಡುತ್ತಿರುವವರು. ವೇದಿಕೆಯ ಸಭಾ ಕಾರ್ಯಕ್ರಮ ಬೆಳಗಿನ ಉದ್ಘಾಟನಾ ಸಮಾರಂಭ, ಅದೇ ರೀತಿ ಇವತ್ತಿನ ಸಂಪೂರ್ಣವಾಗಿರತಕ್ಕಂಥ ಕಾರ್ಯಕ್ರಮ ನಿರೂಪಣೆಯನ್ನ ಮಾಡುತ್ತಿರತಕ್ಕಂಥ ಶ್ರೀಯುತ ಪ್ರಸಾದ್ ಅವರು ಇದೀಗ ನಿಮ್ಮ ಮುಂದೆ ವೀಕ್ಷಿಸಿದ್ದಾರೆ. ನಮ್ಮ ಈ ಕಾರ್ಯಕ್ರಮವನ್ನು ಬೆಳ್ತಂಗಡಿ ತಾಲೂಕಿನ ಶಾಸಕರ ಹರೀಶ್ ಪೂಜಾ ಇವರು ಕಾರ್ಯಕ್ರಮಕ್ಕೆ ಭಾಗಿಯ ಹೊಂದಿಲ್ಲ. ನಮ್ಮನ್ನ ಬೆಳ್ತಂಗಡಿ ತಾಲೂಕಿನ ಅಭಿವೃದ್ಧಿದ ಅಧಿಕಾರಿ ಯುವಕರ ಕರ್ಮಣಿ ನಮ್ಮನ್ನ ಮಾತಲ್ಲ ಹಿತೈಷಿ ನಮ್ಮ ಮಾತಲ್ಲ ಮುಖ್ಯದ ಶಾಸಕರು ಏನಾಗಿದ್ದನ ಹರೀಶ್ ಪೂಜಾ ಇದ್ದಾರೆ. ನಮ್ಮ ಕಾರ್ಯಕ್ರಮದ ಭಾಗಿಯ ಹೊಂದಿಲ್ಲ. ನಮ್ಮನ್ನ ಮಾತಲ್ಲ ಪರವಾದ ಇವ್ರದ ಪರವಾದ ಕಾರ್ಯಕ್ರಮದ ಪರವಾದ ಈ ಕಾರ್ಯಕ್ರಮದ ಕಡೆ ಎದುಕೊಳ್ಳೋದಿಲ್ಲ. ನಮ್ಮ ಬೆಳ್ತಂಗಡಿದ ಹರಿಕಾರ ಬೆಳ್ತಂಗಡಿದ ಅಭಿವೃದ್ಧಿಗೆ ಭಾರಿ ಬಲವಂತದ ಸಹಕಾರ ಮಂತ್ರಿ ಚಿಂತನ ಅಭಿವೃದ್ಧಿ ಪಡ ತಾಜಾ ಬೆಳ್ತಂಗಡಿ ತಾಲೂಕದ ಯುವ ಕಂಪನಿ ಹರೀಶ್ ಪೂಜಾ ಇದ್ದಾರೆ. ನಮ್ಮ ಕಾರ್ಯಕ್ರಮದ ಭಾಗವಹಿಸಿದರ ಕಡೆಗೆ ಮಾತದ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಕೋರುತ್ತೇವೆ. ನಮ್ಮ ಕಾರ್ಯಕ್ರಮದ ಪರವಾದ ಅದ್ಭುತವಾದ ಚಿತ್ರಣ ಈ ಒಂದು ಕಾರ್ಯಕ್ರಮದ ನಮ್ಮ ಶಾಸಕರ ಭಾಗಿ ಯಾತ್ರೆ ಬಂದಿದ್ದೇವೆ. ನಮಗೆ ಮಾತನಾಡಿ ಬರುವಂತ ವಿಷಯ ಈ ಒಂದು ಕಾರ್ಯಕ್ರಮದ ಭಾಗ್ಯ ಹೊಂದಿಲ್ಲ. ನಮ್ಮನ್ನ ಯುವಕರ ಕರ್ಮಣಿ ಬೆಳ್ತಂಗಡಿ ತಾಲೂಕದ ಅಭಿವೃದ್ಧಿ ಮಂದಿರ ಚಿತ್ರಣ ಅಭಿವೃದ್ಧಿ ಪಟ್ಟ ಖಾಲಿ ಪಾತ್ರ ಕೈ ಬಂದು ತಜುಬಾಯಿನ ಚಿತ್ರಣ ಯುವ ನಾಯಕ ನಮ್ಮ
ನಮ್ಮ ಹರೀಶ್ ಪುಂಜ ಇದ್ದಾರೆ. ಹರೀಶ್ ಪುಂಜರು ನಮ್ಮ ಕಾರ್ಯಕ್ರಮದ ಭಾಗಿಯಾಗಿದ್ದಾರೆ. ಮಾತನಾಡಲ ಪರವಾದ ಪ್ರೀತಿಪೂರ್ವಕವಾದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವುದಿಲ್ಲ. ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರಾಗಿದ್ದ ರಕ್ಷಿಸಿದಲ್ಲ ವೇದಿಕೆ ಭಾಗಿಯಾಗಲು ಅಂಚನೆ ನಮನ ಸದಾನಂದ ಪೂಜಾರಿ ಉಂಡಿಲ ನಮ್ಮೆಲ್ಲ ವೇದಿಕೆಗೆ ಆಗಮಿಸಿದ ನಮ್ಮ ಪ್ರಶಾಂತರೇ, ನಮ್ಮ ಊರಿನ ಅಭಿವೃದ್ಧಿಗೋಸ್ಕರ ಶ್ರಮ ಪಡ್ಕೊಂಡಾರೆ ನಮ್ಮ ಪ್ರಶಾಂತರೇ. ನಮ್ಮೆಲ್ಲ ವೇದಿಕೆಗಳಲ್ಲಿ ಹೊರಗಲ ಅಂಚನೆ ಸುಪ್ರೀತ್ ನಮ್ಮೆಲ್ಲ ನಮ್ಮನ್ನ ಮಾಧ್ಯಮ ಮಿತ್ರರೇ ಹೊರಗಲ ನಮ್ಮನ್ನ ಮಾತ್ರ ಪರವಾದ ಪ್ರೀತಿಪೂರ್ವಕವಾದ ಸಭೆಗೆ ಆತ್ಮೀಯವಾದ ಗೌರವಪೂರ್ವಕವಾದ ಸ್ವಾಗತ ಮಾಡೋದಿಲ್ಲ. ನಮ್ಮನ್ನ ಶಾಸಕರನ್ನೇ ಗೌರವಪೂರ್ವಕವಾದ ಸ್ವಾಗತಿಸುವವರೆಲ್ಲರೂ ನಮ್ಮನ್ನ ಸಂಘಟಕರು ಅಧ್ಯಕ್ಷರ ರಕ್ಷಿಸಿದ್ದಾರೆ. ಗೌರವಪೂರ್ವಕವಾದ ಕಾರ್ಯಕ್ರಮಕ್ಕೆ ಶಾಸಕರ ಜನ ಅನುಸ್ಫೂರ್ತಿಯನ್ನು ಪ್ರೀತಿಪೂರ್ವಕವಾದ ಗೌರವಪೂರ್ವಕವಾದ ಗೌರವಿಸುವ ಬಂದಲ್ಲ ವಿನಂತಿ ಮಾಡ್ಕೊಂಡಿಲ್ಲ. ಕೆಲಸದ ಒತ್ತಡದ ನಡೆಸಿಲ್ಲ ನಮ್ಮನ ಕಾರ್ಯಕ್ರಮ ನಮ್ಮನ ಊರದ ಈ ಒಂದು ಜವಳದ ಕ್ರೀಡಾಕೂಟದ ಅಭಿಮಾನದಿಂದ ಬೈದು ನಚ್ಚಿದನ ನಮ್ಮ ಲೋಕದ ಬೆರ್ಮನ ಶಾಸಕರ ನಚ್ಚಿದನ ಹರೀಶ್ ಪೂಜಾ ಮೇರೆಗೆ ಮಾತುರ ಬರವಾದ ಮಲ್ಲಮಠದ ಚಪ್ಪಾಳೆ ಕಟ್ಟುವ ಗೌರವಪೂರ್ವಕವಾದ ಸಭೆಗೆ ಸ್ವಾಗತ ಮಾಡೋದಿಲ್ಲ. ಅಂಜನೆ ಶಶಾಂಕರಲ್ಲಿ ನಮ್ಮನ್ನ ಈ ಕಾರ್ಯಕ್ರಮ ಪ್ರೀತಿಪೂರ್ವಕವಾದ ನಮ್ಮ ಸ್ವಾಗತ ಮಾಡೋದಿಲ್ಲ. ಸದಸ್ಯರಾಗಿದ್ದರೆ ನಮ್ಮನ್ನ ಊರಿನ ಕೆಲವೊಂದು ಅಭಿವೃದ್ಧಿ ಕೆಲಸಗಳಿಗೆ ಸಹಕಾರ ಮಾಡ್ತೀವಿ. ಅದೇ ಹರೀಶ್ ಪೂಜಾರ ಪಾತ್ರ ನಮ್ಮನ್ನ ಉನ್ನತ ಊರಿಗೂ ಕೆಲವೊಂದು ಅಭಿವೃದ್ಧಿ ಕೆಲಸ ಪ್ರಶಾಂತರಿಗೆ ನಮ್ಮನ್ನ ಮಾತಿನ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಪಡೆದಿಲ್ಲ. ನಮ್ಮನ್ನ ಸದಾನಂದರು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿದ್ದಾರೆ. ಸದಾನಂದ ಅಂದರೆ ಅಂತ ಸುಂದರ ಅಂದರೆ ಊರ ಬೇರೆಯವರ ವೇದಿಕೆಗೆ ಬಂದ ವಿನಂತಿ ಮಾಡುವುದಿಲ್ಲ. ಸದಾನಂದ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಕೆಲಸ ಮಾಡಿದ್ದಾರೆ. ನಮ್ಮನ್ನ ಪಂಚಾಯತ್ ಕಷ್ಟಗಳಿಗೆ ಸ್ಪಂದಿಸಲು ಮಾಡಿದ್ದಾರೆ. ನಮ್ಮನ್ನ ಸದಾನಂದರಿಗೆ ಮಾತನ ಬರವಾದ ಕಾರ್ಯಕ್ರಮ ಸ್ವಾಗತ ಮಾಡುವುದಿಲ್ಲ. ಅಂಚನೆ ಸುಪ್ರೀಂದರೆ ನಮ್ಮನ್ನ ಮೋಗದ ಸುಪ್ರೀಂದರೆ ಕಾರ್ಯಕ್ರಮಕ್ಕೆ ಭಾಗವಹಿಸುವುದಿಲ್ಲ. ನಮ್ಮನ್ನ ಮಾತನ ಬರವಾದ ಪ್ರೀತಿಪೂರ್ವಕವಾದ ಸಭೆಗೆ ಸ್ವಾಗತ ಮಾಡುವುದಿಲ್ಲ. ಅಂಚನೆ ನಮ್ಮನ್ನ ಕಾರ್ಯಕ್ರಮ ಭಾಗವಹಿಸಲು ನಮಗೆ ಸಹಕರಿಸಿದ ಸುಂದರ ಊರ ಎಲ್ಲ ವೇದಿಕೆಗಳಲ್ಲಿ ಹೊರಗಲ ನಮ್ಮನ್ನ ಮಾತಿನ ಬರವಾದ ಪ್ರೀತಿಪೂರ್ವಕವಾದ ಸಭೆಗೆ ಸ್ವಾಗತ ಮಾಡುವುದಿಲ್ಲ. ಗೌರವ ಸ್ವೀಕಾರ ಮಾಡಿದ ಮಾತ್ರ ಮಹಾನ್ ಗಣ್ಯರಿಗೆ ಅಭಿನಂದನೆ ಸಲ್ಲಿಸುವ ಒಂದು ನಮ್ಮ ಕಾರ್ಯಕ್ರಮದ ಪರವಾದ ರಕ್ತ ಪ್ರಾಂಗಣನೆ ನಮ್ಮ ಶಾಸಕರು ಪಾಟಲು ಬಂದ ವಿನಂತಿ ಮಾಡುತ್ತಿಲ್ಲ. ಶ್ರೀ ಮಾಲಿಂಗೇಶ್ವರ ಫ್ರೆಂಡ್ಸ್ ಶಿರ್ಲಾಲ್ SM ಫ್ರೆಂಡ್ಸ್ ಶಿರ್ಲಾಲ್ ಆಶಯ 50 kg ವಿಭಾಗದ ಮುಕ್ತ ಕಬಡ್ಡಿ ಪಂದ್ಯಾಟದ ವೇದಿಕೆ ಮಂಜಿನ ನಮ್ಮ ಭಾರತೀಯ ಜನತಾ ಪಾರ್ಟಿದ ರಾಷ್ಟ್ರೀಯ ಕೇಂದ್ರದ ಅಧ್ಯಕ್ಷರಾಗಿದ್ದ ಸದಾನಂದ ಪೂಜಾರಿ ಬಂದ್ರೆ ನಮ್ಮ BJPದ ತಾಲೂಕದ ಕಾರ್ಯದರ್ಶಿರಾಗಿದ್ದ ಪ್ರಶಾಂತ್ ಅಣ್ಣ, ನಮ್ಮ ಈ ಭಾಗದ ಉದ್ಯಮಿ ನಂಚಿನ ಸುಂದರಣ್ಣ, ನಮ್ಮ ಸಾಮಾಜಿಕ ಜಾಲತಾಣದ ಸಂಚಾಲಕರಾಗಿದ್ದ ಸುಪ್ರೀತಣ್ಣ, ವೇದಿಕೆಯ ಮುಂಭಾಗದ ನಂಚಿನ ಮಾತ ಸಜ್ಜನ ಬಂಧುಲೆ SM ಫ್ರೆಂಡ್ಸ್ ಜವನೇರೆ ಒಂದು ಭಾರಿ ಪೊರ್ಲದ ಕಬಡ್ಡಿ ಪಂದ್ಯಾಟನ ಆಯೋಜನೆ ಮಾಡ್ತೇವೆ ಅಂತ ನಾನು ಭಾರಿ ಹೆಮ್ಮೆ ಪಡೆಪ ಭಾರಿ ಸಂತೋಷ ಪಡೆಪ. ಆ ಕಾರಣಕ್ಕೋಸ್ಕರ ಸೇರಿದ ನಚ್ಚಿನ ಮಾತ ಸಜ್ಜನ ಬಂದಲು ಆ SM ಫ್ರೆಂಡ್ಸ್ ಮಾತ ಜವನರಿಗೆ ಒಂದು ಚಪ್ಪಾಳೆ ತಟ್ಟದ ಕೈಗೆ ಅಭಿನಂದನೆ ಈ ಸಂದರ್ಭ ಕೊರಡು ಬಂದ ಭಾರಿ ಸಂತೋಷ ಪಡೆಪ. ಎಲ್ಲಿ ಜವನರು ಒಟ್ಟು ಸೇರೊಂದು ಏತು ಬರ್ಲದ ಒಂದು ಕ್ರೀಡಾಕೂಟನ ಆಯೋಜನೆ ಮಲ್ಪಲ್ಲಿಂದ ಬಂದ್ಕೊಳಕ್ಕೆ SM ಫ್ರೆಂಡ್ಸ್ ಕ್ಲಬ್ದ ಜವನೇರ ಸಾಕ್ಷಿ ಆಗ್ತೀರಿ. ಶಿರ್ಲಾಲದ ಈ ಭಾಗಡೆ ಒಂದು ಎಡ್ಡೆ ಕ್ರೀಡಾಕೂಟನ ಆಯೋಜನೆ ಮಲ್ಪನ ಮೂಲಕ ಯಾನ ಪ್ರಶಾಂತ ನಡಕೆ SM
ಶ್ರೀ ಮಂಜುನಾಥೇಶ್ವರ ಶ್ರೀ ಮಾಲಿಂಗೇಶ್ವರ ಫ್ರೆಂಡ್ಸ್ ಶಿರ್ಲಾ ಪ್ರವೇಶ ಮಾಲಿಂಗೇಶ್ವರ ದೇವರ ಬ್ರಹ್ಮಕಲಶ ಈ ಕಾಲಘಟ್ಟ ಆ ಮಾಲಿಂಗೇಶ್ವರ ದೇವರೇ ಈ ಫ್ರೆಂಡ್ಸ್ ಕ್ಲಬ್ ಮಾತ ಜವನರಿಗೆ ಆಶೀರ್ವಾದ ಮಲ್ಪಡೆ ಪಡೆದೆ ಹಂಗೆ ದೇವರ ಪ್ರಾರ್ಥನೆ ಮಲ್ಪ ನನಂಜು ವರ್ಷ ಈ ಒಂದು ಕಬಡ್ಡಿ ಪಂದ್ಯಾಟ ಈ ಗ್ರೌಂಡ್ ಆನಾಗ ಯಾನ ನಿಕ್ಲೆಗೆ ఆయన ಭಾರಿ ಪೊರ್ಲುಡು ಆಯೋಜನೆ ಮಲ್ಪನಂಚಿದ ಸಂದರ್ಭಗಳು ದುಂಬೆ ಪನ್ಲೆ ಎನ್ನ ಕಡೆ ಹಿಡಿದು ನಿಕ್ಲೆಗೆ ಪೂರ್ಣವಾಯಿನ ಸಹಕಾರನ ಕೊಡುದು ಒಂಜಿ ಪೊರ್ಲುದ ಹೆಂಚಿನ ಇನಿ ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾಟನ ಮಲ್ದಾರ ನಿಖಿಲೆ ನನಾತ್ ಮಲ್ಲ ಮಟ್ಟದ ಈ ಕಬಡ್ಡಿ ಪಂದ್ಯಾಟನ ಆಯೋಜನೆ ಮಲ್ಪನಾಗ ಪೂರ್ಣ ಸಹಕಾರನ ದುಮ್ಮದ ವರ್ಷದ ಕಬಡ್ಡಿ ಪಂದ್ಯಾಟಕ್ಕೆ ನಿಖಲೊಟ್ಟಿಗೆ ಸೇರಿದು ನಿಖಿಲ್ ಅವರಿಗೆ ಫ್ರೆಂಡ್ಸ್ ಕ್ಲಬ್ದ ಸದಸ್ಯನ ರೀತಿಯಲ್ಲಿ ನಿಖಲೊಟ್ಟಿಗೆ ಭಾರಿ ಸಂತೋಷ ಪಡೆಯಲ್ಲ ದಯ ಬಂಡ ಅಲ್ಲಿ ಕಬಡ್ಡಿನೇ ಮಲ್ಲ ಮಟ್ಟಡ ಮಲ್ತು ನೆಂಟು ಅಂಡ ಎಲ್ಲಿಯ ಮಟ್ಟಡೆ ಆ ಒಂದು ಪ್ರೀತಿ ವಿಶ್ವಾಸಡೆ ಒಂದು ಕಬಡ್ಡಿಗೆ ಪ್ರೋತ್ಸಾಹ ಕೊರ್ಪಣಿಸಿದ ಒಂದು ಚಲನದಿ ಒಂದು ಈ ಕಬಡ್ಡಿ ಪಂದ್ಯಾಟ ನಿಖಿಲ ಮಲ್ತಾರೆ ನಿಖಿಲ ಬೇಸಾಯ ಖಂಡಿತವಾದ ಏಪಲ ನಿಪ್ಪ ಪಾತ್ರ ಈ ಸಂದರ್ಭದಲ್ಲಿ ಪನೊಂದು ಮಾತೆಯರಿಗಳ ಶುಭವಾಡಿ ಆ ಮೂಲಕ ಆ ಕ್ರೀಡೆಯಲ್ಲಿ ಭಾಗವಹಿಸಿದ ಮಾತು ಕ್ರೀಡಾಪಟುಗಳಿಗೆಲ್ಲ ದೇವರ ಎಡ್ಡೆಯನ್ನು ಮಲ್ಕೊಂಡ ಪಾತ್ರ ಪಡೆದು ಮಾತೆಯರಿಗಳ ಶುಭವಾಡಿ ಪಾತ್ರ ಭಾರತ್ ಮಾತೆಗೆ ಜಯ. ನಮ್ಮ ಶಾಸಕರನ್ನ ಪಾದರಕ್ಕೆ ನಮಗೆ ಮಾತಾಡಲು ಖುಷಿ ಆಗ್ತದೆ ದಯಪಂಡ ನಮ್ಮನ್ನ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಒಡೆಯಾತನ ನಮ್ಮನ್ನ ಇಡೀ ಕರ್ನಾಟಕ ರಾಜ್ಯದ ಹೆಚ್ಚಿನ ಒಂದು ಸರಳತೆ ಇಪ್ಪನ ಶಾಸಕರು ನಮಗೆ ಖಂಡಿತವಾದ ದಿಕ್ಕರು ಅವು ಇಪ್ಪನ ಬಂಡ ನಮ್ಮ ಬೆಳ್ತಂಗಡ ತಾಲೂಕು ಮಾತ್ರ ಬಂಡ್ರೆ ಭಾರಿ ಖುಷಿ ಉಂಟು ದಯಪಂಡ ಒಂದು ಶಾಸಕ ಆದ್ರೆ ನಮ್ಮನೊಟ್ಟಿಗೆ ಉಳ್ಳೆ ನಿಮ್ಮೊಟ್ಟಿಗೆ ಉಳ್ಳೆ ಬಂದ ಪಾತ್ರ ಗಟ್ಟಿ ಪಾತ್ರ ನಮ್ಮೊಟ್ಟಿಗೆ ಬರೋದಿಲ್ಲರಿ ಅವಾಗಲೇ ಭಾರಿ ಖುಷಿ ಈ ಒಂದು ಸರಳತೆ ಸಜ್ಜನಿಗೆ ಇಂಚನೆ ಏನ ಜೀವನ ಇಪ್ಪಡೆ ಬಂದಿಗೆ ಏನೊಂದು ಸಲಸಾಲಿತ ದೇವರು ಖಂಡಿತವಾಗಲ್ಲ ಈ ಒಂದು ರಾಜಕೀಯ ಕ್ಷೇತ್ರದೊಡೆಯನ್ನ ಯಶಸ್ಸಿನ ದೇವರು ಖಂಡಿತವಾಗಲ್ಲ ಕೊರಡೆ ಬಂದಿಗೆ ಏನೊಂದು ಈ ಒಂದು ಒಡನಾಟ ಇಂಚನೆ ನಮ್ಮ ಗ್ರಾಮದ ಮಿತ್ತೆ ಈ ಜವಳದ ಮಿತ್ತೆ ಸಂಘಟನೆ ಮಿತ್ತೆ ಇಂಚನೆ ಇಪ್ಪಡೆ ಬಂದಿಗೆ ಏನೊಂದು ಈ ಪೊರ್ತುಡು ಒತ್ತಡ ಇತ್ತಿನಲ್ಲ ಕೆಲಸದ ಒತ್ತಡ ಇತ್ತನಲ್ಲ ನಮ್ಮನ್ನ ಜವಳದ ಮಿತ್ತದ ಮೋಕೆ ಮಿತ್ತದ ತೂವೊಂದು ಹಿರಿಯ ಕಾರ್ಯಕ್ರಮಕ್ಕೆ ಭಾಗವಹಿಸಿದರೆ ಹಿರಿಯ ನಮ್ಮನ್ನ ಮಾತನಾಡ ಪರವಾದ ಈ ಗ್ರಾಮದ ಪರವಾದ ಈ ಸಂಘಟನೆದ ಪರವಾದ ಮಲ್ಲ ಮಟ್ಟದ ಪ್ರೀತಿಪೂರ್ವಕವಾದ ಗೌರವಪೂರ್ವಕವಾದ ಉಡಾದಿ ಸನ್ಮಾನ ಸಂದಾಟ ಮಾತೊಂದಿಲ್ಲ ಅಂತ ನಮ್ಮ ಪ್ರಸಾದನ ಈ ಕಾರ್ಯಕ್ರಮದಲ್ಲಿ ಬಹಳ ಮುಂದುವರಿಸಿದೆ ಈ ಒಂದು ಪ್ರೀತಿ ನೀತಿ ಕಾರ್ಯಕ್ರಮ ಭಾಗವಹಿಸಿದರೆ ಹಿರಿಯ ನಮ್ಮನ್ನ ಮಾತನಾಡ ಪರವಾದ ಪ್ರೀತಿಪೂರ್ವಕವಾದ ಮಲ್ಲ ಮಟ್ಟದ ಉಡಾದಿ ಸನ್ಮಾನ ಸಂದಾಟ ಮಾತೊಂದಿಲ್ಲ ಅಂಜನೆ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಸದನಂದರೆ ನಮ್ಮ ದಾದಕ್ಯಾಂಡಲ ಹೆಚ್ಚಿನ ಪಂಪನ ಪಾತ್ರನೆಲ್ಲ ವಹಿಸಿ ಭಜನದ ಮೂಲಕ ಸಂಘಟನೆ ಮಾಡ್ತದೆ ಇನ್ನು ರಾಜಕೀಯ ಕ್ಷೇತ್ರ ಮಲ್ಲ ಪುಗಾರ್ತಿನ ಪಡೆಯ ಸದನಂದರೆ ನಮ್ಮನ್ನು ಒಟ್ಟುಗೊಳ್ಳರೆ ಚವಣರಿಗೆ ಒಂದಾತು ಹುರುಪು ಹುಮ್ಮಸ್ಸಿನ ಕೊರಪಿನ ನಮ್ಮ ಸದನಂದರೆ ಈ ಕಾರ್ಯಕ್ರಮದ ಭಾಗಿಯಾಗ್ತಾರೆ ಅದಕ್ಕೆ ನಮ್ಮನ್ನ ಮಾತ್ರ ಪರವಾದ ಪ್ರೀತಿಪೂರ್ವಕವಾದ ಮಲ್ಲ ಮಟ್ಟದ ಉಡಾದಿ ಸನ್ಮಾನ ಸಂದಾಟ ಮಾತೊಂದಿಲ್ಲ ಸುಪ್ರೀತ ಎಂಗ್ಲೆ ವಿದ್ಯಾರ್ಥಿ ಜೀವನ ತಗೊಂಡಿಲ್ಲ ಎಂಗ್ಲೊಟ್ಟು ಜವಣನೊಟ್ಟಿಗೆ ಇಪ್ಪನ ಮಲ್ಲ ಮಲ್ಲ ಮನಸ್ಸಿನ ಸುಪ್ರೀತ ಜಾಲತಾನದ ಮಲ್ಲ ಜವಾಬ್ದಾರಿಗೆ ತಂದನಾರಿ ಇರಗಲ ಈ ಒಂದು ಕಾರ್ಯಕ್ರಮದ ಭಾಗವಹಿಸಿದರೆ ಈ ಒಂದು ಕಾರ್ಯಕ್ರಮದ ಭಾಗವಹಿಸಿದ ಇರಗಲ ಮಲ್ಲ ಮಟ್ಟದ ಮಾತೃ ಪರವಾದ ಸಂಘಟಕರ ಪರವಾದ ಅಭಿನಂದನೆ ಸಲ್ಲಿಸಬಹುದಿಲ್ಲ ಉಡಾದಿ ಸನ್ಮಾನ ಸಂದಾಟ ಮಾತೊಂದಿಲ್ಲ ಈ ಕಾರ್ಯಕ್ರಮ ಹೊರಗಡೆ ನಡಬರ ನಮ್ಮನ ಸುಂದರ ಊರ ಸುಧಾರಣೆ ನಮ್ಮನ ಮೋಕದ ಸುಂದರಣೆ ಬಾರಿಮಲ್ಲ ವಾಲಿಬಾಲ್ ಪಟು ಅವರೆಲ್ಲ ಕಾರಣಕರ್ತರು ಅವರೆಲ್ಲ ವೇದಿಕೆಗಳಲ್ಲಿ ಅರಗಿಲ್ಲ ನಮ್ಮನ ಗ್ರಾಮದ ಪರವಾದ ಮಾತನೆಲ್ಲ ಪರವಾದ ಉಡಾದಿ ಸನ್ಮಾನ ಸಂದಾಟ ಮಾತೊಂದಿಲ್ಲ ವೇದಿಕೆ ಪುನಃ ಮಾತನಾಗಿಲ್ಲ ಮಲ್ಲ ಮಟ್ಟದ ಉಡಾದಿ ಸನ್ಮಾನ ಸಂದಾಟ ಮಾತೊಂದಿಲ್ಲ. ಥ್ಯಾಂಕ್ ಯು ಮಾನ್ಯ ಶಾಸಕರು ಇವತ್ತಿನ ಈ ಒಂದು ಪಂದ್ಯಾಕೂಟದಿಂದ ಇಲ್ಲಿಂದ ತೆರಳುತ್ತಾ ಇದ್ದಾರೆ. ಈ ಒಂದು SM ಫ್ರೆಂಡ್ಸ್ ಆಯೋಜಿಸಿದ ಕಬಡ್ಡಿ ಪಂದ್ಯಾಟಕ್ಕೆ
ಇದೀಗ ತಾನೇ ಆಗಮಿಸಿ ಈ ಪಂದ್ಯಾಟದಿಂದ ನಿರ್ಗಮಿಸ್ತಾ ಇದ್ದಾರೆ. ಗೌರವಾನ್ವಿತ ಶಾಸಕರಾಗಿರ್ತಕ್ಕ ಮಾನ್ಯ ಹರೀಶ್ ಪೂಜೇಸರಿ ಅವರು ತೆರಳುತ್ತಾ ಇದ್ದಾರೆ. ಪಂದ್ಯಾಕೂಟದ ಆಯೋಜಕ ಪರವಾಗಿ ತಮಗೆ ಹಾರ್ದಿಕ ಅಭಿವಂದನೆಗಳನ್ನು ಸಮರ್ಪಿಸ್ತಾ ಇದ್ದಾರೆ. ಎಸ್, ಪಂದ್ಯ ಮುಂದುವರಿಯುತ್ತಾ ಇದೆ. ನೋಡಿ, ದ್ವಿತೀಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ಕರೆಯನ್ನು ರವಾನಿಸ್ತಾ ಇದ್ದೇವೆ. ಪಂದ್ಯಾಕೂಟದ ದ್ವಿತೀಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆ ಎಸ್, ಪಂದ್ಯಾಕೂಟದ ದ್ವಿತೀಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆ SM ಶಿರ್ಲಾಲು ವಿರುದ್ಧವಾಗಿ ಟೀಮ್ SK. ದಯವಿಟ್ಟು ಎರಡೂ ತಂಡದ ನಾಯಕರು ತಕ್ಷಣ ನಾಮಿಸಲಿಕ್ಕೆ ಬನ್ನಿ. ಕ್ಯಾಪ್ಟನ್ಸ್, ಬೋತ್ ಕ್ಯಾಪ್ಟನ್ಸ್, ಎರಡೂ ತಂಡದ ನಾಯಕರು ತಕ್ಷಣ ನಾಮಿಸಲಿಕ್ಕೆ ಬನ್ನಿ. SM ಶಿರ್ಲಾಲು ವಿರುದ್ಧವಾಗಿ ಟೀಮ್ SK. ಕ್ಯಾಪ್ಟನ್ ಬಲೇನ ಟಾಸ್ ಬಲೆ. ಟೀಮ್ SK ಕ್ಯಾಪ್ಟನ್ ಓಲರೆ ಬಲೆ. ಟೀಮ್ SK ತಂಡದ ನಾಯಕ ನಾಮಿಸಲಿಕ್ಕೆ ಬನ್ನಿ. ಬೇಗ ಬೇಗ ಬನ್ನಿ. ಕ್ಯಾಪ್ಟನ್ ಟಾಸ್ಗೆ ಬನ್ನಿ. ಟೀಮ್ SK. SM ಶಿರ್ಲಾಲ್ ಕ್ಯಾಪ್ಟನ್ ಬಲೇನ. ಎಸ್, ಓಕೆ, ಟಾಸ್ ಮಾಡ್ತೀನಿ. ಟಾಸ್ ಮಾಡಿ 2 ಈಚ್, 2-2. ಶ್ರೀಯುತ ಪ್ರಸಾದ್ ಅವರು, ಪ್ರಸಾದ್ ಶಿರ್ಲಾಲ್ ದಯಮಾಡಿ ಒಮ್ಮೆ ಒಳಭಾಗಕ್ಕೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾರೆ. ಪ್ರಸಾದ್ ಲೈನಪ್ ಉಂಟಾದ್ರೆ ಬರ್ತಿದ್ರು. ಲೆಫ್ಟ್ ಕೊಡಿತ್ತು ನಾನು ಎಂಕಲ ಒಂದೊಂದು ಅಂತ ವೆಯ್ಟ್ ಮಾಡ್ತಾ ಬಂಡರ ಟು ಈಚ್, 2-2 ಪಂದ್ಯ. 2 ಈಚ್, ಈಕ್ವಲ್ ಪಾಯಿಂಟ್. ಎಸ್, ಅದೇ ರೀತಿ ಈ ಪಂದ್ಯಾಕೂಟದ ತೃತೀಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ಕರೆಯನ್ನು ರವಾನಿಸ್ತಾ ಇದ್ದಾವೆ. The third quarter final match will be played between ಯುವ ಕೇಸರಿ ಸವಣಾಲು ವಿರುದ್ಧವಾಗಿ ಶೈನ್ ಸ್ಪೋರ್ಟ್ಸ್ ಕ್ಲಬ್ ವಾಮನಪದು. ತೃತೀಯ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. ತೃತೀಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ಯುವ ಕೇಸರಿ ಸವಣಾಲು, ಅದೇ ರೀತಿ ಶೈನ್ ಸ್ಪೋರ್ಟ್ಸ್ ಕ್ಲಬ್ ವಾಮನಪದು. ಆ ಬಳಿಕ ಅಂತಿಮ ಕ್ವಾರ್ಟರ್ ಫೈನಲ್ ಸ್ಪರ್ಧೆ
ಈ ಕೂಟದ ಅಂತಿಮ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಾಗಿದೆ. ಎಂಎಸ್ಸಿ ಸುಂಕೇರಿ ವಿರುದ್ಧವಾಗಿ ಫ್ರೆಂಡ್ಸ್ ಪಡಗಡಿ ತಂಡದ ಮಧ್ಯೆ ಈ ಪಂದ್ಯಾಕೂಟದ ಅಂತಿಮ ಕ್ವಾರ್ಟರ್ ಫೈನಲ್ ಮುಖಾಮುಖಿ ಸಿದ್ಧರಾಗಿರಬೇಕಾಗಿ ವಿನಂತಿಯನ್ನು ಮಾಡ್ತಾರೆ. ಎರಡರಲ್ಲಿ ಪಂದ್ಯ ಇದೆ. 2 each to the point. ಈಕ್ವಲ್ ಅಂಕಗಳು ಅಂಕಪಟ್ಟಿಯಲ್ಲಿ ಪ್ರಾಪ್ತಿಗೊಂಡಿವೆ. ಕೊನೆಯ 3 ನಿಮಿಷ, ಲಾಸ್ಟ್ 3 minutes ಫುಲ್ ಟೈಮ್. ಎರಡು ತಂಡಗಳು ಕೂಡ ನೇರ ಸ್ಪರ್ಧೆಯಲ್ಲಿ ನೀಡುತ್ತಾ ಇದೆ. ಸ್ಪರ್ಧಾ ಕಣದಲ್ಲಿ ಪಂದ್ಯ ರೋಚಕವಾಗಿ ಮುಂದುವರಿಯುತ್ತಾ ಇದೆ. ಅಂಕಗಳು ಸಮಬಲದ ಹೋರಾಟದಲ್ಲಿ ಪಂದ್ಯ ಇದೆ. 2 each. ಜರ್ಸಿ ನಂಬರ್ 7 ತಂಡದ ಪ್ರಮುಖ ದಾಳಿಗಾರ ಎಂಟಿ ರಾಯ್ ಮೂಲಕ ಮತ್ತೆ ಮರಳಿ ಅಂಕಣಕ್ಕೆ ನೋಡಿ. ಮನೆಯಲ್ಲಿ ಮುಂದಿನ ದ್ವಿತೀಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ದಯಮಾಡಿ ತಂಡಗಳು ಪ್ರವೇಶ ದ್ವಾರಕ್ಕೆ ಬನ್ನಿ. SM ಶಿಲ್ಲಾಲು, ಜೋಯಲ್ ಟೀಮ್ ನಡೆಯುತ್ತೆ. ಎಸ್ ಸ್ವಾಮಿ ರೆಡಿ ಅದ? ಓಕೆ. ಅದೇ ರೀತಿ ಟೀಮ್ ಎಸ್ಕೆ ಟೀಮ್ ಎಸ್ಕೆ ದಕ್ಕಲು ಪ್ರವೇಶ ದ್ವಾರಗಳು. ಕೊನೆ 2 ನಿಮಿಷ, ಲಾಸ್ಟ್ 2 minutes. 2 each. ನೆಕ್ಸ್ಟ್ ಓಡೆ ಹೋಗೋಣ ಅಂದು ఆయన ఎరువులేకులు అతనే పిదే మళ్ళీ మరి రమేష్ అన్న ఆయన పిదే ఆయల్ పర్లేదు ఆయన ఫోన్ వంతులు బతున్నా SMJ Kilara versus SS ಕೊಕ್ಕಡ ಮೊದಲಿನುಂಟು ಕಬಡ್ಡಿ ಪಂದ್ಯಾಟದ ಬಿಸಿ ಏರೊಂದುಂಟು. SMJ ಕಿಲಾರ 3 ಅಂಕಗಳು, ಕೊಕ್ಕಡ 2 ಅಂಕಗಳು. ಬೋನಸ್ ಒಂದು ಅಂಕದ ಮುನ್ನಡೆಯೊಂದಿಗೆ SMJ ಕ್ಷಣಾರ್ಧದಲ್ಲಿ SMJ 4 ಕೊಕ್ಕಡ 2 4-2 ಅಂಕದ ಮುನ್ನಡೆಯೊಂದಿಗೆ SMJ ಕಿಲಾರ ತಂಡದ ಸ್ಥಿತಿಯನ್ನು ಬದಲಾಯಿಸಬಹುದೇ? ಯಶಸ್ವಿಯಾಗಿದೆ. ಉತ್ತಮವಾದ ಹಿಡಿತ. ರೆಡ್ ಔಟ್. 5-2 3 ಅಂಕಗಳ ಮುನ್ನಡೆಯೊಂದಿಗೆ ಕಿಲಾರ. ರೆಡ್ ಔಟ್. 3-5. SMJ ಕಿಲಾರ 5, ಕೊಕ್ಕಡ 3. ಉತ್ತಮವಾದ ಸುಂದರವಾದ ಸಫಲವಿಲ್ಲ ಇಲ್ಲ.
ಐದು ಅಂಕಗಳ ಸಮಬಲದ ಹೋರಾಟ. ಓವರ್ ಸ್ಮಾರ್ಟ್ SRK ಕಿಲಾರ ವರ್ಸಸ್ ಕೊಕ್ಕಡ ಇವುಗಳ ಮಧ್ಯೆ ಸಿದ್ಧಾರ್ಥಿ 5 ಅಂಕಗಳ ಸಮಬಲದ ಹೋರಾಟ. ಜರ್ಸಿ ನಂಬರ್ 7 ಕೊಕ್ಕಡದ ಅಂಕಣದಲ್ಲಿ ಪ್ರಯತ್ನ ಮಾತ್ರ ಫಲಿತಾಂಶವಿಲ್ಲ. 5 ಅಂಕಗಳ ಸಮಬಲದ ಹೋರಾಟ. ಕಿಲಾರ ವರ್ಸಸ್ ಕೊಕ್ಕಡ 5 ಅಂಕಗಳ ಸಮಬಲದ ಹೋರಾಟ. 5 ಅಂಕಗಳು. ಟಚ್ ಕೂಡ ಕರ್ನಾಟಕ ನೆಕ್ಸ್ಟ್ ಮ್ಯಾಚ್ ಗೆ ತಯಾರಾಗಿರಬೇಕು. ಎಸ್ಎಸ್ ಸಿರ್ಲಾಲಿಯಾ ವರ್ಸಸ್ ಟೀಮ್ ಎಸ್ಕೆ. ತಯಾರಾಗಿದೆಯಾ? ರೆಡಿ ಇಲ್ಲ? ಎಸ್ಎಸ್ ಸಿರ್ಲಾಲಿಯಾ ಪಕ್ಕ ಟೀಮ್ ಎಸ್ಕೆ ರೆಡಿ ಇಲ್ಲ? ಪ್ರಸಾದ್ ಅಂಚೂರು ನಿಚ್ಚು ಸೈಡ್ ಕರೆಕ್ಟ್ ಆದ ಲೈನ್ ವಿನ್ ಆಫ್ ದ ಮ್ಯಾಚ್ ಕಿಲಾರ ವಿಜಯಶಾಲಿಯಾಗಿದೆ. ಈ ಪಂದ್ಯಾಟದಲ್ಲಿ ಕಿಲಾರ ವಿಜಯಶಾಲಿಯಾಗಿದೆ. ಕೊಕ್ಕಡ ತಂಡದವರಿಗೆ ಕೂಡ ಅಭಿನಂದನೆಗಳು. ನೆಕ್ಸ್ಟ್ ಮ್ಯಾಚ್ ಶಿರ್ಲಾಲು అవి సదాశివర్లే కావాలి బాగాలే వెళ్తున్నాక ಶಿರ್ಲಾಲು ವರ್ಸಸ್ ಟೀಮ್ ಎಸ್ಕೆ. ತಯಾರಿ ಪಡವಲ್ಲರನ್ನ ಬಲೆ ಅಡ್ಡದಲ್ಲಿ ಟೀಮ್ ಎಸ್ಕೆ ಆಯ್ನಂತ ಬೇಗ ಬರಡು ಆಟಗಾರರು. ಸೆಕೆಂಡ್ ಕ್ವಾರ್ಟರ್ ಅದೊಂದು ಸೆಕೆಂಡ್ ಥರ್ಡ್ ಕ್ವಾರ್ಟರ್ ಒಂದು ಸರ್ ಥರ್ಡ್ ಸೆಕೆಂಡ್ ಕ್ವಾರ್ಟರ್ ಥರ್ಡ್ ಕ್ವಾರ್ಟರ್ ಒಂದು ಎತ್ತನೇ ಕ್ವಾರ್ಟರ್
ಸೆಕೆಂಡ್ ಕ್ವಾರ್ಟರ್ ಫೈನಲ್ ಟೈಗರ್ ಥರ್ಡ್ ಒನ್ ಸಾ ಥರ್ಡ್ ಕ್ವಾರ್ಟರ್ ಒನ್ ಸಾ ಹಾಂ 5 ನಿಮಿಷದ ಮ್ಯಾಚ್. ನಮ್ಮ ಊರಿನ ತಂಡ ಶಲ್ಯಾಲು ಪಕ್ಕ ಟೀಮ್ ಎಸ್ಟಿ ಯುಎನ್ಸಿ ಪಂದ್ಯಾಟದ ಮುಖಾಮುಖಿ. ಯುಎನ್ಸಿ ಕಾರ್ಯಕ್ರಮದ ಅಧ್ಯಕ್ಷರೇ ರಕ್ಷಿತ್ ಟೀಮ್ ಎಸ್ಟಿ ಅಂಗರಡು ಸಾಲಿ ಮಟ್ಟದಲ್ಲೇ ಕಾರ್ಯಕ್ರಮದ ಆಯೋಜಕರು ಅಧ್ಯಕ್ಷರಲ್ಲಾಂದ ರಕ್ಷಿತ್ ಜರ್ಸಿ ನಂಬರ್ 5 ಶಿಲ್ಲಾಲು ಅಂಕನೋಡ ರಭಸದ ಗಾಳಿ ಉತ್ತಮ ಪ್ರಯತ್ನ ಆದರೆ ಯಾವುದೇ ಫಲಿತಾಂಶವಿಲ್ಲ. ಸಮಯೋಚಿತ ಆಟವನ್ನು ಆಡುವಂತಹ ತಂಡಗಳು ಬಲಿಷ್ಠವಾದ ಎರಡು ತಂಡಗಳ ಮಧ್ಯೆ ಜಿದ್ದಾಜಿದ್ದಿ. ನೆಕ್ಸ್ಟ್ ಮ್ಯಾಚ್ ನಡೆಬರುವುದು ಎಂಎಸ್ಸಿ ಸುಲ್ಕೇರಿ ವರ್ಸಸ್ ಫ್ರೆಂಚ್ ಪಡೆಗಳಿಗೆ ತಯಾರಾದ ಎಂಎಸ್ಸಿ ಸುಲ್ಕೇರಿ ವರ್ಸಸ್ ಫ್ರೆಂಚ್ ಪಡೆಗಳಿಗೆ ತಯಾರಾದ ನೆಕ್ಸ್ಟ್ ಮ್ಯಾಚ್ ಎಡಿಲ್ಲ ಶಿಲ್ಲಾಲು ಪಕ್ಕ ಟೀಮ್ ಎಸ್ಟೇ ಮಗಳ ನಾಟು ಪಂದ್ಯಾಟ ನಡೆದುಕೊಂಡು ಶಿಲ್ಲಾಲ್ದ ತಂಡದ ಜರ್ಸಿ ನಂಬರ್ 5 ದಾರಿ ಮತ್ತೊಂದೆಲ್ಲರೆ ಟೀಮ್ ಎಸ್ಕೆ ಕಡೆಗೆ ಯಾವುದೇ ಖಾತೆಯನ್ನು ತೆರೆಯಲಿಲ್ಲ. ಎರಡು ಬಲಿಷ್ಠವಾದ ತಂಡಗಳು ಶಿಲ್ಲಾಲು ವರ್ಸಸ್ ಟೀಮ್ ಎಸ್ಕೆ. ದುಮ್ಮುರ್ದೆ ನಮಗೆ ಶಿಲ್ಲಾಲು ಬಂದು ಕಬಡ್ಡಿ ಪುಗರಿದ್ದಂತೆ ಕಬಡ್ಡಿ ತಂಡಡು ಪುಗರ್ತರು ಪಡೆದ ಚಿತ್ರ ಶಿಲ್ಲಾಲು ಆ ಇತಿಹಾಸದ ಈ ಮಣ್ಣಿನ ಕನಪೆರಾತು ಸೇಬಡಿ ಗೆದ್ದರೆ ಈ ಒಂಜಿ ಮಣ್ಣಿನ ಗಂಬುದ ಪಂಚನ ನೆಂಪು ಶಿವರಾಜರಲ್ಲಿ ಆಂಕಲ್ ಪಾಡಿಯರ್ನ ಇರ್ನ ಸ್ಪಾನ್ಸರ್ ನಮ್ಮ ಸಂತೋಷ್ ತರ್ಪೆ ₹100 ಕೊಡ್ಬೇಕು. ಈ రోజు ಆಂಕಲ್ ಬಾಡಿ ತಂಡದ ಸ್ಥಿತಿಗತಿ ಬದಲಾವಣೆ ಮಾಡ್ತಾರೆ. ಈ రోజు ಕಾರಣಕರ್ತರಾಗುವುದು ನಮ್ಮ ಅಭಿಮಾನಿಗಳು ಪರಂದಲ್ಲರೆ మన ಸ್ವಲ್ಪ ಜೆರ್ಸಿ ನಂಬರ್ 5 ಟೀಮ್ ಎಸ್ಕೆ ತಂಡದ ಜೆರ್ಸಿ ನಂಬರ್ 5 ಚತುರ ಆಟಗಾರ ಗಮನಿಸಿದ್ದಾರೆ. ನೋಡಬೇಕು, ಕಾದು ನೋಡು ತೀರ್ಪುಗಾರರ ತೀರ್ಮಾನ. ಯಾವುದೇ ಅಂಕಗಳು ಇಲ್ಲ. ಇನ್ನು ಕೂಡ ಕಥೆಯನ್ನೇ ತೆರೆದಿಲ್ಲ ಎಂದರೆ ಬಲಿಷ್ಠವಾದ ತಂಡಗಳು
ಯಾವುದೇ ಅಂಕಗಳನ್ನು ಬಿಟ್ಟುಕೊಡುತ್ತಿಲ್ಲ. ಸಮಯೋಚಿತ ಆಟವನ್ನು ಆಡುತ್ತಿದ್ದಾರೆ. ಟೀಮ್ ಎಸ್ಕೆ ಕೂಡ ಬಲಿಷ್ಠವಾಗಿರುವಂತಹ ತಂಡ. ತಂಡಕ್ಕೆ ಒಂದು ಅಂಕವನ್ನು ಗಮನಿಸಿಕೊಡುತ್ತಾರ ನೋಡಬೇಕು. ಶಿರ್ಲಾರಿನಲ್ಲಿ ಬಲಿಷ್ಠ ಹುಲಿಗಳಿದ್ದಾರೆ. ಕಷ್ಟವೋ ಸಾಧ್ಯ. ಯಾವುದೇ ಅಂಕಗಳು ಇಲ್ಲ. ಮಧ್ಯಂತರ ಸಮಯದಲ್ಲಿ ಯಾವುದೇ ಅಂಕಗಳಿಲ್ಲ. ಶಿರ್ಲಾಲು ತಂಡಕ್ಕೆ ಮತ್ತು ಟೀಮ್ ಎಸ್ಕೆ ತಂಡಕ್ಕೆ. ಮಧ್ಯಂತರದ ನಂತರ ಯಾವುದಾದರೂ ಖಾತೆಯನ್ನು ತೆರೆಯುತ್ತಾರ ನೋಡಬೇಕು. ನೆಕ್ಸ್ಟ್ ಮ್ಯಾಚ್ MSS ಸುಲ್ಕೇರಿ ಬರಂಗಡ ಬಲೆ ಟಾಸ್ ಮಾಡ್ರ ಬಲೆ ಅನ್ನಪೂರ್ಣೇಶ್ವರಿ ಸ್ಟೋರ್ದ ಮಾಲಕೇರಿ ಆಯೋಜಿಸಿದ ಬಾಲಕೃಷ್ಣ ನಮ್ಮ ಕಾರ್ಯಕ್ರಮದ ಭಾಗಿಯಾಗ್ತಾರೆ. ಎಲ್ಲ ಈ ಕಾರ್ಯಕ್ರಮದ ಹೊರಡು ಬಂದೆ ವೇದಿಕೆಗೆ ಹೊರಡು ಬಂದೆಲ್ಲ చర్చికి ఆస్పదకు వచ్చి కెప్టెన్ వారి పాత్రలే ಸುರೇಶ್ ಕೋಚೆಂಟ್ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದರಿಂದ ವೇದಿಕೆಗೆ ಬರಲು ಬಂದಿಲ್ಲ. ವಿನಂತಿ ಮಾತೊಂದಿಲ್ಲ. ನಮನ ಜೋಯ್ ಪೈಟಲ್ಸ ನಮನ ಮುಖ್ಯದ ಜೋಯಿನ್ ಈ ಕಾರ್ಯಕ್ರಮದ ಭಾಗಿಯಾಗಿರಲ್ಲ. ವೇದಿಕೆ ಬರಲು ಬಂದಿಲ್ಲ. ವಿನಂತಿ ಮಾತೊಂದಿಲ್ಲ. MSL ಕ್ಯಾಪ್ಟನ್ ಫ್ರೆಂಡ್ಸ್ ಬರಂಗಡಿದ ಕ್ಯಾಪ್ಟನ್ ಕೆಲವೇ ಕೊತ್ತೂರು MSS ಸುಲ್ಕೇರಿ ಮಗಳನ್ನು ನಡಬರನ್ನು ಚಿತ್ತಾಜಿತ್ ಕೊನೆಯ 4 ನಿಮಿಷಗಳು ಮಾತ್ರ ಬಾಕಿ. ಅಂಕಗಳನ್ನು ತೆರೆದಿದ್ದಾರೋ ಇಲ್ಲ. ಒಂದೊಂದು ಅಂಕದ ಸಮಬಲ, ಒಂದು ಅಂಕದ ಸಮಬಲ ಹೋರಾಟ. ಈ ವಿಷಯ ಕರೆಕ್ಟ್ ಕೊರಿಯಾತ ಇಮಂಪ ಕುರ್ಚಿ ಆಗಲ ಚರ್ಚೆ ಮಾಡಿ ಒಂದು ಅಂಕವನ್ನು ಮಾತ್ರ ಗಳಿಸಿಕೊಂಡಿದ್ದಾರೆ. ಒಂದು ಅಂಕದ ಸಮಬಲದ ಹೋರಾಟ. ಬಲಿಷ್ಠವಾದ ಎರಡು ತಂಡಗಳು. ಯಾವುದೇ ಚರ್ಚೆಗೆ ಆಸ್ಪದವನ್ನು ಕೊಡಬೇಡಿ. ನಾಯಕರು ಮಾತ್ರ, ಕ್ಯಾಪ್ಟನ್ಸ್ ಮಾತ್ರ ಮಾತಾಡಿದ್ರೆ ಸಾಕು. ತೀರ್ಪುಗಾರರ ತೀರ್ಮಾನ ಉತ್ತಮವಾದ ತೀರ್ಪನ್ನು ನೀಡುತ್ತಾರೆ ಎಂಬ ಭರವಸೆಯೊಂದಿಗೆ ನಾವು ರಾಜ್ಯ ಮಟ್ಟದಲ್ಲಿ ತೀರ್ಪುಗಾರರಾಗಿ ಮಾಡಿದಂತ ಅನುಭವ ಅವರದ್ದು. ಕ್ರೀಡಾ ಸ್ಫೂರ್ತಿಯೊಂದಿಗೆ ನಾವು ಆಡುವಂತಹ ಕೆಲಸವನ್ನು ಮಾತ್ರ ಮಾಡಬೇಕು. ಇಲ್ಲಿ ಮತ್ತೊಮ್ಮೆ ಜೆರ್ಸಿ ನಂಬರ್ 5 ಚಿಲ್ಲಾರು ಅಂಕಣದಲ್ಲಿ ಕೊನೆಯ 3 ನಿಮಿಷಗಳು ಮಾತ್ರ ಬಾಕಿ. ಒಂದೊಂದು ಅಂಕದ ಸಮಬಲದ ಹೋರಾಟ. ಒಂದು ಅಂಕದ ಸಮಬಲದ ಹೋರಾಟ. ಜೆರ್ಸಿ ನಂಬರ್ 5 ಚತುರ ಆಟಗಾರ ತಂಡವನ್ನು ಉತ್ತಮವಾಗಿ ನಿಭಾಯಿಸಬಲ್ಲ ಜೆರ್ಸಿ ನಂಬರ್ 5 ನಮ್ಮ ಕ್ಯಾಪ್ಟನ್ಸ್ ಶಿಲ್ಲಾರಿನ ಕ್ಯಾಪ್ಟನ್ಸಿ ಕಾರ್ಯಕ್ರಮದ ರೂವಾರಿ ರಕ್ಷಿತ್ ಮತ್ತೊಮ್ಮೆ ಟೀಮ್ ಎಸ್ಕೆ ಅಂಕಣದಲ್ಲಿ ಈಗ ಕಬಳಿಸಿಕೊಳ್ಳುತ್ತಾರ. ಒಂದು ಅಂಕವನ್ನು ನೋಡಬೇಕು. ಒಂದು ಸ್ವಲ್ಪ ಚಪ್ಪಾಳೆ ಬಂದರೆ ಒಂದು ಅಂಕವನ್ನು ಗಳಿಸಬಹುದು.
ಒಚ್ಚರು ವಾಲಂಟಿಯರ್ಸ್ ನಮ್ಮನ ಎಸ್ಎಲ್ಎಸ್ ಗಿಂತ ಕಾರ್ಯಕರ್ತರ ದಯವಿಟ್ಟು ಮ್ಯಾಚ್ ಕೊನೆಯ ಹಂತಕ್ಕೆ ಬರಕೊಂಡು ನಿಮಗೆ ಮಾತನಾಡುವರ ಈ ಅಂಕಣ ಸಿದ್ಧಪಡಿಸಲು ಸಹಕಾರ ಮಾಡಿಕೊಡುವ ಬಂದಿಲ್ಲ ವಿನಂತಿ ಮಾಡಿದ ನಮ್ಮ ಜೋಯಲ್ ಅದ್ಭುತ ಆಟಗಾರ ಕಬಡ್ಡಿ ಈ ಕಬಡ್ಡಿ ಅಂಕಣ ಸಜ್ಜುಗೊಳಿಸುವ 8 ವರ್ಷವರೆಗೆ ಅನುಭವ ಉಂಟು ಜೋಯಲ್ ಜೋಯಲ್ ನಮ್ಮ ಕಾರ್ಯಕ್ರಮಕ್ಕೆ ಮಲ್ಲಮಂಡಲ ಸಹಕಾರ ಕಾರ್ಯಕರ್ತರು ಎಸ್ಎಲ್ ಜಿಲ್ಲಾದ ನಿತ್ಯ ಪ್ರಧಾನಿಗೆ ನಡೆದುಕೊಂಡು ನಮ್ಮ ಕಬಡ್ಡಿ ಪಂದ್ಯಾಟ ಬನ್ನಿ ಇದು ಜವಾನಿರು ಚೂರು ಕೆಲಸ ಕೊಂಡು ಸ್ವಲ್ಪ ಬನ್ನಿ ಪಂಚಾಯತ್ ನಮ್ಮನ ಕ್ರೀಡಾ ಕೂಟಕ್ಕೆ ಎಡೆ ರೀತಿಯ ಸಹಕಾರವನ್ನು ಪತ್ರ ಮಾತ್ರ ಮಹಾನಗರನೇ ಪ್ರೀತಿಪೂರ್ವಕವಾಗಿ ಕ್ರೀಡಾಕೂಟಕ್ಕೆ ಸ್ವಾಗತ ಮಾಡುವುದಿಲ್ಲ ಸಹಾಯದ ಹಸ್ತದ ಕೊಡುತ್ತಾರೆ ಸಹಾಯ ಮಾಡಿದ ಸಹಕಾರ ಮಾಡಿದರೆ ನಿಮಗೆ ಮಾತ್ರ ಸರ್ಕಾರ ಸಂದಾಯ ಮಾಡುವುದಿಲ್ಲ ಈ ಕಾರ್ಯಕ್ರಮ ಯಶಸ್ವಿ ಅವಳನ್ನ ಈ ಊರಿನ ಪರಮೂರಿನ ಕ್ರೀಡಾಭಿಮಾನಿಗಳ ಸಹಕಾರ ಸಹಾಯ ಯಶಸ್ವಿ ಕಾರ್ಯಕ್ರಮ ಮಲ್ಪರಣಿಗಳ ಮಾತ್ರವಲ್ಲ ಸಹಕಾರ ದೇವರ ಆಶೀರ್ವಾದ ಕಿರಿಯಗಳ ಸಹಕಾರದೊಟ್ಟಿಗೂ ಈ ಯಶಸ್ವಿ ಕಾರ್ಯಕ್ರಮ ಮಲ್ಪರ ಸಹಾಯ ಆಡಿ ನಮ್ಮ ಲಡ್ಡುಮ ಮಂದೆ ಖ್ಯಾತಿಯ ಚಿತ್ರ ಸಮೀಪ್ EHC ಕ್ರೀಡಾಕೂಟದ ಭಾಗಿಯಾಗ್ತಾರೆ ಸಮೀಪ್ ವೇದಿಕೆಗಳ ಬೋರ್ಡ್ ಬಂದಿದ್ದ ವಿನಂತಿ ಮಾಡುವುದಿಲ್ಲ ಸಮೀಪ್ ಆಟೋ ಚೂರು ಹೊರಿದ್ರತ್ತ ಜೋಗಿ ಕಡಿಗೇರಿ ಇಲ್ಲ ವೇದಿಕೆಗಳ ಬೋರ್ಡ್ ಬಂದಿದ್ದ ವಿನಂತಿ ಮಾಡುವುದಿಲ್ಲ ಸಮೀಪ್ ಎಗಳ ಮೋಗದ ಲಡ್ಡು ಮಾಮ ವೇದಿಕೆಗಳ ಬೋರ್ಡ್ ಬಂದಿಲ್ಲ ವಿನಂತಿ ಮಾಡುವುದಿಲ್ಲ ದೇವಿ ನೀರು ವೇದಿಕೆ ಬೋರ್ಡ್ ಬಂದಿಲ್ಲ ವಿನಂತಿ ಮಾಡುವುದಿಲ್ಲ EHC ಕಾರ್ಯಕ್ರಮದ ಮಲ್ಲ ಮಾಡಿದ ಸ್ವಾಗತಗೊಳ್ಳುವುದಿಲ್ಲ ಸಮೀಪ್ ಆಟೋ ರಿಕ್ಷಾ ಚಾಲಕ ಮಾಲಕ ಸಂಘದ ಸದಸ್ಯರು ಪಂದ್ಯದ ಪ್ರಾರಂಭ ಮಾಡಿ ಕೊನೆಯ 2 ನಿಮಿಷಗಳು ಮಾತ್ರ ಬಾಕಿ ಒಂದೊಂದು ಅಂಕದ ಸಮಬಲದ ಹೋರಾಟ ಎಸ್ಎಂ ಜಿಲ್ಲಾಲ ವರ್ಸಸ್ ಟೀಮ್ ಎಸ್ಕೆ ಜೆರ್ಸಿ ನಂಬರ್ 44 ಪಂದ್ಯಾಟದ ಬಿಸಿ ಏರಿದೆ ಕೊನೆಯ ನಿಮಿಷಗಳು ಮಾತ್ರ ಬಾಕಿ ಒಂದು ಅಂಕವನ್ನು ಗಮನಿಸಿದ್ದಾರೆ ಟೀಮ್ ಎಸ್ಕೆ 2-1 ಟೈಮ್ ಔಟ್ ಓವರ್ ಆಗಿದೆ 2 ಟೈಮ್ ಔಟ್ ಓವರ್ ಆಗಿದೆ ಟೀಮ್ ಎಸ್ಕೆ ತಂಡಕ್ಕೆ ಮ್ಯಾಚ್ ಪಂದ್ಯಾಟದ ಬಿಸಿ ಏರಿದೆ ಟೀಮ್ ಎಸ್ಕೆ 2 ಅಂಕಗಳು ಶಿರ್ಲಾಲ್ 1 ಅಂಕ ಕೆಲವೊಂದು ನಿಮಿಷಗಳು ಮಾತ್ರ ಬಾಕಿ ಉಳಿದಿದೆ ಪಂದ್ಯಾಟದ ಬಿಸಿ ಕೊನೆಯ 1 ನಿಮಿಷ ಜೆರ್ಸಿ ನಂಬರ್ 5 ತಾಳ್ಮೆಯ ಆಟವನ್ನು ಆಡಿದ್ದಾರೆ ಸಮಯೋಚಿತ ಆಟವನ್ನು ಆಡುತ್ತಿದ್ದಾರೆ ಜೆರ್ಸಿ ನಂಬರ್ 5 ಟೀಮ್ ಎಸ್ಕೆ ಟೈಮ್ ಔಟ್ ಶಿರ್ಲಾಲ್ 2-1 ಟೀಮ್ ಎಸ್ಕೆ ಟೈಮ್ ಔಟ್ ಓವರ್ 2-1 ಪಂದ್ಯಾಟದ ಕೆಲವು ಸಮಯಗಳು ಮಾತ್ರ ಬಾಕಿ ಉಳಿದಿದೆ ಬದಲಾಯಿಸಬೇಕು ಪಂದ್ಯಾಟದ ಸ್ಥಿತಿಗತಿ
ಬದಲಾಯಿಸುವರೆ ನೋಡಬೇಕು. ಜೆಸ್ಸಿ ನಂಬರ್ 13 ಸಾಧನೆ ಮಾಡಿದ್ದಾರೆ. 2 ಅಂಕದ ಟೈಮ್ ಔಟ್ ಓವರ್ ಆಗಿದೆ. ಟೈಮ್ ಔಟ್ ಓವರ್. ಎರಡು ಅಂಕಗಳು ಸಮಬಲದ ಹೋರಾಟ ಮತ್ತೊಮ್ಮೆ. ಅದೇ ಏನು ಮಿಷನ್ ಸೌಂಡ್ ಬರ್ಬೋದು. 2 ಸಮಬಲ ಹೋರಾಟ. ಸೌಂಡ್ ಇದ್ದವು ಬೇರೆ ಕೊಡ್ಲಿ. 2 ಅಂಕಗಳು. ಟೀಮ್ ಎಸ್ 2 ಅಂಕ, ಶಿಮ್ಲಾ 2 ಅಂಕ. ಮತ್ತೊಮ್ಮೆ ಜೆಸ್ಸಿ ನಂಬರ್ 5 ಶಿಮ್ಲಾ ದಾಳಿಯಲ್ಲಿದ್ದಾರೆ. ಜೆಸ್ಸಿ ನಂಬರ್ 5 ಟೀಮ್ ಎಸ್ ತಂಡದ ಓಪನ್ ಮ್ಯಾಚ್ ಕೂಡ ಆಯ್ತು. ನಾಯಕರು. ಸೆಮಿಫೈನಲ್ ಮ್ಯಾಚ್ ಮ್ಯಾಚ್ ಟೈಯಾಗಿದೆ. ಟೀಮ್ ಎಸ್ ಕ್ಯಾಪ್ಟನ್ ನೆಕ್ಸ್ಟ್ ಮ್ಯಾಚ್ ರೆಡಿ ಆಗಿರ್ಬೇಕು. ನೆಕ್ಸ್ಟ್ ಮ್ಯಾಚ್ ರೆಡಿ. ಎಂಎಸ್ ಸೆಲ್ಕೇರಿ ರೆಡಿನಾ? ಎಂಎಸ್ ಸೆಲ್ಕೇರಿ ರೆಡಿಯಾ? ರೆಡಿ. ಫ್ರೆಂಡ್ಸ್ ಬಡಗಡಿ ರೆಡಿಯಾ? ಫ್ರೆಂಡ್ಸ್ ಬಡಗಡಿ ರೆಡಿಯಾ? ರೆಡಿ. ಉತ್ತಮವಾದ ಪಂದ್ಯಾಟ. ಕೊನೆಯ ಕ್ಷಣದಲ್ಲಿ ಏನಾಗಬಹುದು, ಫಲಿತಾಂಶ ಏನಾಗಬಹುದು ಎಂಬುದು ನಿರೀಕ್ಷೆ ಎಲ್ಲರಿಗೂ ಕೂಡ ಕಾದು ನೋಡುತ್ತಿದ್ದಾರೆ. ಕ್ರೀಡಾಭಿಮಾನಿಗಳಿಗೆ ರೇಟ್ ಮಾಡ್ತಿದ್ದಾರೆ. ಎಷ್ಟು ಜೆಸ್ಸಿ ನಂಬರ್ 5 ಟೀಮ್ ಎಸ್ ಕಡೆಯಿಂದ ವಿಜಯಶಾಲಿಯಾಗಿದ್ದಾರೆ ನಮ್ಮ ಶಿರ್ಲಾಲ್ ತಂಡದ ಯುವ ಕೇಸರಿ ಸೌಡಲ್ ಬಲೆ ರೆಡಿಯಾ? ಯುವ ಕೇಸರಿ ಸೌಡಲ್ ಸ್ಪೋರ್ಟ್ಸ್ ಕ್ಲಬ್ ಹೋಗೋದ ಬಂದ ಬಲೆ. ಯುವ ಕೇಸರಿ ಬಲೆ ಸಾರಿ ಎಂಎಸ್ ನೆಕ್ಸ್ಟ್ ಮ್ಯಾಚ್. ಯುವ ಕೇಸರಿ ಸೌಡಲ್ ಬಲೆನ. ಯುವ ಕೇಸರಿ ಸೌಡಲ್ ರೆಡಿಯಾ? ಬಲೆ ಸ್ಪೋರ್ಟ್ಸ್ ಕ್ಲಬ್ ಹೋಗೋದ ಬಂದವ ಕ್ಯಾಪ್ಟನ್. ಸ್ಪೋರ್ಟ್ಸ್ ಕ್ಲಬ್ ಹೋಗೋದ ಬಂದವ ಬಲೆ. Toss. Sir, toss up. Sir, toss up. Next match, toss up. Point. First up, Ahmedabad versus Yuva Kesari. Savanalu choice code.
ಸವಣಾಲು ಚಾಯ್ಸ್ ಕೋಡ್ ರೆಡಿಯಾ ಮೊಗಲ್ ರೈಡ್ ಸ್ಪೋರ್ಟ್ಸ್ ಕ್ಲಬ್ ಹೋಗೋಣ ಪದವು ರೈಟ್ ಲೈನ್ ನಂಬರ್ ಸುಜಿತ್ नेक्स्ट मैच फ्रेंड्स पड़ेंगे बक्का एमएसएस सुलकेरी निके तैयारी पड़ो रेडीला रहता एमएसएस सुलकेरी निके रेडीला रहता निके मुल्पन तैयारी पड़ो निकलेने फिरोज सब दिले पूरे की पर बल्ले रेडीला रहता फ्रेंड्स पड़ेंगे रेडीला रे अरे भाई ಒಂದು ಅಂಕವನ್ನು ಗಮನಿಸಿದ್ದಾರೆ ಹೋಮದ ಪದವು ಸ್ಪೋರ್ಟ್ಸ್ ಕ್ಲಬ್ ಸವಣಾಲು ತಂಡಕ್ಕೆ ಒಂದು ಅಂಕವನ್ನು ಪಡೆದುಕೊಂಡಿದ್ದಾರೆ ಯುವ ಕೇಸರಿ ಸವಣಾಲು ವಜಾತಿ ಕೋಡಿನ ಶಿಸ್ತಿದ ಆಟದ ಒಪ್ಪಂದಿತನ ಚಿಕ್ಕನ ಸವಣಾಲು ತಂಡ ನಮ್ಮ ಈ ಒಂದು ಅಂಕರಡು ಒಪ್ಪಂದುಂಟು ಸ್ಪೋರ್ಟ್ಸ್ ಕ್ಲಬ್ ಹೋಮದ ಪದವು ಉತ್ತಮವಾದ ಪ್ರೊಟೆಕ್ಟ್ಸ್ ಒಂದು ಅಂಕವನ್ನು ಗಮನಿಸಿದ್ದಾರೆ ಸವಣಾಲು ಅದ್ಭುತವಾದ ಹೊಡೆತದ ಜೊತೆಗೆ ಒಂದು ಅಂಕವನ್ನು ಗಮನಿಸಿದ್ದಾರೆ ಸವಣಾಲು 2 ಅಂಕಗಳು ಈಗ 2 ಅಂಕಗಳು ಸವಣಾಲು 2 ಹೋಮದ ಪದವು ಖಾತೆಯನ್ನು ತೆರೆದಿಲ್ಲ ಟೈಮ್ ಔಟ್ ಸವಣಾಲು 2 ಅಂಕಗಳ ಮುನ್ನಡೆಯೊಂದಿಗೆ ಯುವ ಕೇಸರಿ ಸವಣಾಲು ಟೈಮ್ ಓವರ್ ಸವಣಾಲು ಕಡೆಯಿಂದ ದಾಳಿ ಸ್ಪೋರ್ಟ್ಸ್ ಕ್ಲಬ್ ಹೋಮದ ಪದ ಇವರ ಅಂಕಣಕ್ಕೆ ಜೆಸಿ ನಂಬರ್ 17 ಒಬ್ಬರದ ದಾಳಿಯೊಂದಿಗೆ ಪ್ರಯತ್ನ ಮಾತ್ರ ಫಲಿತಾಂಶವಿಲ್ಲ ಜೆಸಿ ನಂಬರ್ 45 ದಾಳಿಯತ್ತ ಸವಣಾಲು ಅಂಕಣಕ್ಕೆ ಯಾವುದೇ ಖಾತೆಯನ್ನು ತೆರೆದಿಲ್ಲ ತೆರೆಯುವರೆ ಎಂಬ ಭರವಸೆಯ ಜೊತೆಗೆ ಯಾವುದೇ ಫಲಿತಾಂಶವಿಲ್ಲ ಮತ್ತೊಮ್ಮೆ ಯುವ ಕೇಸರಿ ಸವಣಾಲು ಸ್ಪೋರ್ಟ್ಸ್ ಕ್ಲಬ್ ಹೋಮದ ಪದ ಅಂಕಣದಲ್ಲಿ ಜೆಸಿ ನಂಬರ್ 7 ಸವಣಾಲು ಅಂಕಣದಲ್ಲಿ ದಾಳಿ ಚತುರ ಆಟಗಾರ ಜಾಮೆಯ ಆಟದ ಜೊತೆಗೆ ತಂಡಕ್ಕೆ ಅಂಕವನ್ನು ಪ್ರೇರಿಸುವರೆ ನೋಡಬೇಕು ಯಾವುದೇ ಫಲಿತಾಂಶವಿಲ್ಲ ಶೂನ್ಯದ ಜೊತೆಗೆ ಹೋಮದ ಪದ
ಬೋನಸ್ ಪಾಯಿಂಟ್ 9 ಪದವಿ ಸ್ಪೋರ್ಟ್ಸ್ ಕ್ಲಬ್ ಕೋಚ್ ಚೇಂಜ್. ಒಂದು ಎರಡು ಸವಣಾಲು 2 ಗೋಮದ ಪದ ಸ್ಪೋರ್ಟ್ಸ್ ಕ್ಲಬ್ ಒಂದು ಅಂಕದ ಮುನ್ನಡೆಯೊಂದಿಗೆ ಯುವ ಕೇಸರಿ ಸವಣಾಲು 1 ಅಂಕದ ಮುನ್ನಡೆಯೊಂದಿಗೆ ಯುವ ಕೇಸರಿ ಸವಣಾಲು. ಟೀಮ್ ಓವರ್. ಜೆಸಿ ನಂಬರ್ 6 ಸವಣಾಲು ಕಡೆಯಿಂದ ಗಾಳಿ ಗೋಮದ ಪದ ಅಂಕಣದಲ್ಲಿ 5 ಮೆಂಬರ್ಸ್. ಅಂಕವನ್ನು ಪಡೆಯುವ ಅವಕಾಶಗಳು. ಪ್ರಯತ್ನ ಮಾಡುವರೆ ತಂಡದ ತುದಿಯನ್ನು ಬದಲಾಯಿಸಿದ್ದಾರೆ. 1 ಅಂಕವನ್ನು ಗಮನಿಸಿದ್ದಾರೆ ಗೋಮದ ಪದ ಸ್ಪೋರ್ಟ್ಸ್ ಕ್ಲಬ್. ಇದೀಗ ಸಮಬಲ ಅಂಕದಲ್ಲಿ ಸಮಬಲ 2 ಅಂಕಗಳು. ಉತ್ತಮವಾದಂತಹ ಚತುರತೆಯಾದ 1 ಅಂಕವನ್ನು ಗಳಿಸಿದ್ದಾರೆ. ಸವಣಾಲು 3 ಗೋಮದ ಪದ 2 1 ಅಂಕದ ಮುನ್ನಡೆಯೊಂದಿಗೆ ಸವಣಾಲು. ಸವಣಾಲು 4-2 ಸವಣಾಲು 4 ಗೋಮದ ಪದ 2 ಅಂಕದ ಮುನ್ನಡೆಯೊಂದಿಗೆ ಸವಣಾಲು. ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಸವಣಾಲು. ಕೊನೆಯ 3 ನಿಮಿಷಗಳು ಮಾತ್ರ ಬಾಕಿ. ಉತ್ತಮವಾದ ಪ್ರೊಟೆಕ್ಟ್ ಜೆಸಿ ನಂಬರ್ 7ಗೆ 1 ಅಂಕವನ್ನು ಗಮನಿಸಿದ್ದಾರೆ. 5-2 ಸವಣಾಲು 5 ಗೋಮದ ಪದ 2 3 ಅಂಕದ ಮುನ್ನಡೆಯೊಂದಿಗೆ ಸವಣಾಲು 3 ಅಂಕದ ಮುನ್ನಡೆಯೊಂದಿಗೆ ಸವಣಾಲು. ಜೆಸಿ ನಂಬರ್ 2 ಜೆಸಿ ನಂಬರ್ 7ಗೆ ಮತ್ತೊಮ್ಮೆ ಅಂಕಣದಲ್ಲಿ ತಂಡದ ಸ್ಥಿತಿಯನ್ನು ಬದಲಾಯಿಸುವರೆ ಕಾದು ನೋಡಬೇಕು. ಸವಣಾಲು ಶಿಸ್ತುಬದ್ಧ ಆಟದಲ್ಲಿ ಪ್ರಸಿದ್ಧಿಯನ್ನು ಪಡೆದಂತಹ ತಂಡ ಸವಣಾಲು. ಕೆಜಿ ವಿಭಾಗದಲ್ಲೂ ಅಷ್ಟೇ, ಮುಕ್ತ ವಿಭಾಗದಲ್ಲೂ ಅಷ್ಟೇ. ಕೊನೆ 2 ನಿಮಿಷಗಳು ಮಾತ್ರ ಬಾಕಿ. ಜೆಸಿ ನಂಬರ್ 2 ಸವಣಾಲು ಅಂಕಣದಲ್ಲಿ ಏರುತ್ತಿದೆ. ಕೊನೆಯ ನಿಮಿಷಗಳು ಮಾತ್ರ ಬಾಕಿ ಉಳಿದಿವೆ ನಮ್ಮಲ್ಲಿ. ಸವಣಾಲು 5 ಗೋಮದ ಪದ ಸ್ಪೋರ್ಟ್ಸ್ ಕ್ಲಬ್ 2 3 ಅಂಕದ ಮುನ್ನಡೆಯೊಂದಿಗೆ ಸವಣಾಲು ಸಮಯೋಚಿತ ಆಟವನ್ನು ಆಡುತ್ತಿದ್ದಾರೆ. 5-2. ಕೊನೆಯ 1 ನಿಮಿಷ ಮಾತ್ರ ಬಾಕಿ ಉಳಿದಿದೆ. ನೆಕ್ಸ್ಟ್ ಮ್ಯಾಚ್ ವರ್ಸಸ್ MS ಸುಲ್ಕರಿ. ರೆಡಿ MS ಸುಲ್ಕರಿ
ಅಣ್ಣನಾಗ ರೆಡಿಗಳು ತಿರುಗಿಸಿ ಲೆಪ್ಪಲಾಗಿಂಚಿ ನೀವು ತಯಾರಾದಿಗಳು ರೆಡಿ ಇಲ್ಲದಂತ ಆಸಕ್ತಿ ಮಾಡೋದು 500 ರೂಪಾಯಿ ಕೊಟ್ಟು ಸಾಕಾಗ್ತದೆ. ಉತ್ತಮವಾದ ಹಿಡಿತ ಸಂಘಟಿತ ಬಲ ಒಂದು ಅಂಗವನ್ನು ಕಬಲಿಸಿದ್ದಾರೆ ಸೌನಾಲ್ 6-2 4 ಅಂಕದ ಮುನ್ನಡೆಯೊಂದಿಗೆ ಸೌನಾಲು 4 ಅಂಕದ ಮುನ್ನಡೆಯೊಂದಿಗೆ ಸಮಯೋಚಿತ ಆಟವನ್ನು ಆಡುತ್ತಿದ್ದಾರೆ. 2 ಅಂಕಗಳು ಗೋಮದಪ್ಪದ ಸ್ಪೋರ್ಟ್ಸ್ ಕ್ಲಬ್ ಉತ್ತಮವಾದ ಹಿಡಿತ ಒಂದು ಅಂಕವನ್ನು ಗಮನಿಸಿದ್ದಾರೆ. 7 ಸೌನಾಲು 7 ಹೋಮದ ಪದವು 2 ವಿಜಯಶಾಲಿಯಾಗಿದೆ. ಸೌನಾಲ್ ವಿಜಯಶಾಲಿಯಾದ ಸೌನಾಲ್ ಟೀಮ್ ಹೋಮದ ಪದ ಸ್ಪೋರ್ಟ್ಸ್ ಕ್ಲಬ್ ಪಂದ್ಯಾಟದಲ್ಲಿ ಭಾಗವಹಿಸಿದ್ದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ನೆಕ್ಸ್ಟ್ ಮ್ಯಾಚ್ ದಯವಿಟ್ಟು ನೀವು ಅಂಕಣದಲ್ಲಿ ಪ್ರವೇಶ ಮಾಡಬೇಕು. ವೆಲ್ಕಮ್ ಬೆಮ್ಮಸಲ್ಗೇರಿ ವರ್ಸಸ್ ಫ್ರೆಂಡ್ಸ್ ಪಡಂಗಳಿ. ಬೆಮ್ಮಸಲ್ಗೇರಿ ಪಡಂಗಳಿ ತಂಡಗಳ ಮಧ್ಯೆ ಕಬಡ್ಡಿ 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 ಸಂಘಟಕರೇ ದಯವಿಟ್ಟು ಕೋರ್ಟ್ನಲ್ಲಿ ಬಂದು ಗೆರಬಾಟ వచ్చే పంద్యాట మాత్రం నమ్మటకు బాకీ అంటే ఎంఎస్ఎల్ గిరి వర్సెస్ ఫ్రెండ్స్ పడంగಳಿ ಲೈನ್ ನಂಬರ್ ಉಂಟು ಅತಿಶಯ ಲೈನ್ ನಂಬರ್ ಇದೆ. ಎಂಎಸ್ಎಲ್ ಗಿರಿ ವರ್ಸಸ್ ಪಡಂಗಳಿ ಫಸ್ಟ್ ಸೆಮಿಫೈನಲ್ ಮ್ಯಾಚ್ಗೆ ಕರೆಯನ್ನು ನೀಡುತ್ತಿದ್ದೇವೆ. ಪ್ರಥಮ ಸೆಮಿಫೈನಲ್ ಮ್ಯಾಚ್ಗೆ ಕರೆಯನ್ನು ನೀಡುತ್ತಿದ್ದೇವೆ. ಅಂಕರಣ ಸ್ವಚ್ಛ ಮಲ್ಪಡಿಸಿದ ಕೆಲಸವನ್ನು ಆಯೋಜಕರು ಖಂಡಿತವಾಗಲು ಆನಂದ್ ಬೇಗ ಮಲ್ಪಡಪಡು ಹೇಳಿದಪ್ಪ ಸಂಘಟಕರ फर्स्ट सेमीफाइनल मैच एसएम के खिलाड़ी हरियाली पड़ो एसएम सिग्नल एसएम खिलाड़ा ए वर्सेस एसएम सिग्नल उमगलो फर्स्ट सेमीफाइनल मैच का तैयार अंचना ವ್ಯತ್ಯಾಸ ಮಾಡ್ದಾಗಲೇ ಗೊತ್ತು. ಸರಿ ಬದಲಾವಣೆ ಉಂಟು. ಯಾವುದೇ ಅಂಕಗಳು ಇಲ್ಲ.
ಶೂನ್ಯಗತಿಯಲ್ಲಿ ಸಾಗುತ್ತಿದೆ ಎರಡು ಪಂದ್ಯಾಟಗಳು MS ಕಿರಿ ವರ್ಸಸ್ ಪುಣಂಗಡಿ. ಜೆರ್ಸಿ ನಂಬರ್ 4 ಪುಣಂಗಡಿ ತಂಡದ ಆಟಗಾರರು MS ಕಿರಿ ಅಂಗನಡು ಒಂದು ಅಂಕವನ್ನು ಕಬಳಿಸಿದ್ದಾರೆ. ಒಂದು ಅಂಕ ಪಡಂಗಡಿ. ಪರ ಹೋಟೆಲ್ ಉಂಟು ತುಂಬ ಬರೋದಿತ್ತ ಹೌದಾ ಅದು ಪರ ಹೋಟೆಲ್ ಅದ ಹೋಗುತ್ತೇನೆ ನಾನು ಅವನೊಂದು ಪರ ಹೋಟೆಲ್ ಇರ್ತೀನಿ ಯಾವ ಭಾರಿ ಫೇಮಸ್ ಮಂಡೇ ಮಾಡೋದು ತೀರ್ಪುಗಾರ ನಿಶ್ಚಿತ ಪಡಂಗಡಿ ವರ್ಸಸ್ MS ಕಿರಿ ಮೊದಲನೇ ರೌಂಡ್ ನಡೆಸುತ್ತಿದ್ದು ಕಬಡ್ಡಿ ಪಂದ್ಯಾಟ. ಜೆರ್ಸಿ ನಂಬರ್ 8 MS ಕಿರಿ ಅಂಕನಡು ಅಂಕವನ್ನು ಪಡೆಯುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಆದರೆ ಯಾವುದೇ ಫಲಿತಾಂಶವಿಲ್ಲ. ಲಾಸ್ಟ್ ಮಾಡ್ರಾ ಫ್ರೆಂಡ್ಸ್ ಪಡೆಗಳಿ 2 ಅಂಕಗಳು. MS ಕಿರಿ ಯಾವುದೇ ಖಾತೆಯನ್ನು ತೆರೆದಿಲ್ಲ. 2 ಅಂಕಗಳ ಮುನ್ನಡೆಯೊಂದಿಗೆ ಫ್ರೆಂಡ್ಸ್ ಪಡೆಗಳಿ ಫ್ರೆಂಡ್ಸ್ ಪಡೆಗಳಿ 2 ಅಂಕಗಳ ಮುನ್ನಡೆಯೊಂದಿಗೆ MS ಕಿರಿ ಯಾವುದೇ ಅಂಕವನ್ನು ಜೆರ್ಸಿ ನಂಬರ್ 4 ಪಡಂಗಡಿ ಕಡೆಯಿಂದ ಎರಡು ಅಂಕಗಳ ಮುನ್ನಡೆಯೊಂದಿಗೆ ಪಡಂಗಡಿ. MS ಕಿರಿ ಯಾವುದೇ ಅಂಕವನ್ನು ತೆರೆದಿಲ್ಲ. ಜೆರ್ಸಿ ನಂಬರ್ 3 ಪಂದ್ಯಾಟದ ಸ್ಥಿತಿಯನ್ನು ಬದಲಾಯಿಸಿದ್ದಾರೆ. 1 ಅಂಕವನ್ನು ಪಡೆದಿದ್ದಾರೆ. MS ಕಿರಿ 1 ಅಂಕದ ಮುನ್ನಡೆಯೊಂದಿಗೆ ಪಡಂಗಡಿ ಚರ್ಮರಿ ಬರ್ತಾಳೆ ರಡ್ಡಿ ಪಂದ್ಯಾಟದ ಬಿಸಿ ಚರ್ಮರಿ ತಜ್ಬೇಡಿ ಬರ್ತಾಳೆ ಬೇಗ. ಪಡಂಗಡಿ ಕಡೆಯಿಂದ ದಾಳಿ. ಜೆರ್ಸಿ ನಂಬರ್ 2 MS ಕಿರಿ ಕಡೆಯಿಂದ ಅಮೋಘವಾದಂತಹ ಪ್ರದರ್ಶನ. ಪಂದ್ಯಾಟದ ಸ್ಥಿತಿಯನ್ನು ಬದಲಾಯಿಸದೆ ನೋಡಬೇಕು. ಬದಲಾಯಿಸಿದ್ದಾರೆ. 2 ಅಂಕದ ಸಮಬಲದ ಹೋರಾಟ. MS ಕಿರಿ
ಮತ್ತು ಪಡಂಗಡಿ ಯುಗಲ ಮಧ್ಯೆ 2 ಅಂಕಗಳ ಸಮಬಲದ ಹೋರಾಟ. ಕೊನೆಯ 3 ನಿಮಿಷಗಳು ಮಾತ್ರ ಬಾಕಿ. ಕೊನೆಯ 3 ನಿಮಿಷಗಳು. ಚೆಸ್ ನಂಬರ್ 4 ಎಂಬೆಸ್ಸಿರ್ಕಿ ಅಂಕಣದಲ್ಲಿ ಆತ್ಮೀಯ ಕಬಡ್ಡಿ ಅಭಿಮಾನಿಗಳೇ, 50 ಕೆಜಿ ವಿಭಾಗದ ಈ ದಿನದ ಕಬಡ್ಡಿ ಪಂದ್ಯಾಕೂಟದ ಪ್ರಥಮ ಸೆಮಿಫೈನಲ್ಗೆ ಕರೆಯನ್ನು ರವಾನಿಸ್ತಾ ಇದ್ದೇವೆ. ಈ ಕೂಟದ ಪ್ರಥಮ ಉಪಾಂತ್ಯ ಪಂದ್ಯ, the first semi-final match will be played in between SMK ಕಿಲಾರ ಅಂಡಿಂಜೆ ವಿರುದ್ಧವಾಗಿ SM ಶಿರ್ಲಾಲು. ದಯವಿಟ್ಟು ಎರಡೂ ತಂಡಗಳು ಇವತ್ತಿನ ಪಂದ್ಯಾಕೂಟದ ಪ್ರಥಮ ಸೆಮಿಫೈನಲ್ ಪಂದ್ಯಾಟಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಈ ಪಂದ್ಯ ಮುಗಿದ ತಕ್ಷಣ ನೇರವಾಗಿ ಪ್ರಥಮ ಸೆಮಿಫೈನಲ್ ಪಂದ್ಯಾಟ ನಡೆಯಲಿಕ್ಕಿದೆ. SM ಶಿರ್ಲಾಲು ವಿರುದ್ಧವಾಗಿ SMK ಕಿಲಾರ ಅಂಡಿಂಜೆ. ದಯವಿಟ್ಟು ಎರಡು ಕಾರ್ಯಕ್ರಮದ ಭಾಗವಹಿಸಾದರೆ ನಮ್ಮ ಮೋಕ್ಯದ ಆನಂದ್ ಪಿಲ್ಯ, ನಮ್ಮ ಸೆಂಟ್ರಿಂಗ್ ಕಾಂಟ್ರಾಕ್ಟರ್ ಆನಂದರ ದೇವಿದೆ ವೇದಿಕೆ ತಡೆಬರುವ ಪಂದ್ಯಗಳ ವಿನಂತಿ ಮತ್ತೊಂದಿಲ್ಲ. ಕೊಲ್ಲಗಟ್ಟದ ಕಾರ್ಯಕ್ರಮಕ್ಕೆ ನಮಗೆ ಭಾಗವಹಿಸಾದರೆ ನಿನಗೆ ಗುಣದಿಂದ ಸನ್ಮಾನಿಸಿದ್ದಾಯ್ತು ಮತ್ತೊಂದಿಲ್ಲ. ಅಂಕಗಳು ಪಡಂಗಳಿ 3, ಎಂಎಸ್ಸಿರ್ಕಿರಿ 2, 1 ಅಂಕದ ಮುನ್ನಡೆಯೊಂದಿಗೆ ಪಡಂಗಳಿ 1 ಅಂಕದ ಮುನ್ನಡೆಯೊಂದಿಗೆ ಪಡಂಗಳಿ. ಹಳದಂಕಡಿ ಕ್ರಿಕೆಟ್ ಆಟಗಾರರು ಬಿರ್ಲಾ ವೇದಿಕೆಗೆ ಬರುವ ಪಂದ್ಯದ ವಿನಂತಿ ಮತ್ತೊಂದಿಲ್ಲ. ಅದ್ಭುತ ಕ್ರಿಕೆಟ್ ಆಟಗಾರ ಇವತ್ತು ಕ್ರೀಡಾಕೂಟಗಳು ವೀಕ್ಷಣೆ ಮಾಡ್ಕೊಳ್ಳಬೇಕು. ಸಂದೇಶ ಮತ್ತೊಂದಿಲ್ಲ. ಅದ್ಭುತವಾದ ಒಂದು ಅಂಕ. 3 ಅಂಕಗಳ ಸಮಬಲದ ಹೋರಾಟ. ಕೊನೆಯ 1 ನಿಮಿಷಗಳು ಎಂಎಸ್ಎಲ್ಕೇರಿ 3 ಅಂಕಗಳ, ಫ್ರೆಂಡ್ಸ್ ಪಡಂಗಡಿ 3 ಅಂಕಗಳ ಸಮಬಲದ ಹೋರಾಟ. ಟೀಮ್ 1 ಕ್ಯಾಪ್ಟನ್ ಟಾಸ್ ಗೆ ಬನ್ನಿ. ಜೋಯಲ್ SM ಶಿರ್ಲಾಲ್ ಕ್ಯಾಪ್ಟನ್ ಕಡಬುಳ್ಳನ ಕ್ಯಾಪ್ಟನ್ ಬರೋಣ. ಟಾಸ್ ಬನ್ನಿ. ರಕ್ಷಿತ್ ಎಸ್ ಜೆಸಿ ನಂಬರ್ 2 ಅಧ್ಯಕ್ಷ ರಕ್ಷಿತ್. ಎಂಎಸ್ಎಲ್ಕೇರಿ ಕಡೆಯಿಂದ ದಾಳಿ. ಪಡಂಗಡಿಯ ಅಂಕಣಕ್ಕೆ ಅದೇ ರೀತಿ ಬದಲಾಯಿಸುವರೆ SMK ಕಿಲಾರ ಅಂಡಿಂಜೆ ರಾಜೇಶ್ ಕ್ಯಾಪ್ಟನ್ ಕಾಸಿಬ್. 3 ಅಂಕಗಳ ಸಮಬಲ. ವಿಶ್ವನಾಥ ಬಗ್ಗೇರ ಚಿಕನ್ ಸೆಂಟರ್ ಮಾಲೀಕರು ಅವತ್ತು ಪಂಚಾಯತ್ ಯುವಕರಿಗೆ ಪ್ರೋತ್ಸಾಹದಾಯಕವಾಗಿ ಕೆಲಸ ಮಾಡುವ ನಮ್ಮ ಗೋವಿಂದ ವಿಶ್ವನಾಥ ಸಾಮಾಜಿಕ ಸೇವನೆ ಮತ್ತೊಂದು ರಾಜ್ಯದ ವಿಶ್ವನಾಥ ಬಂಗಾರ ಅಂದರೆ ಕ್ರೀಡಾಕೂಟದ ಭಾಗವಹಿಸಿದರೆ ಇವರಿಗೆ ಕಾರ್ಯಕ್ರಮದ ಪರವಾಗಿ ಬಲ್ಲ ಮಟ್ಟದ ಉಡಲಿನ ಸಹಕಾರ ಸಂದಾಯ ಮಾತಾಡಲ್ಲ. ಸಿಎಂ ಬ್ಯಾಂಕ್ನ ಅಧ್ಯಕ್ಷರ ಆನಂದಿಸಿದ ಗೌರವಾನ್ವಿತ ನವೀನ್ ಸಾಮನಿ ನಮ್ಮನ ಕಾರ್ಯಕ್ರಮಕ್ಕೆ ಭಾಗವಹಿಸಿದರೆ ಇವರಿಗೆ ನಮ್ಮ ಮಾತನ್ನ ಬರವಾದ ಮಲ್ಲ ಮಟ್ಟದ ಉಡಲಿನ ಸಹಕಾರ ಸಂದಾಯ ಮಾತಾಡಲ್ಲ. ಕಾರ್ಯಕ್ರಮದ ಭಾಗವಹಿಸಿದರೆ ವೇದಿಕೆಯಲ್ಲಿ ನಮ್ಮನ ಗೌರವಾನ್ವಿತ ನವೀನ್ ಸಾಮನಿ ಮಾತ್ರ ಕಾರ್ಯಕ್ರಮಕ್ಕೆ ಮಲ್ಲ ಮಟ್ಟದ ಬೆರಿಮಟ್ಟದ ಸಹಕಾರ ಮಾಡಿದ್ದಾರೆ. ವೇದಿಕೆ ಕುಲ್ಲದು ಈ ಕಾರ್ಯಕ್ರಮಗಳು ಭಾಗವಹಿಸಿದರೆ ವೇದಿಕೆ ಕುಲ್ಲದ ಬಂದ ವಿನಂತಿ ಮಾಡೋದಿಲ್ಲ. ನಮ್ಮ ಆಯೋಜಕರೇ ಸಾಲು ಪಾಡದೆ ಗೌರವಾನ್ವಿತರನ್ನೇ ಸನ್ಮಾನ ಮಾಡುವುದಿಲ್ಲ, ಗೌರವಿಸುವುದಿಲ್ಲ. ಈ ಕಾರ್ಯಕ್ರಮದ ಪರವಾಗಿ ಸ್ಮರಣೆಗೆಗೊಂಡು ಗೌರವಿಸುವುದಿಲ್ಲ. ಖಂಡಿತವಾದ ಮಲ್ಲ ಮಟ್ಟದ ಕಾರ್ಯಕ್ರಮ ಈ ಕಾರ್ಯಕ್ರಮ ಬಂದಿದೆ ಭಾಗವಹಿಸಿದ
ಇದಕ್ಕೆ ಕಾರ್ಯಕ್ರಮದ ಪರವಾದ ನಮ್ಮ ವೈದ್ಯಕರಣ ಇಂಜಿನ್ ಕಾಂಟ್ರಾಕ್ಟ್ ನಮ್ಮ ಅಶ್ವನಾಥರಿ ಮಲ್ಲಮಠದ ಸಹಕಾರ ಕೊಡ್ತಾರೆ ಮಾಮೆಲ್ಲ ಕೊಡುಗೆ ಇದ್ದಾಗಿ ಅವೇತು ಕೊರೋನಾ ಸಂದರ್ಭದಲ್ಲಿ ಕಷ್ಟಪಟ್ಟಿದೆ ಕೆಲಸ ಮಾಡ್ತಿನ ಉತ್ಸಾಹಿ ಯುವಕ್ಕೆ ನಮ್ಮ ಬಂಗೇರ ಚಿಕನ್ ಸೆಂಟರ್ ಮಾಲಕರೇ ವಿಶ್ವನಾಥ ಬಂಗೇರ ಶಾಲೆ ಪದಪಾದೆ ಸ್ಮರಣೆಗೆ ಕೊಟ್ಟ ಗೌರವ ನಮ್ಮ ಸಂಘಟಕರೇ ನಮ್ಮನ್ನ ಮಾತುಗಳ ಪರವಾದ ಪ್ರೀತಿಪೂರ್ವಕವಾದ ಗೌರವದ ಸಂದಾಯಕ್ಕೆ ಬಂದಿಲ್ಲ ನಿಖಿಲ ಸಹಕಾರ ಸಹಾಯ ಬೆಳಗೊಟ್ಟಿನ ಮಲ್ಲ ಮನಸ್ಸಿಗೆ ಇಟ್ಟುಕೊಂಡ ಇಂಚಿನ ಕಾರ್ಯಕ್ರಮ ಪಂಚಾಯತ್ ಮಲ್ಪಳ್ಳಿ ಪಂಪಿನ ಹುಮ್ಮಸ್ಸು ನಮ್ಮ ತಂಡದ ಜವಾನರಿಗೆ ಬನ್ನಿ ಬನ್ನಿ ಅಭಿನಂದನೆ ಸಲ್ಲಿಸಬಹುದು ವೀಕ್ಷಕರೇ ಇದೀಗ ಮುಂದಿನ ನಿಗೂಢದ ಪ್ರಥಮ ಸೆಮಿಫೈನಲ್ ಸ್ಪರ್ಧೆ ಬರ್ತಾ ಇದೆ. ಪ್ರಥಮ ತಂಡ ಹೊರಗೆ ಬರ್ತಾ ಇದೆ. ನಿಗೂಢದ ಅದ್ವಿತೀಯ ತಂಡ ಹೊಂದಿರತಕ್ಕಂಥ ತಂಡ ಅಂದಿಚೆ ಚಪ್ಪಾಲದೊಂದಿಗೆ ಮಾತ್ರ ಕ್ರೀಡಾಭಿಯ ಪಡೆದ ವೀಕ್ಷಕರಿಗೆ ಬರ್ತಾ ಇದೆ. ಈಗ ದ್ವಿತೀಯ ತಂಡ ಒಳ ಬರ್ತಾ ಇದೆ. ಪ್ರಥಮ ಉಪಾಂತ್ಯ ಪಂದ್ಯಕ್ಕೆ ಲೆಕ್ಕೆಯನ್ನು ಹಾಕಿದಂತಹ ಇದೇ ಊರಿನ ಇವತ್ತಿನ ಪಂದ್ಯಾಕೂಟದ ಆಯೋಜಕರ ತಂಡ ಪ್ರಸ್ತುತ ರಕ್ಷಿತ್ ಹಾಗೂ ಸನತ್ ಇವರ ಮಾಲಕತ್ವದಲ್ಲಿ ಮುಂದುಗುತ್ತಿರತಕ್ಕಂಥ ತಂಡವಾಗಿದೆ. ಉದಯೋನ್ಮುಖ ಬಲಿಷ್ಠ ಬಲಾಢ್ಯ ದಿಗ್ಗಜ ಆಟಗಾರರನ್ನು ಹೊಂದಿರತಕ್ಕಂಥ ತಂಡವಾಗಿದೆ. ಇದೀಗ ಒಳ ಬರ್ತಾ ಇದೆ. ದ್ವಿತೀಯ ತಂಡವನ್ನ ಒಳಾಂಗಣಕ್ಕೆ ಸ್ವಾಗತಿಸುತ್ತಿದ್ದೇವೆ. ಎಸ್ಎಂ ಶಿಲ್ಲಾಲು ಆತ್ಮೀಯ ಕ್ರೀಡಾಭಿಮಾನಿಗಳೇ, ಎಸ್ಎಂ ಶಿಲ್ಲಾಲು ಶ್ರೀ ಮಹಾಲಿಂಗೇಶ್ವರ ಆಯೋಜಿಸಿರತಕ್ಕಂತಹ ಇವತ್ತಿನ ಕಬಡ್ಡಿ ಪಂದ್ಯಾಟದ ಇವತ್ತಿನ 50 ಕೆಜಿ ವಿಭಾಗದ ಕಬಡ್ಡಿ ಪಂದ್ಯಾಟದ ನಿಗೂಢದ ಪ್ರಥಮ ಸೆಮಿಫೈನಲ್ ಸ್ಪರ್ಧೆ ಇದೇ ಊರಿನ ತಂಡ ಇವತ್ತಿನ ಪಂದ್ಯಾಕೂಟದ ಆಯೋಜಕರ ತಂಡವಾಗಿದೆ. ಒಂದೆಡೆ ಎಸ್ಎಂ ಶಿಲ್ಲಾಲು ಒಂದು ಕಡೆಯಾದರೆ ಮತ್ತೊಂದೆಡೆ ವಿರುದ್ಧವಾಗಿರತಕ್ಕಂಥ ತಂಡವಾಗಿದೆ. ರಾಜೇಶ್ ರವರ ಮಾಲಕತ್ವದ ತಂಡ ಎಸ್ಎಂ ಕಿಲಾರ ಅಂಡಿಜೆ. ಪಂದ್ಯ ಆರಂಭಗೊಂಡಿದೆ. ಪ್ರಸ್ತುತ ದಾಳಿಯಲ್ಲಿ ತಂಡದ ನಾಯಕ ಅದೇ ರೀತಿ ಎಸ್ಎಂ ಶಿಲ್ಲಾಲು ಅಧ್ಯಕ್ಷರು ರಕ್ಷಿತದ ಬಂಧನವಾಗಿಲ್ಲ. ರಕ್ಷಿತ್ ಬಂಧನವಾಗಿದೆ. ಇದೀಗ ಮತ್ತೆ ದಾಳಿಯಲ್ಲಿ ತಂಡದ ಪ್ರಮುಖ ತಾರೆ ಅನುಭವಿ ಕಬಡ್ಡಿ ತಾರೆ ದಾಳಿಯಲ್ಲಿ ಎಸ್ಎಂ ಕಿಲಾರ ಎಸ್ಎಂಕೆ ತಂಡದ ಆಟಗಾರ ಮುದ್ರೆ ಮರಳಿ ಕಣಕ್ಕೆ ಎಸ್ಎಂ ಶಿಲ್ಲಾಲು ಅದೇ ರೀತಿ ಎಸ್ಎಂಕೆ ಕಿಲಾರ ಅಂಡಿಜೆ ತಂಡಗಳು ಪ್ರಥಮ ಸೆಮಿಫೈನಲ್ ಪಂದ್ಯದಲ್ಲಿ ಆರಂಭದಲ್ಲೇ ಪಂದ್ಯ ರೋಚಕವಾಗಿ ಮುಂದುವರಿತಾ ಇದೆ. ತಂಡದ ಪ್ರಮುಖ ತಾರೆ ಪ್ರಬುದ್ಧ ದಾಳಿಗಾರ ಯುವ ಪ್ರತಿಭೆ ಇದೀಗ ದಾಳಿಯಲ್ಲಿ ಜರ್ಸಿ ನಂಬರ್ 1
ಯುವ ಆಟಗಾರ ಎದುರಾಳಿ ಅಂಕಣದಲ್ಲಿ ಚುರುಕಿನ ಪಾಲಿಸಲಿಲ್ಲ. ಎಂಟಿ ರಾಯಪುರ ಮತ್ತೆ ಮರಳಿ ಅಂಕಣಕ್ಕೆ ಎರಡೂ ತಂಡಗಳು ಕೂಡ ಸಿದ್ಧಾಸಿದ್ದಿನ ಪೈಪೋಟಿಯನ್ನು ಆರಂಭದಲ್ಲಿ ನೇರ ಸ್ಪರ್ಧೆಯನ್ನು ನೀಡುತ್ತಾ ಇದೆ. ಒಂದೆಡೆ ಎಸ್.ಎಂ. ಶಿಲ್ಲಾಲು, ಮತ್ತೊಂದೆಡೆ ಎಸ್.ಎಲ್.ಕೆ. ಕಿಲಾರ ಅಂಬಿಂಚೆ ತಮ್ಮ ಎಲ್ಲ ಅನುಭವಗಳನ್ನು ಈ ಪಂದ್ಯದಲ್ಲಿ ಎರಡೂ ತಂಡದ ಆಟಗಾರರು ಧಾರೆ ಎರೀತಾ ಇದ್ದಾರೆ. ಅಂಕವನ್ನು ಪಡೆಯುವಲ್ಲಿ ಅಂತಿಮವಾಗಿ ಯಶಸ್ಸನ್ನು ಕಂಡಿದ್ದಾರೆ. ಇಲ್ಲಿ ದಾಳಿಗಾರ ಎಸ್.ಎಂ. ಶಿಲ್ಲಾಲು ತಂಡದ ಆಟಗಾರ ಮತ್ತೆ ಚುರುಕಿದ ವೇಗದ ದಾಳಿಯನ್ನು ಕಾಣ್ತಾ ಇದ್ದಾವೆ. ಜೆರ್ಸಿ ನಂಬರ್ 1 ಅದಷ್ಟರ ಮಟ್ಟಿಗೆ ದಾಳಿಯಲ್ಲಿ ಯಶಸ್ವಿಯಾಗುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಇಲ್ಲಿ ಯುವ ಆಟಗಾರ ಎಸ್ ಮತ್ತೆ ದಾಳಿಯಲ್ಲಿ ಜೆರ್ಸಿ ನಂಬರ್ 5 ಅಶ್ವಿನ್ ದಾಳಿಯಲ್ಲಿ ಅಶ್ವಿನ್ ಅವರ ದಾಳಿ 50 ಕೇಸ್ ವಿಭಾಗದ ಬಲಿಷ್ಠತೆಯ ದಾಳಿಗಾರ ಅಶ್ವಿನ್ ಈ ಬಾರಿ ಅದ್ಭುತ ದಾಳಿ ಮುಖೇನ 2 ಅಂಕಗಳು ಪ್ರಾಪ್ತಿಗೊಂಡಿದೆ. 3-1 ಪಂದ್ಯ 3-1 ಎಸ್.ಎಂ. ಶಿಲ್ಲಾಲು ತಂಡ ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಈ ಬಾರಿ ಮಧ್ಯ ದಾಳಿಯಲ್ಲಿ ಅದ್ಭುತ ರೀತಿಯ ದಾಳಿ ಮುಖೇನವಾಗಿ ಮತ್ತೆ ಒಂದಂಕ ಪ್ರಾಪ್ತಿಗೊಂಡಿದೆ ಎಸ್.ಎಂ.ಕೆ. ಕಿಲಾರ ಅಂಟಿಚೆ ತಂಡಕ್ಕೆ. ಜಾಯಲ್ ಅವರು ಸಂಪೂರ್ಣ ರೀತಿಯ ತಂಡಕ್ಕೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ತಂಡಕ್ಕೆ ಕೋಚ್ ನೀಡ್ತಾ ಇದ್ದಾರೆ ಜಾಯಲ್. ಅದಷ್ಟರ ಮಟ್ಟಿಗೆ ಫೈನಲ್ಗೆ ಲಗ್ಗೆಯನ್ನು ಹಾಕುವಂತ ತಂಡ ಯಾವುದು ಅನ್ನುವಂತ ಪ್ರಶ್ನೆಯಲ್ಲಿ ಪ್ರೇಕ್ಷಕರಲ್ಲಿ ಕಾಣ್ತಾ ಇದೆ. ಒಂದು ಕಡೆ ಎಸ್.ಎಂ. ಶಿಲ್ಲಾಲು ಒಂದು ಕಡೆಯಾದರೆ ಮತ್ತೊಂದೆಡೆ ಚುರುಕಿನ ಪ್ರಯತ್ನದೊಂದಿಗೆ ತಮ್ಮ ವಿರುದ್ಧವಾಗಿರತಕ್ಕಂಥ ಪ್ರದರ್ಶನ. ಎಸ್ ಮತ್ತೆ ದಾಳಿಯಲ್ಲಿ ಜೆರ್ಸಿ ನಂಬರ್ 1 ತಂಡದ ಅದ್ವಿತೀಯ ಪ್ರತಿಭೆ, ಪ್ರಮುಖ ದಾಳಿಗಾರ ಚುರುಕಿನ ಪಾದಚರಣೆಯ ದಾಳಿಯನ್ನ ಮುನ್ನಡೆಸ್ತಾ ಇದ್ದಾರೆ. ಇಲ್ಲಿ ಜೆರ್ಸಿ ನಂಬರ್ 1 ಮರಳಿ ಅಂಕಣಕ್ಕೆ ಮತ್ತೆ ಈ ಬಾರಿ ಆನಂದ ನಮ್ಮ ಊರಿನ ಆನಂದ ನಮ್ಮನ ಈತ ಪಿಲ್ಲಿಡಬಹುದು ಸೆಂಟ್ರಿಂಗ್ ಕಾಂಟ್ರಾಕ್ಟ್ ಕೆಲಸ ಮಾಡ್ತಿದ್ದಾರೆ. ಬೇರೆ ಹೆಚ್ಚು ಕಾರ್ಯಕ್ರಮಕ್ಕೆ ಭಾಗವಹಿಸಿದರೆ ಬೆರಗಲ ನಮ್ಮನ ಮಾತನ್ನ ಪರವಾದ ಪ್ರೀತಿಪೂರ್ವಕ ಪಂಚಾಯತ್ ಯುವಕರಿಗೆ ಸಹಕಾರ ಮಾಡ್ಕೊಂಡ ಚಿತ್ರ ಯುವ ಹಿಡಿತಕ್ಕೆ ಬಲಿಯಾಗಿದ್ದಲ್ಲಿ ಮತ್ತೆ ಅಂಕವು ಸಂಘಟನೆ ಚಿತ್ರನ ಆನಂದರೇ ನಮ್ಮ ಕಾರ್ಯಕ್ರಮ ಭಾಗವಹಿಸಿದರೆ ಬರೆಗೆ ನಮ್ಮ ಮಾತಿನ ಪರವಾದ ಪ್ರೀತಿಪೂರ್ವಕವಾದ ಕಾರ್ಯಕ್ರಮಕ್ಕೆ ಉಡಲಿಸಲು ನಡೆಸಿದ್ದಾಯ್ತು ಮತ್ತೊಂದಿಲ್ಲ. ಇದೀಗ ಮತ್ತೆ ಅಂಕಗಳು ಸಮಬಲವಾಗಿ ಪಂದ್ಯ ಮುಂದುವರಿಯುತ್ತಾ ಇದೆ. ಅಂಕಪಟ್ಟಿಯಲ್ಲಿ ಈಕ್ವಲ್ ಅಂಕಗಳು ಗೋಚರಿಸ್ತಾ ಇದೆ. 3-3 ಪಂದ್ಯ. ಕಂಪ್ಲೀಟೆಡ್ ಫಸ್ಟ್ ಹಾಫ್. ಪ್ರಥಮ ಅರ್ಧ ಅವಧಿಯ ಪಂದ್ಯ ಮುಕ್ತಾಯಗೊಂಡಿದೆ. ಮಧ್ಯಂತರ ವಿರಾಮದ ವೇಳೆಯಲ್ಲಿ ಅಂಕಗಳು ಈ ರೀತಿ ಇವೆ. 3 ಮೂಚಿ ಈಕ್ವಲ್ ಅಂಕಗಳು. ಎರಡು ತಂಡಗಳು ಕೂಡ ಸಿದ್ಧಾಸಿದ್ದಿನ ಪೈಪೋಟಿಯನ್ನ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ನೀಡುತ್ತಾ ಇದ್ದಾರೆ. 3-3 ಪಂದ್ಯ. ಇದೀಗ ದ್ವಿತೀಯ ಸ್ಪರ್ಧೆ ಆರಂಭಗೊಂಡಿದೆ. ದ್ವಿತೀಯ ಸ್ಪರ್ಧೆ ಆರಂಭಗೊಂಡ ಪ್ರಥಮ ದಾಳಿಯಲ್ಲಿ ಪ್ರಸ್ತುತ
ಒಳಾಂಗಣದಲ್ಲಿ ತಂಡದ ಪ್ರಮುಖ ದಾಳಿಗಾರ ಒಳಾಂಗಣದಲ್ಲಿ ಜೆರ್ಸಿ ನಂಬರ್ 1 ಚೌಕದ ಪ್ರಯತ್ನ ಕಾಣ್ತಾ ಇದೆ. ಅಂಕವನ್ನು ಪಡೆಯುವಲ್ಲಿ ಪ್ರಯತ್ನವನ್ನು ಮಾಡಿದ್ರು. ಮರಳಿ ಅಂಕಣಕ್ಕೆ ಎಸ್ ವೀಕ್ಷಕರೇ, ಈ ಪಂದ್ಯಾಕೂಟದ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಗೆ ಕರೆಯಲು ರವಾನಿಸ್ತಾ ಇದ್ದೇವೆ. The second semi-final match will be played in between ಯುವಕೇಸರಿ ಸವಣಾಲು versus MSC ಸುಗೇರಿ. ನೋಡಿ MSC ಸುಗೇರಿ ಅಣ್ಣ, MSC ಸುಗೇರಿ ಕ್ಯಾಪ್ಟನ್ ಪಾಸ್ ಬಲ್ಲಿ. ಅದೇ ರೀತಿ ಯುವಕೇಸರಿ ಸವಣಾಲು ಯುವಕೇಸರಿ ತಂಡ ನಾಯಕ ಬನ್ನಿ, ಪಾಸ್ ಬನ್ನಿ. ಎಸ್, ಎರಡು ತಂಡ ನಾಯಕರು ತಕ್ಷಣ ನಾಯಕರಿಗೆ ಬನ್ನಿ. ಮತ್ತೆ ಅಂಕವನ್ನ ಪಡೆಯುವಲ್ಲಿ ತಂಡ ಬಹಳಷ್ಟು ಪೈಪೋಟಿಯನ್ನು ನೀಡುತ್ತಾ ಇದೆ. ಅಣ್ಣ, ಯುವಕೇಸರಿ ಸವಣಾಲು ಕ್ಯಾಪ್ಟನ್ ಬಲ್ಲೇನ, ಟಾಸ್ ಬಲ್ಲಿ. ಯೋಗೇಶ್, ಕೀರ್ತನ್ ಕ್ಯಾಪ್ಟನ್ ಗಡಪಡ್ಲಿ, ಬೇಗ ಹೊರಡು. ನೋಡಿ ಯುವಕೇಸರಿ ಸವಣಾಲು ಕ್ಯಾಪ್ಟನ್ ಟಾಸ್ ಬರೆಯವರ, ಬೇಗ ಹೊರಡಲ್ಪ. ಎಸ್, ವಿರಾಮದ ಕೋರಿಕೆಯಲ್ಲಿ ತಂಡ ಅಂಕವು 3-3 ಪಂದ್ಯ ಮುಂದುವರಿತಾ ಇದೆ. SM ಶಿಕ್ಲಾಲು ಅದೇ ರೀತಿ SMK ಕಿಲಾರ ಅಂಡ್ ಡಿಜೆ. ಎಸ್, ಕ್ಯಾಪ್ಟನ್ ಟಾಸ್ ಬಾಲ್. ini sir awalnya pani akle umed baru puji jinda SMK ಕಿಲಾರ ಹಾಗೂ SM ಶಿಕ್ಲಾಲು ತಂಡಗಳ ಮಧ್ಯೆ ಸ್ಪರ್ಧೆ ಮುಂದುವರಿತಾ ಇದೆ. ಅಂಕಗಳ ಆಧಾರದಲ್ಲಿ 4-3 ಪಂದ್ಯ ಇದೆ. ಮತ್ತೆ ಪ್ರಾಪ್ತಿ ನೋಡಿ, ಇಲ್ಲಿ SM ಶಿರ್ಲಾಲು ತಂಡದ ಆಟಗಾರರಿಗೆ ಒಂದು ವಿಶೇಷವಾಗಿ ಒಂದು ನಗದು ಬಹುಮಾನದ ಘೋಷಣೆಯನ್ನು ನೀಡಿದ ಶ್ರೀಯುತ ಸಂತೋಷ್ ಹೆಗಡೆ ಪರ್ಲಂಡ ಇವರ ಬಹುಮಾನವಾಗಿದೆ. ಸೂಪರ್ ರೈಡ್ಗೆ 300 ರೂಪಾಯಿ ನಗದು ಬಹುಮಾನ. ಲಾಸ್ಟ್ 3 ಮಿನಿಟ್, ಕೊನೆಯ 3 ನಿಮಿಷದ ಅವಧಿ ಬಾಕಿ ಇದೆ. ಸೂಪರ್ ರೈಡ್ಗೆ 300 ರೂಪಾಯಿ ನಗದನ್ನು ಘೋಷಿಸಿದ್ದಾರೆ. ಅದೇ ರೀತಿ ಟ್ಯಾಕಲ್ ಆದ್ರೆ 200 ರೂಪಾಯಿಯ ನಗದನ್ನ ನೀಡುತ್ತಾನೆ ಅನ್ನುವಂತಹ ನಗದನ್ನ ನೀಡುವಂತಹ ಘೋಷಣೆಯನ್ನು ಈಗಾಗಲೇ ಮಾಡಿದ್ದಾರೆ ಸಂತೋಷ್ ಹೆಗ್ಡೆ ಪರ್ಲಂಡ ಇವರು. ಹಾಗಾಗಿ SM ಶಿರ್ಲಾಲು ತಂಡದವರಿಗೆ ಒಂದು ಅವಕಾಶವಾಗಿರುತ್ತದೆ. ಎಸ್, ಇಲ್ಲಿ 4-4 ಇಂಚ್ 4 ಇಂಚ್ ನಾಲ್ಕಲ್ಲಿ ಪಂದ್ಯ. ಹತ್ತು ಸೂಪರ್ ಅದ ಮುನ್ನೂರು ಅಂಚೆತ್ತಿ ಟ್ಯಾಕಲ್ಗೆ 3 ಮಕ್ಕಳು ಜನ 5 ಸೂಪರ್ ರೈಡ್ಗೆ 300 ರೂಪಾಯಿ ನಗದನ್ನ ಘೋಷಣೆ ಮಾಡಿದ್ದಾರೆ ಸಂತೋಷ್ ಹೆಗಡೆ. Yes, right to right collected the bonus. Excellent, outstanding here. What a beautiful bonus in here. The man of Ashwin. ಮೊದಲೇ ಕಣಪದ ಸೂಪರ್ ಟ್ಯಾಕಲ್ ಮುಂಜಾನವರಿ ಹೇಳು ಅಂಚನ್ 60 ಮ್ಯಾಚ್ ಪೋಯರ್ಸ್ ಒಂದು Last 2 minutes of full time. ನಾನು ಮಧ್ಯಾಹ್ನ ಕೊಟ್ಟು ಏನು ಗೆಸ್ಟ್ ನಾನು ಎನ್ನಿಂಗ್ಲ ಅದಕ್ಕೆ ಸರ್ 5-4 ಸ್ಪರ್ಧೆ. ಹ್ಯಾಟ್ರಿಕ್ ವಿಕೆಟ್ ಸರ್ ವೀಕ್ಷಕರೇ, 5-4 ಪಂದ್ಯ ಇದೆ. ಧರ್ಮರಾಜೇಂದ್ರ ಹುಡುಗಿ 1 ಅಂಕಗಳ ಮುನ್ನಡೆಯನ್ನ ಖಾತರಿಪಡಿಸಿಕೊಂಡಿರುವ ಸ್ಪರ್ಧೆಯಲ್ಲಿ ಸೆಕೆಂಡ್ ಫೀಲ್ಡ್ ಬೌಲಿಂಗ್ ಬಂದ ಫಸ್ಟ್ ಪವರ್ ಪಾರ್ಟ್ ಮುನ್ನಡೆಯಲ್ಲಿದೆ.
ಸೀದವೇ ಎಸ್ ಸಿಲ್ಸಿಲ್ಲ ಮಂಜು ಸೂಪರ್ KPL ಇತ್ತು ಜ್ಞಾನ ಮಾರ್ಕೆಟ್ ಮ್ಯಾಚ್ ಏನು ಅಷ್ಟೇ ತಗೊಳ್ತಾನೆ ನಾಲ್ಕು ಕೊರಿಯ ನನ್ನ ಒಂದು ಮತ್ತೆ ಈ ಬಾರಿ 4,000 ಯುವ ದಾಳಿಗಾರ ಹುಡುಗಿಯಾಗಿ ಆಯನೇ ಹ್ಯಾಟ್ರಿಕ್ ಸಿಕ್ಸ್ ಪಂದ್ಯದ ಚಿತ್ರವನ್ನು ಬದಲಾಯಿಸಬೇಕಾಗಿದೆ. ಚುರುಕಿನ ಪಾದಸರಣೆ ಅಂಕವನ್ನು ಪಡೆಯುವುದಕ್ಕಾಗಿ ಸತತವಾಗಿ ಪ್ರಯತ್ನದೊಂದಿಗೆ ಎರಡು ಒಂದು ನಿಮಿಷ ಕಟ್ಟೆಗಳೇ 60 ಸೆಕೆಂಡ್ಗಳು ಮಾತ್ರವಾಗಿ ಇದೆ. 6-4 6-4 ಕೇರಳ ಪುತ್ತೂರಲ್ಲಿ ನಡೆದಿದೆ 6-4 ಹೋಟೆಲ್ ಮತ್ತೆ ಇಟ್ ಲಾಸ್ ಆಗಿದೆ ಇದ್ದಾರೆ. ಕಬಡ್ಡಿಯಲ್ಲಿ ಹೇಳಲು ಅಸಾಧ್ಯವಾಗಿದೆ. ಅದಾವ ಕ್ಷಣದಲ್ಲೂ ಕೂಡ ಕಬಡ್ಡಿಯ ಚಿತ್ರಣ ಬದಲಾಗಿದೆ. ಅವು ರೆಕಮೆಂಡೆಡ್ ವೀಕ್ಷಕರ ಅಂಕಗಳು ಈ ರೀತಿ ಇದೆ. 7-4 ಉಂಟುವೆನೆ ಜನದೇ ಈ ಪಂದ್ಯಾಕೂಟದಲ್ಲಿ ಫೈನಲ್ ಪ್ರವೇಶವನ್ನು ಪಡೆದುಕೊಂಡಿದೆ. ಫೈನಲ್ ಗೆಲಕ್ಕೆಯನ್ನು ಹಾಕಿದಂತ ಪ್ರಥಮ ತಂಡ SM ಶಿರ್ಲಾಲ್. ಯೋಗೇಶ್ ಸೋಣಲ್ ಬಲೆನ ಯೋಗೇಶ್ ಫೈನಲ್ ಬಡು ಬಂದ ಮೂಲ ಒರಿಯರಿಯಾಗಿ ಬಡು ಯೋಗೇಶ್ ಸೋಣಲ್ ಬಲೆ ಬಲೆ ಯೋಗೇಶ್ ಬಲೆ ಬಲೆ ದ್ವಿತೀಯ ಸೆಮಿಫೈನಲ್ ಪಂದ್ಯ ಎರಡು ತಂಡಗಳು ಕೂಡ ಒಳಾಂಗಣಕ್ಕೆ ಬರ್ತಾ ಇದೆ. ಏಕಕಾಲದಲ್ಲಿ ಎರಡು ತಂಡಗಳು ಕೂಡ ಒಳಾಂಗಣವನ್ನು ಪ್ರವೇಶ ಮಾಡಿದೆ. ಒಂದೆಡೆ ಯುವಕೇಸರಿ ಸವಣಾಲು, ಮತ್ತೊಂದೆಡೆ ವಿರುದ್ಧವಾಗಿರತಕ್ಕಂಥ ಇದೇ ಊರಿನ ಇದೇ ಒಲೆ ಒಡ್ಡದ ತಂಡವಾಗಿದೆ MSC ಸುಗ್ಗಿ. ಮಾರಾವಿ ವಲಯ ಮಟ್ಟದ ಬಲಿಷ್ಠತೆಯನ್ನು ಕಂಡಂತಹ ತಂಡಗಳು ಎರಡೂ ತಂಡಗಳು ಇಂದಿನ 50 kg ಕಬಡ್ಡಿ ಪಂದ್ಯಾಟದಲ್ಲಿ ದ್ವಿತೀಯ ಸೆಮಿಫೈನಲ್ ಸೆಣಸಾಟದಲ್ಲಿ ತಂಡಗಳ ಭರಪೂರ ಸಿದ್ಧತೆಯೊಂದಿಗೆ ಎರಡೂ ತಂಡಗಳು ಕೂಡ ಒಳಾಂಗಣಕ್ಕೆ ಬಂದಾಗಿದೆ. ಒಂದೆಡೆ MSC ಸುಲ್ಗೇರಿ, ಮತ್ತೊಂದೆಡೆ ಯುವಕೇಸರಿ ಸವಣಾಲು. ವೀಕ್ಷಕರೇ, ಯುವಕೇಸರಿ ಸವಣಾಲು ತಂಡದ ದಾಳಿಗಾರ ದಾಳಿಯಲ್ಲಿ ಎಸ್ ಮತ್ತೆ ಮಲ್ಲಿಯ ಕಣಕ್ಕೆ ಈ ಬಾರಿ 50 kg ವಿಭಾಗದ ಈ ಕಬಡ್ಡಿ ಪಂದ್ಯಾಟದಲ್ಲಿ ತಂಡದ
ಸಮರ್ಥ ದಾಳಿಗಾರ ಪ್ರಬುದ್ಧ ದಾಳಿಗಾರ ಜೆರ್ಸಿ ನಂಬರ್ 17 ಇದೀಗ ಒಳಾಂಗಣದಲ್ಲಿ ದಾಳಿಯಲ್ಲಿ ನಿರತರಾಗಿದ್ದಾರೆ. ಗೋಲ್ ಸಂಕಟಕ್ಕೆ ಪ್ರಯತ್ನವನ್ನು ಮಾಡಿದರೆ ಅಂಕವು ಪ್ರಾಪ್ತಿಗೊಂಡಿಲ್ಲ. ಇಲ್ಲಿ ಮತ್ತೆ ದಾಳಿಯಲ್ಲಿ ಶರತ್ ಈ ಬಾರಿ ಎಂಎಸ್ಸಿ ಸುಲ್ಕೇರಿ ತಂಡದ ಪರವಾಗಿ ಯಾವುದೇ ಅಂಕವು ಪ್ರಾಪ್ತಿಗೊಂಡಿಲ್ಲ. ಎರಡು ತಂಡಗಳು ಕೂಡ ಸಮಚಿತ್ತ ಹೋರಾಟದೊಂದಿಗೆ ಪೈಪೋಟಿಯನ್ನು ನೀಡ್ತಾ ಇದೆ. ಯುವ ಕೇಸರಿ ಸವಣಾಲು, ಅದೇ ರೀತಿ ಮತ್ತೊಂದೆಡೆ ಎಂಎಸ್ಸಿ ಸುಲ್ಕೇರಿ. ಈ ಬಾರಿ ಮತ್ತೆ ದಾಳಿಯಲ್ಲಿ ಶರತ್ ದಾಳಿಯಲ್ಲಿ ತಂಡದ ಎಂಎಸ್ಸಿ ಸುಲ್ಕೇರಿ ತಂಡದ ಭರವಸೆಯ ದಾಳಿಗಾರ. ಇದೀಗ ದಾಳಿಯಲ್ಲಿ ಶರತ್, ಎಂಟಿ ರಾಯ್ ಎರಡೂ ತಂಡವು ಕೂಡ ತೀವ್ರ ರೀತಿಯ ಪೈಪೋಟಿಯನ್ನ ಈ ಸ್ಪರ್ಧೆಯಲ್ಲಿ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ನೀಡ್ತಾ ಇದೆ. ಒಂದೆಡೆ ಯುವ ಕೇಸರಿ ಸವಣಾಲು, ಮತ್ತೊಂದೆಡೆ ಎಂಎಸ್ಸಿ ಸುಲ್ಕೇರಿ ತಂಡಗಳ ಮಧ್ಯೆ ಸಿದ್ಧಾರ್ಥನ ಪೈಪೋಟಿಯನ್ನು ಕಾಣ್ತಾ ಇದ್ದಾವೆ. ಯಾವುದೇ ಅಂಕವು ಪ್ರಾಪ್ತಿಗೊಂಡಿಲ್ಲ. ಎಂಟಿ ರಾಯ್ ಮತ್ತೆ ಶರತ್, ಅಗೇನ್ ಶರತ್. ಅಂಕಕ್ಕಾಗಿ ಕೆಲವು ಆಟಗಾರರ ಮಧ್ಯೆ ಭರಪೂರ ಪ್ರದರ್ಶನಗಳನ್ನ ಅಂಕಣದ ಒಳಭಾಗದಲ್ಲಿ ತೋರ್ಪಡಿಸಿಕೊಳ್ತಾ ಇದ್ದಾರೆ. ನಿರಂತರವಾಗಿ ದಾಳಿಯಲ್ಲಿ ಪ್ರಸ್ತುತ ದಾಳಿಯಲ್ಲಿ ಜೆರ್ಸಿ ನಂಬರ್ 7 ಸತತವಾಗಿ ದಾಳಿಯ ಸಂಘಟನೆಯಲ್ಲಿ ಕಾಣ್ತಾ ಇದ್ದಾರೆ. ಜೆರ್ಸಿ ನಂಬರ್ 17 ಈ ಬಾರಿ ರೈಡರ್ ಈಸ್ ಔಟ್. The time out for MSC ಸುಲ್ಕೇರಿ. ಸಂದೀಪ್ ಶೆಟ್ಟಿ ಸುಲ್ಕೇರಿ ಇವರ ಮಾಲಕತ್ವದ ತಂಡ ತಮ್ಮ ತಂಡಕ್ಕೆ ಸಂಪೂರ್ಣ ರೀತಿಯ ಮೋಟಿವೇಶನ್, ತಂಡಕ್ಕೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನ ನೀಡುತ್ತಾ ಬಂದಿರತಕ್ಕಂಥ ಓರ್ವ ತಂಡದ ಮಾಲಕರು ಕೂಡ ಹೌದು. ಸಂದೀಪ್ ಶೆಟ್ಟಿ ಸುಲ್ಕೇರಿ ಇವರ ಮಾಲಕತ್ವದ ತಂಡ ಪ್ರಸ್ತುತ ಈ ಸ್ಪರ್ಧೆಯಲ್ಲಿ ನಮ್ಮೊಂದಿಗೆ ದ್ವಿತೀಯ ಸೆಮಿಫೈನಲ್ ಪಂದ್ಯಾಟದಲ್ಲಿ ಕಾಣ್ತಾ ಇದೆ. ಅದೇ ರೀತಿ ರಕ್ಷಿತ್ ಸುಲ್ಕೇರಿ ಅವರು ಆಗಮಿಸಿದ್ದಾರೆ. ತಮ್ಮನ್ನು ಗುರುತಿಸಿಕೊಡ್ತಾ ಇದ್ದೇವೆ. ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ರಕ್ಷಿತ್ ಅವರಿಗೆ. ಮತ್ತೆ ದಾಳಿಯಲ್ಲಿ ಜೀವತ್ತಿದೆ. ಮತ್ತೆ ಅಂಕಗಳಿಕೆಯಾಗಿದೆ ಎಂಎಸ್ಸಿ ಸುಲ್ಕೇರಿ. ಇದೀಗ ಮತ್ತೆ ದಾಳಿಯಲ್ಲಿ ರೂಪೇಶ್, ಯುವ ಕೇಸರಿ ಸವಣಾಲು ತಂಡದ ದಾಳಿಗಾರ ರೂಪೇಶ. ಬ್ಯೂಟಿಫುಲ್ ಆಂಗಲ್ ಹೋಲ್ಡ್, ಅದ್ಭುತ ಆಂಗಲ್ ಹೋಲ್ಡ್ ಬಲಿಯಾಗಿದ್ದಾರೆ. ಜೆರ್ಸಿ ನಂಬರ್ 3 ಶ್ರೀನಿಧಿ ಕಾರ್ನರ್ ವಿಭಾಗದ ಆಟಗಾರ
ಎಂಎಸ್ಸಿ ಶೃಂಗೇರಿ ತಂಡದ ಕಾರ್ನರ್ ಆಟಗಾರ ಜರ್ಸಿ ನಂಬರ್ 3 ಶ್ರೀನಿಧಿ ರವರ ಆಂಕಲ್ ಹೋಲ್ಡ್ಗೆ ಬಲಿಯಾಗಿದ್ದಾರೆ. ಇಲ್ಲಿ ಯುವ ಕೇಸರಿ ಸಮನಾಲು ತಂಡದ ದಾಳಿಗಾರ ಅಂಕಗಳ ಆಧಾರದಲ್ಲಿ ಪ್ರಥಮಾರ್ಧ ಮುಕ್ತಾಯ ವೇಳೆಯಲ್ಲಿ 3-0 in favor of ಎಂಎಸ್ಸಿ ಶೃಂಗೇರಿ. ಮಹಾಮಾಯಿ ಸ್ಪೋರ್ಟ್ಸ್ ಕ್ಲಬ್ ಶೃಂಗೇರಿ ತಂಡ ಅಂಕಗಳ ಮುನ್ನಡೆಯಲ್ಲಿದೆ 3-0. ಮೊದಲನೇ ಪಂದ್ಯ ಇದೆ. ಯುವ ಕೇಸರಿ ಸಮನಾಲು ಅದಷ್ಟೇ ಮಟ್ಟಿಗೆ ತಮ್ಮ ತಂಡವನ್ನ ಮುಂಚೂಣಿಯ ಹಾದಿಗೆ ಫೈನಲ್ಗೆ ತಲುಪಿಸುತ್ತದೆ ಅನ್ನುವಂತಹ ಪ್ರಶ್ನೆ ಇಲ್ಲಿ ಪ್ರೇಕ್ಷಕ ಬಂಧುಗಳಲ್ಲಿ ಕಾಣ್ತಾ ಇದೆ. ಇನ್ನೂ ಕೂಡ ಯಾವುದೇ ಖಾತೆಯನ್ನ ತೆರೆದಿಲ್ಲ ಇಲ್ಲಿ. ಎಸ್, ಓಕೆ ನೋಡಿ, ಫೈನಲ್ಗೆ ಪ್ರವೇಶ ಪಡೆದಂತ SM ಶಿಲ್ಲಾಲ್ ತಂಡದವರು ಸಿದ್ಧತೆಯನ್ನು ಮಾಡಿಕೊಳ್ಳಿ, ಸಿದ್ಧರಿರಬೇಕಾಗಿದೆ. ಎಸ್, ಓಕೆ ಸರ್. ಅದು 10 ಮುಗಿಂದ 11 ಮ್ಯಾಚ್ ಆಗಿತ್ತು. ಕಾಂಡಬಹುದು 15 ನಿಮಿಷ ರೆಸ್ಟ್ ಕೊಡಾಯ್ತು ಫೈನಲ್ ಇದೀಗ ಮತ್ತೆ ಯುವ ಕೇಸರಿ ಸಮನಾಲು ತಂಡದ ದಾಳಿಗಾರ ಕಾರ್ತಿಕ್ ರವರ ದಾಳಿ. ಕಾರ್ತಿಕ್ ಹೊರಾಂಗಣಕ್ಕೆ ಮತ್ತೆ ಅಂಕ ಪ್ರಾಪ್ತಿಗೊಂಡಿದೆ. ಎಂಎಸ್ಸಿ ಶೃಂಗೇರಿ ತಂಡಕ್ಕೆ ಆಹಾ ಸೂಪರ್ ಟ್ಯಾಕಲ್ ಆನ್ ಆಗಿದೆ. The time out for ಯುವ ಕೇಸರಿ ಸಮನಾಲು 4-0 in favor of ಎಂಎಸ್ಸಿ ಶೃಂಗೇರಿ. ಮತ್ತೆ ದಾಳಿಯಲ್ಲಿ ಜರ್ಸಿ ನಂಬರ್ 5 ಶ್ರೀಶಾಂತ್ ಯುವ ಕೇಸರಿ ಸಮನಾಲು ತಂಡದ ಪ್ರಮುಖ ದಾಳಿಗ. ಲಾಸ್ಟ್ 3 ಮಿನಿಟ್, ಕೊನೆಯ 3 ನಿಮಿಷದ ಅವಧಿ ಬಾಕಿ ಇದೆ. ಸ್ಪರ್ಧಾಗಳಲ್ಲಿ ಪಂದ್ಯ ಅದ್ಭುತವಾಗಿ ಪಂದ್ಯ ಮುಂದುವರಿತಾ ಇದೆ. 4-3 ಪಂದ್ಯ ಮುಲ್ತ ಮಾತ್ರ ಸಿರ್ಲಾಲ್ದೇಕ್ ಮಾತ್ರ ಮೈಸೂರು ಮ್ಯಾಚ್ ಅವಳು ಬರ ಗಮ್ಮತ್ತು ಏನ ಗೊತ್ತೇ ಸೆಮಿ ಫೈನಲ್ ಗಾನಾಗ ಐಕಂದೆ ಕೆಲವು ಜನಗಳು ಬರ್ಬೇಕು ಒಂದು 100 ಜನ ಒರಿಗೆ 100 ಕಣದ ಕೊರ್ಕು 500 ಒಂದು ಕಂತ ಗೇಟ್ ಕೊರ್ಬೇಕು ಕೊರ್ಕು ಅನ್ಬೇಕು. ಆ ರೈಡರ್ ಸೂಪರ್ ಹಾಕೊಂಡ ಸೂಪರ್ ರೈಡ್ ಕೊಂಡ ಬರలేదు ಹೆಂಗೆ ಗಡಿ ಗಡಿ ಏನೋ ಸ್ವಲ್ಪ ಇನ್ನು ಪುದಾರ್ ಬಂದು ಅದೇ ಪುದಾರ್ ಒಂದು ಮನಿ ಖುಷಿ 4-3 ಪಂದ್ಯ. ಪಾತ್ರ ಫೈನಲ್ 4-0 ಲಾಸ್ಟ್ 2 ಮಿನಿಟ್. ಫೈನಲ್ ಅದು ಎಂಟ್ರಿ ಮಾಡಲಿ ಆತ 5-0 ಮೊದಲು
ಆತು ಬರ್ತೀವಿ ಎವೆಂಟ್ ಬಂದಂಗೆ ಹೊರಟು ಬರ್ತು ಬಂದಂಗೆ ಸರಿಯಾಗಿ ಒಂದು 4 ಅಂಕಗಳ ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಮಗಳು ಚಪ್ಪಾಗಿ ತುಳಬೇಕು ಸರಿಯಾಗಿ 9-0. ಲಾಸ್ಟ್ ಮಿನಿಟ್ 1 ನಿಮಿಷದ ಅವಧಿಯಲ್ಲಿ ಸೆಕೆಂಡ್ಗಳ ಅಂತರದ ಸ್ಪರ್ಧೆ ಮ್ಯಾಚ್ ಟರ್ನ್ ಆಫ್ ನಾವು ನಿಜ ಓಲ 0 ಹೆಚ್ಚು ಪಾಯಿಂಟ್ ಆಗಲ್ಲ तुम्ही 9-1. ಯಾರು ಸೆಕೆಂಡ್ ಹಾಫ್ 5 ಮಿನಿಟ್ಸ್ ಅಲ್ಲಿ ಕಾಲ್ ಕೊರ್ನ ತುಯ್ಜ 9-1 ಮತ್ತೊಂದು ಸುರೇಶ್ ಸುರೇಶ್ ಹಿರಿಯ ಕಬಡ್ಡಿ ಆಟಗಾರ ಸುಲ್ಕೆರೆ ತಂಡಕ್ಕೆ ಐಡಿಯಾಗಳನ್ನು ಹೇಳಿಕೊಡ್ತಾರೆ ಸಂವಾದದಲ್ಲಿ. ಎಸ್ ಬ್ಯೂಟಿಫುಲ್ ಅದ್ಭುತವಾಗಿತ್ತು. ಎಸ್ ಫೈನಲ್ ಪ್ರವೇಶವನ್ನು ಪಡೆದುಕೊಂಡಿದೆ. ಫೈನಲ್ ಗೆಲುವನ್ನು ಹಾಕಿದಂತಹ ಮತ್ತೊಂದು ತಂಡ ಎಂಎಸ್ಸಿ ಸುಲ್ಕೆರೆ. 1 ನಿಮಿಷ ಅವಧಿ ಇದೆ. ಸುಲ್ಕೆರೆದಕ್ಕೂ ಅಲ್ಲ 1 ನಿಮಿಷ ಟೈಮ್ ಉಂಡಿಕ್ಲಿಗೆ ವಿರಾಮ 1 ನಿಮಿಷದಲ್ಲೇ ಬರೋಣಿಕ್ಲು. ಓಕೆ ನೋಡಿ ಎಸ್ ಎಂ ಶಿಲ್ಲಾಲು ತಂಡ ಬರಬೇಕಲ್ಲಿ ತಂಡ ಪ್ರವೇಶಕ್ಕೆ ಬನ್ನಿ. ಅದೇ ರೀತಿ ಇಡ್ಲಿ ಎಂಎಸ್ಸಿ ಸುಲ್ಕೆರೆ ತಂಡದವರಿಗೆ 1 ನಿಮಿಷದ ವಿರಾಮ ಇದೆ. ಆ ಬಳಿಕ ನೇರವಾಗಿ